ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ಮಂಕುತಿಮ್ಮನ ವಚನಗಳಂತೆ ದೀನ ದುರ್ಬಲರಿಗೆ ಬೆಲ್ಲ ಸಕ್ಕರೆಯಾಗಲು ಅವಕಾಶ ಕೊಡುವ ಒಂದು ಸಂಸ್ಥೆಯೇ, ಅಂತಾರಾಷ್ಟ್ರೀಯ ಸಂಸ್ಥೆಯೇ ಲಯನ್ಸ್ ಕ್ಲಬ್. ಇಂದು ಲಯನ್ಸ್ ಕ್ಲಬ್ ವಿಜಯ್ ಇದರ ಸದಸ್ಯರಿಗೆ ಹಾಗೂ ಪದಾಧಿಕಾರಿಗಳಿಗೆ 10 ವರ್ಷಗಳ ಬಳಿಕ ಚೊಚ್ಚಲ ಮಗುವನ್ನು ಹೆರುವ ಸಂಭ್ರಮವಾದರೆ, ಲಯನ್ಸ್ ಕ್ಲಬ್ ಪೆರ್ಮನೂರ್ ಇವರಿಗೆ ಮೊದಲ ಹುಟ್ಟುಹಬ್ಬದ ಸಂಭ್ರಮ. ಈ ಸಂಭ್ರಮಕ್ಕಾಗಿ ಸಜ್ಜುಗೊಂಡ ವೇದಿಕೆಯನ್ನು ಅಲಂಕರಿಸಲು ನಾನು ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಲಯನ್ಸ್ ಕ್ಲಬ್ ವಿಜಯ್ ಇದರ ಖಜಾಂಚಿ ಲಯನ್ ಆಸ್ವಾಲ್ಡ್ ಫುಟ್ಟಾದೋ, ಕಾರ್ಯದರ್ಶಿ ಲಯನ್ ಟಿ ಪ್ರಸಾದ್, ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಲಯನ್ ರಿಚರ್ಡ್ ಡಿಸೋಜಾ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಧಾನ ಆಕರ್ಷಣೆ ನಮ್ಮ ಜಿಲ್ಲೆಯ ಗವರ್ನರ್ ಲಯನ್ ವಸಂತ್ ಶೆಟ್ಟಿಯವರನ್ನು ವೇದಿಕೆಗೆ ಬರಮಾಡಿಕೊಳ್ಳಲು ಲಯನ್ ಡೆಬೋರಾ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಾಲ್ ಟು ಆರ್ಡರ್ ಬೈ ಲಯನ್ ರಿಚರ್ಡ್ ಡಿಸೋಜಾ, ಪ್ರೆಸಿಡೆಂಟ್ ಲಯನ್ಸ್ ಕ್ಲಬ್ ವಿಜಯ್. I, Richard D'Souza, President of Lions Club, Vijay Mangalore, call the meeting order. ಎನ್ನುವ ಪ್ರಾರ್ಥನೆಗಿಂತ ಮಿಗಿಲಾದ ಪ್ರಾರ್ಥನೆ ಇಲ್ಲ. ಅಂತೆಯೇ ಇಂದಿನ ಕಾರ್ಯಕ್ರಮದ ಮೇಲೆ ಭಗವಂತನ ಕೃಪಾವರಗಳನ್ನು ನಾವು ಬೇಡಿಕೊಳ್ಳೋಣ. ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಡಲಿದ್ದಾರೆ ಎಕ್ವಿನ್ ಮತ್ತು ಐಶಲ್. ये प्रभु दिल के मंदिर में तू, सागर की लहरों में, कोयल के गानों में, जहाँ देखो तू ही तू. ये प्रभु दिल के मंदिर में है तू, सागर की लहरों में, कोयल के गानों में, जहाँ देखो तू ही तू. बागों में खिले फूल सब तुझको ही वंदिया राधे, ऊंचे गगन के पंछी में महिमा ये तेरी गाए. बागों में खिले फूल सब तुझको ये वंदे आराधे, ऊंचे गगन के पंछी में महिमाएं तेरी गाए. ये प्रभु दिल के मंदिर में तू, सागर की लहरों में, कोयल के गानों में, जहाँ देखो तू ही तू. ये धरती ये चांद सितारे तेरी स्तुति वंदना गाए, नदी और सागर मिलके महिमाएं तेरी गाए. ये धरती ये चांद सितारे तेरे स्तुति वंदना गाए, नदी और सागर मिलके महिमाएं तेरी गाए. ये प्रभु दिल के मंदिर में है तू, सागर की लहरों में, कोयल के गानों में, जहाँ देखो तू ही तू. ये प्रभु दिल के मंदिर
की लहरों में, कोयल के गानों में, जहाँ देखो तू ही तू, जहाँ देखो तू ही तू. Flag salutation by Josvita D'Souza. Flag salutation. We salute our national flag and pledge our allegiance to the same. Its honor and its glory depend upon the zeal and assiduity with which each one of us will shoulder his responsibilities of a good citizen. Its history, written in letters of gold, inspire us to put in good work for the fair name of our country. We declare our unflinching loyalty to our national flag and maintain that its course shall be our course, and that each individual among us shall make genuine efforts to add to its luster and glory and make it fly proudly aloft in the comity of nations. ಈಗ ವಿಶ್ವ ಶಾಂತಿಗಾಗಿ 1 ನಿಮಿಷ ಮೌನವಾಗಿದ್ದುಕೊಂಡು ಪ್ರಾರ್ಥಿಸೋಣ. ದಯಮಾಡಿ ಎಲ್ಲರೂ ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೋಗಿಲೆಗೆ ಇಂಪಾದ ಸ್ವರವೇ ರೂಪ, ಸಜ್ಜನರಿಗೆ ವಿದ್ಯೆಯೇ ಅಲಂಕಾರ, ತಪಸ್ವಿಗಳಿಗೆ ಕ್ಷಮಾಗುಣವೇ ಶೋಭೆ ಎಂದಿದ್ದಾರೆ ಕೌಟಿಲ್ಯರು. ಅಂತೆಯೇ ಸಭೆ ಸಮಾರಂಭಗಳಿಗೆ ಸ್ವಾಗತವು ಆಭರಣವಿದ್ದಂತೆ. ಈಗ ತಮ್ಮ ಮಧುರ ನುಡಿಗಳಿಂದ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಲಯನ್ ರಿಚರ್ಡ್ ಡಿಸೋಜಾ, ವಿಜಯ್ ಕ್ಲಬ್ ಇದರ ಅಧ್ಯಕ್ಷರು. ಇವತ್ತು ನಮ್ಮ ಲಯನ್ಸ್ ಕ್ಲಬ್ ವಿಜಯ್ಗೆ ಸಂಭ್ರಮವೋ ಸಂಭ್ರಮ. ಯಾಕೆಂದರೆ 11 ವರ್ಷಗಳ ನಂತರ ನಮ್ಮ ಕ್ಲಬ್ ವತಿಯಿಂದ ಹೊಸ ಕ್ಲಬ್ ಹುಡ್ತಾ ಇದೆ. ಆದ್ದರಿಂದ ಈ ಒಂದು ದಿನದ ಈ ಸಂಭ್ರಮ ನನಗೆ ನಿಮ್ಮಲ್ಲಿ ಹಂಚಿಕೊಳ್ಳಲು ತುಂಬ ಸಂತೋಷವಾಗ್ತಾ ಇದೆ. ಇವತ್ತು ಈ ನಮ್ಮ ಹೊಸ ಕ್ಲಬ್ ಲಯನ್ಸ್ ಕ್ಲಬ್ ಪೆರ್ಮನೂರು ಇದರ ಪದಗ್ರಹಣ ಸಮಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಇಂದಿನ ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಜಿಲ್ಲಾ ರಾಜ್ಯಪಾಲರಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ವಿಜಯ್ ಕ್ಲಬ್ ಹಾಗೂ ನೂತನ ಕ್ಲಬ್ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಸಮಾರಂಭಕ್ಕೆ ನಮ್ಮ 1ನೇ ಉಪ ಗವರ್ನರ್ ಅವರು ಬರಬೇಕಿತ್ತು. ಕಾರಣಾಂತರದಿಂದ ಅವರಿಗೆ ಈ ಸಮಾರಂಭಕ್ಕೆ ಬರಲು ಆಗಲಿಲ್ಲ. ಅವರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ವಂದಿಸ್ತಾ ಇದ್ದೇನೆ. ನಮ್ಮ ಉಪಗವರ್ನರಾಗಿರುವ ಲಯನ್ ಸಂಜೀವ್ ಸೇಠ್ರವರು ಅವರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ 2ನೇ ಉಪರಾಜ್ಯಪಾಲರು ಲಯನ್ ಮೆಲ್ವಿನ್ ಡಿಸೋಜಾ ಅವರಿಗೂ ಈ ಕಾರ್ಯಕ್ರಮಕ್ಕೆ ನಾವು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅಂತೆಯೇ ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಈ ಸಮಾರಂಭಕ್ಕೆ ಘನತೆಯನ್ನು ತಂದುಕೊಟ್ಟಿದ್ದಾರೆ ನಮ್ಮ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿರುವ ಲಯನ್ ಶಶಿಧರ ಅವರು. ಅವರಿಗೂ ಸ್ವಾಗತ. ಹಾಗೆಯೇ ನಮ್ಮೊಂದಿಗಿದ್ದಾರೆ ನಮ್ಮ ಕ್ಯಾಬಿನೆಟ್ ಟ್ರೆಜರರ್. ಅವರು ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ. ಅವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೊಂದಿಗಿದ್ದಾರೆ ನಮ್ಮ DG ಕೋಆರ್ಡಿನೇಟರ್
ಲಯನ್ ಮೊಹಮ್ಮದ್ ಕುನಿ ಅವರಿಗೂ ಈ ಪದಗ್ರಹಣ ಸಮಾರಂಭಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮೊಂದಿಗಿದ್ದಾರೆ PRO ಲಯನ್ ಜಾರಾಮ್, ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ GMT ಕೋಆರ್ಡಿನೇಟರ್ ಆಗಿರುವ ಲಯನ್ ಪ್ರವೀಣ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ನೆಚ್ಚಿನ ಆಸೆಯಾಗಿರುವ ಲಯನ್ ಸ್ವರೂಪ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಜಡ್ಜಿಯಾಗಿರುವ ಲಯನ್ ವಿಜಯ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಂತೆಯೇ ಈ ಕ್ಲಬ್ ಉದಯಕ್ಕೆ ಕಾರಣರಾಗಿರುವ ನಮ್ಮ ನೆಚ್ಚಿನ ಸದಸ್ಯರಾದ ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಲಯನ್ ಪ್ರಶಾಂತ್ ಡಿಸೂಜ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂತೆಯೇ ನಮ್ಮ ವಿಜಯ್ ಕ್ಲಬ್ ಸೆಕ್ರೆಟರಿ ಪ್ರಸಾದ್ ರವರಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ವಿಜಯ್ ಲಯನ್ಸ್ ಕ್ಲಬ್ ಟ್ರೆಜರರ್ ಆಗಿರುವ ಓಸ್ವಾಲ್ಡ್ ಪುಟ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಈ ಸಮಾರಂಭದಲ್ಲಿ ಪದಗ್ರಹಣ ಕೈಗೊಳ್ಳುವ ನಮ್ಮ ಪೆರ್ಮನೂರು ಕ್ಲಬ್ಬಿನ ಎಲ್ಲ PST ಹಾಗೂ ಸದಸ್ಯರಿಗೆ ಸ್ವಾಗತವನ್ನು ಕೋರ್ತಾ ಹಾಗೂ ನಮ್ಮೊಂದಿಗಿರುವ ಎಲ್ಲ ನಮ್ಮ ಲಯನ್ಸ್ ಬಂಧುಗಳಿಗೆ ಸ್ವಾಗತ ಕೋರಿ ನನ್ನ ಸ್ವಾಗತ ಬಯಸಿ ಮುಕ್ತಾಯಗೊಳ್ತಾ ಇದ್ದೇನೆ. ಜೈ ಲಯನಿಸಮ್. ಎಂದರೆ ಲಯನ್ಸ್ ಕ್ಲಬ್. ಈ ಲಯನ್ಸ್ ಕ್ಲಬ್ನ ಮಹತ್ವದ ಬಗ್ಗೆ ತಿಳಿಸುತ್ತಾ ಹೊಸ ಸದಸ್ಯರನ್ನು ಪರಿಚಯ ಮಾಡಿಕೊಡಲಿದ್ದಾರೆ ಎಕ್ಸ್ಟೆನ್ಷನ್ ಚೇರ್ಮನ್ ಲಯನ್ ಪ್ರಶಾಂತ್ ಡಿಸೋಜ ರವರು. ಎಲ್ಲರಿಗೂ ಸಂಜೆಯ ಶುಭ ನಮನಗಳು. ಈ ದಿನದ ಕಾರ್ಯಕ್ರಮವನ್ನು ನನ್ನ ಆರಾಧ್ಯ ದೇವರಾದ ಬಾಲವೀಸುಗೆ ಸಮರ್ಪಿಸಿ ಅವರ ಆಶೀರ್ವಾದ ಬೇಡುತ್ತಾ ನಿಮ್ಮ ಮುಂದೆ ನಿಂತಿರುತ್ತೇನೆ. ಲಯನ್ಸ್ ಕ್ಲಬ್ ಪೆರ್ಮನೂರು ಇನ್ಸ್ಟಾಲೇಷನ್ ವೇದಿಕೆಯಲ್ಲಿ ಹಾಜರಿದ್ದ ಲಯನ್ ವಸಂತ್ ಕುಮಾರ್ ಶೆಟ್ಟಿ, ಲಯನ್ ಸಂಜೀವ್ ಶೆಟ್ಟಿ ಅವರಿನ್ನು ಬರಬೇಕಷ್ಟೇ. ಲಯನ್ ಮೆಂಡಿಸೋದರ್ ಅವರು ಆಗಮಿಸಿರುತ್ತಾರೆ. ಲಯನ್ಸ್ ಕ್ಲಬ್ ಪೆರ್ಮನೂರು ಗೈಡ್ಲೈನ್ಸ್ ಲಯನ್ ಓಸ್ವಲ್ಡ್, ಲಯನ್ ಪ್ರೀತಿ ಅವರು ಹಾಗೂ ಈ ವೇದಿಕೆಯಲ್ಲಿರುವ ಎಲ್ಲ ನನ್ನ ಪ್ರೀತಿಯ ಎಲ್ಲರಿಗೂ ನನ್ನ ಸ್ವಾಗತವನ್ನು ಕೋರುತ್ತಾ ಅವರನ್ನು ಅಭಿನಂದಿಸುತ್ತಾ, ಏನಾಗಲಿ ಮುಂದೆ ಸಾಗುವೆನು ಎಂಬ ಧ್ಯೇಯ ವಾಕ್ಯವನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಲಯನ್ಸ್ ಕ್ಲಬ್ ಪೆರ್ಮನೂರು ಕ್ಲಬ್ ಅನ್ನು ಕಟ್ಟಿಸಿದ್ದ 6 ತಿಂಗಳು ಮೊದಲು ಹೊರಟಿದ್ದೆ. ಕಾರಣದಿಂದ ಸಾಧ್ಯ ಆಗಲಿಲ್ಲ. ಪುನಃ ಅದನ್ನು ನಾನು ಛಲವನ್ನು ಬಿಡದೆ ಮುಂದೆ ಸಾಗಿದೆ. ಇವತ್ತು ಆ ದಿನವನ್ನು ನಾನು ಕೊನೆಗೊಳಿಸಿದ್ದೇನೆ. ಆ ಛಲವನ್ನು ಬಿಡ್ತಾ ಇದ್ದೇನೆ. ಹೊಸ ಕ್ಲಬ್ ಅನ್ನು ನಿಮ್ಮ ಒಟ್ಟಿಗೆ ಕೊಡ್ತಾ ಇದ್ದೇನೆ. ಈ ಕೆಲಸ ನನ್ನಿಂದ ಮಾತ್ರ ಸಾಧ್ಯ ಅಲ್ಲ. ನನ್ನ ಈ ಹೊಸ ಕ್ಲಬ್ಬಿನ ಅಧ್ಯಕ್ಷರು ಅರುಣ್ ಮೊಂತೇರು ಅವರು, ನಮ್ಮ ಕಾರ್ಯದರ್ಶಿ ಜಸಂತ ಮೆಂಡೋನ್ಸಾ, ನಮ್ಮ ನೆಚ್ಚಿನ ಕಂಜಂಜಿ ರೋಷನ್ ಫೆರಾವೋ ಮತ್ತು ನನ್ನ ಒಂದು ಆಪ್ತ ಸ್ನೇಹಿತ, ನನ್ನ ಕೈಗೆ ಆನೆಬಾಲ ಕೊಟ್ಟು ನನ್ನನ್ನು ಎತ್ತಿಡಿದ ಮ್ಯಾಕ್ಸಿಮರನ್ನು ನಾನು ಅಭಿನಂದಿಸುತ್ತಿದ್ದೇನೆ. ಇಲ್ಲಿ ನೆರೆದ ಎಲ್ಲ ನನ್ನ ಸಂಸ್ಥೆಯ ಸ್ಥಾಪಕ ಸದಸ್ಯರಿಗೆ ನಾನು ಹೃದಯದಿಂದ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಲಯನ್ಸ್ ಕ್ಲಬ್ ನನ್ನ ಅನುಭವ 5 ವರ್ಷದಲ್ಲಿ ನಾನು ಪಡೆದದ್ದು ಅನುಭವ ಅಪಾರ.
5 ವರ್ಷದ ಅನುಭವದಿಂದ ನಾನು ಹೊರಟಿದ್ದು ಕ್ಲಬ್ ಅನ್ನು ಒಂದಲ್ಲ ಇನ್ನೂ 2 ಇದೆ. ಅದರ ಅನೌನ್ಸ್ಮೆಂಟ್ ಕೂಡ ನಾವು ಮಾಡಲಿಕ್ಕಿದ್ದೇವೆ. ಲಯನ್ಸ್ ಕ್ಲಬ್ಬಿನ ಮೂಲ ಧ್ಯೇಯ ಒಂದೇ ಒಂದು, ನನ್ನ ಮೈ ಡಿಯರ್ ಫ್ರೆಂಡ್ಸ್, ಕಣ್ಣಿಲ್ಲದವರಿಗೆ ಕಣ್ಣು ಕೊಡುವುದು. ಕಣ್ಣಿಲ್ಲದವರಿಗೆ ಕಣ್ಣು ಕೊಡುವುದು ಅಂದರೆ ಕಣ್ಣು ತೆಗೆದು ಕೊಡುವುದಲ್ಲ. ಕಣ್ಣಂದ್ರೆ ಒಂದು ಅವಶ್ಯಕತೆ ಏನಿದೆ ಅವರಿಗೆ ನಾವು ಮುಟ್ಟುವ ಕೆಲಸ ಮಾಡುವುದೇ ಲಯನ್ಸ್ ಕ್ಲಬ್ಬಿನ ಗುರಿ. ಕೆಲವು ಮನೆಗಳಿಗೆ ಕೆಲವು ಮೂಲಭೂತ ಸೌಕರ್ಯ ಈಗಲೂ ಮುಟ್ಟಲಿಲ್ಲ. ಆ ಮುಟ್ಟಿಸುವ ಕೆಲಸ ಮಾಡುವುದು ನಮ್ಮ ಧ್ಯೇಯ. ಅದೇ ಲಯನ್ಸ್ ಕ್ಲಬ್ಬಿನ ಕೆಲಸ. ನಮ್ಮ ಹೊಸ ಕ್ಲಬ್ಬಿನ ಲೀಸ್ಟ್ ನಾನು ಓದಿ ಹೇಳ್ತಿದ್ದೇನೆ. ದಯವಿಟ್ಟು ಅವರ ಉಪಸ್ಥಿತಿಯನ್ನು ನನಗೆ ನಮ್ಮ ಎಲ್ಲರಿಗೆ ತಿಳಿಸುವುದು. ಅಲ್ಲೇ ನಿಂತುಳು. ನಮ್ಮ ಹೊಸ ಕ್ಲಬ್ಬಿನ ಪ್ರೆಸಿಡೆಂಟ್ ಅರುಣ್ ಮಂತೇರ್ ಅವರೇ, ಒಮ್ಮೆ ನಿಂತ್ಕೊಳ್ಳಿ. ಸೆಕ್ರೆಟರಿ ಜೆಸಿಂತಾ ಮೆಂಡೋನ್ಸಾ, ಟ್ರೆಷರರ್ ರೋಹನ್ ಫೆರೋ, ಗಿಲ್ಬರ್ಟ್ ಡಿಸೋಜಾ ಫ್ಯಾಬ್ರಿಕೇಟರ್ ವರ್ಕ್ ಮಾಡ್ತಾ ಇದ್ದಾರೆ. ಅಬ್ದುಲ್ ಅಜೀಜ್ BA, ರಾಜ್ಕಮಲ್ ಕನ್ಸ್ಟ್ರಕ್ಷನ್ ಮ್ಯಾನೇಜಿಂಗ್ ಡೈರೆಕ್ಟರ್. ಅಥವಾ ಹಲವು ಅವರ ಹತ್ರ ಅಧ್ಯಕ್ಷತೆಗಳು ಇದೆ, ಅದು ಹೇಳಲಿಕ್ಕೆ ಹೋದ್ರೆ ಉದ್ದ ಇದೆ, ಕ್ಷಮಿಸಿ. ವಿಲ್ಫ್ರೆಡ್ ಡಿಸೋಜಾ ಅಧ್ಯಕ್ಷರು, ಪಂಚಾಯತ್ ಮುನ್ನೂರು. ಲಿಯೋ ಡಿಸೋಜಾ ಬಾರ್ ಮಾಲಕರು. ರೋಷನ್ ಡಿಸೋಜಾ ಬಂಟ್ವಾಳ ಅಂದರೆ ನಮ್ಮ ಮುಡಿಪು ವಕೀಲರಾಗಿದ್ದಾರೆ, ದಯವಿಟ್ಟು ನಿಂತ್ಕೊಳ್ಳಿ. ಪ್ರಕಾಶ್ ಪಿಂಟೋ ಉದ್ಯಮಿಯವರು, ಸ್ವಲ್ಪ ಹಿಂದೆ ಬಂದು ನಿಂತಿದ್ದಾರೆ, ಸ್ವಲ್ಪ ನಿಂತ್ಕೊಳ್ಳಿ ಸರ್. ಬೊನಿಫಾಸ್ ಡೋಲ್ಫಿ ಡಿಸೋಜಾ ಬೋಟ್ ಮಾಲಕರು, ಉದ್ಯಮಿ ಮತ್ತೆ ಕನ್ಸ್ಟ್ರಕ್ಷನ್ ಕಂಪನಿಯು ಕೂಡ ನಡೆಸ್ತಾ ಇದ್ದಾರೆ. ಹೇಮಚಂದ್ರ ತಾಲೂಕು ಅಸಿಸ್ಟೆಂಟ್ ಡೈರೆಕ್ಟರ್ ಬೆಳ್ತಂಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜಾನ್ ಲೆಸ್ಲಿ ಡಿಸೋಜಾ ಅಂಬುಜ ಸಿಮೆಂಟ್ ಅಂಡ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ, ನಿಂತ್ಕೊಳ್ಳಿ. ರಾಕಿ ಡಿಸೋಜಾ ಮ್ಯಾನೇಜರ್, ಕ್ಯಾನರಾ ಪಿಂಟೋ ಟ್ರಾವೆಲ್ಸ್, ಸುಮಾರು 10 ವರ್ಷದಿಂದ ನಿರಂತರ ಸೇವೆಯಲ್ಲಿದ್ದಾರೆ. ಹರೀಶ್ ಆರ್ಪಿ ನನ್ನ ಗೆಳೆಯ ತುಂಬ. ಗಣೇಶ್ ಟ್ರಾನ್ಸ್ಪೋರ್ಟ್ ಪನಂಬೂರಲ್ಲಿ ಅವರ ಸ್ವಂತ ಉದ್ಯಮ ನಡೆಸ್ತಾ ಇದ್ದಾರೆ. ಮಾರ್ಷಲ್ ಟೆಲ್ಲಿಸ್ ಇವತ್ತಿನ ಕ್ಯಾಟ್ರಿಂಗ್ನ ಸೂಪರ್ವೈಸಿಂಗ್ ನಮ್ಮ ಆತ್ಮ ಸ್ನೇಹಿತರು. ರೋಷನ್ ಡಿಸೋಜಾ ರಾಣಿಪುರ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ, ನೆಟ್ವರ್ಕ್ ಬಿಸ್ನೆಸ್ನ ಮ್ಯಾನೇಜ್ಮೆಂಟ್ನ ನೋಡ್ತಾ ಇದ್ದಾರೆ. ರವಿ ಡಿಸೋಜಾ ಅವರು ಕೂಡ ನೆಟ್ವರ್ಕ್ ಬಿಸ್ನೆಸ್ನ ಮ್ಯಾನೇಜ್ಮೆಂಟ್ ಆಗಿದ್ದಾರೆ, ಟೀಮ್ ಲೀಡರ್ ಕೂಡ ಆಗಿ ಕೆಲಸ ಮಾಡ್ತಿದ್ದಾರೆ. ವೈಲೆಟ್ ಡಿಸೋಜಾ ಬ್ಯೂಟಿ ಪಾರ್ಲರ್ನ ಮಾಲಕರಾಗಿದ್ದಾರೆ, ಸಮಾಜ ಸೇವೆಯಲ್ಲಿ ತೊಡಕೊಂಡಿದ್ದಾರೆ. ಸಿರಿಲ್ ರಾಬರ್ಟ್ ಡಿಸೋಜಾ ತೋಟಗಾರಿಕೆ ಇಲಾಖೆಯಲ್ಲಿ ಸದಾ ಸೇವೆಯಲ್ಲಿದ್ದಾರೆ. ವಿನ್ಸೆಂಟ್ ಉದಯ್ ಡಿಸೋಜಾ ಸರ್, ನಿಂತ್ಕೊಳ್ಳಿ, ದೊಡ್ಡ ಮರಳು ಉದ್ದಿಮೆ ನಡೆಸ್ತಾ ಇದ್ದಾರೆ. ವೇಣುಗೋಪಾಲ್ ಕಾರ್ಪೊರೇಷನ್ ಸೊಸೈಟಿಯ ತಮ್ಮ ವೃತ್ತಿ. ಡಾಕ್ಟರ್ ಅರುಣ್ ಉಳ್ಳಾಲ್, ದಯವಿಟ್ಟು ನಿಂತ್ಕೊಳ್ಳಿ ಸರ್, ಉಪನ್ಯಾಸಕರು ಕೆನರಾ ಕಾಲೇಜಲ್ಲಿ. ಮೊಹಮ್ಮದ್ ನವಾಜ್ ಉಪಾಧ್ಯಕ್ಷರು ನರಿಂಗಾನ ಗ್ರಾಮ ಪಂಚಾಯತಲ್ಲಿ, ಅಥವಾ ಹಲವು ಪೋಸ್ಟ್ಗಳು ಅವರ ಕೈಯಲ್ಲಿದೆ. ಶ್ರೀಮತಿ ಚಂಚಲಾಕ್ಷಿ, ದಯವಿಟ್ಟು ನಿಂತ್ಕೊಳ್ಳಿ, ಪಂಚಾಯತ್ ಅಧ್ಯಕ್ಷರು ಕೋಣಾಜೆ. ಸುರೇಶ್ ಫೆರಾವ್ ಅವರು ಕೂಡ ದೊಡ್ಡ ಮರಳು ಉದ್ಯಮ ನಡೆಸ್ತಾ ಇದ್ದಾರೆ. ಮೊಹಮ್ಮದ್ ಅಶ್ರಾಫ್ ಅವರು ಕೂಡ ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಅಗ್ರಿಕಲ್ಚರ್ ನಡೆಸ್ತಾ ಇದ್ದಾರೆ. ಸಿರಾಜ್ ಅವರು ಕೂಡ ಸಾಮಾಜಿಕ ಕಾರ್ಯಕರ್ತರು. ವಿನ್ಸೆಂಟ್ ಡಿಸೋಜಾ, ದಯವಿಟ್ಟು ನಿಂತ್ಕೊಳ್ಳಿ, ಅವರು ಕೂಡ ಒಳ್ಳೆ ಉದ್ಯಮಿಯನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು 6-7 ಕ್ಯಾಂಡಿಡೇಟ್ ಮೆಂಬರ್ಗಳು ಬರುವವರಿದ್ದಾರೆ, ಕೆಲವು ಕಾರ್ಯಕ್ರಮದಲ್ಲಿ ಹೊರಗಿದ್ದಾರೆ. ನಮ್ದು ಇನ್ನೊಂದು ಮೆಂಬರ್ ಇದ್ದಾರೆ, ಮೆಲ್ವಿನ್ ಡಿಸೋಜಾ, ದಯವಿಟ್ಟು ನಿಂತ್ಕೊಳ್ಳಿ. ಅವರು ಕೂಡ ಇವತ್ತೇ ಅವರು ಎಲೆಕ್ಟ್ರಾನಿಕ್ ಸ್ಕೂಟರ್ ಶೋರೂಮ್ ಅನ್ನು ಮಾಡಿಕೊಂಡಿದ್ದಾರೆ, ಅವರಿಗೆ ನಾನು ಶುಭಾರಿಸ್ತೇನೆ.
ಇದ್ದ ಅತಿಥಿಗಳ ಪೈಕಿ ಲಯನ್ ಮೆಲ್ವಿನ್ ಡಿಸೋಜಾರವರು ಒಬ್ಬರು. ಅವರ ಕಿರುಪರಿಚಯವನ್ನು ನಾನು ಸಭೆಗೆ ಮಾಡಲು ಬಯಸುತ್ತೇನೆ. ಡಾಕ್ಟರ್ ಮೆಲ್ವಿನ್ ಡಿಸೋಜಾರವರು ಆದರ್ಶ ದಂಪತಿಗಳಾಗಿರುವ ದಿವಂಗತ ಶ್ರೀ ಅಲೆಕ್ಸ್ ಹಾಗೂ ಶ್ರೀಮತಿ ಆಗ್ನೆಸ್ ಡಿಸೋಜಾ ಇವರ ಸುಪುತ್ರ. ಇವರ ಪತ್ನಿ ಲಯನ್ ಸ್ಮಿತಾ ಡಿಸೋಜಾ MJF ಮತ್ತು ಇಬ್ಬರು ಮಕ್ಕಳೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದಾರೆ. ಅತ್ಯಂತ ಸರಳ, ಸಜ್ಜನಿಕೆಯ, ಚುರುಕು ಸ್ವಭಾವದ, ಪಾದರಸದಂತಹ ವ್ಯಕ್ತಿತ್ವದ, ಎಲ್ಲರೊಂದಿಗೂ ಬೆರೆಯುವ ಸ್ನೇಹಜೀವಿ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾರವರು. ಇವರು NIT ಸುರತ್ಕಲ್, MIT ಮಣಿಪಾಲ ಮತ್ತು NMAMIT ನಿಟ್ಟೆ ಇಂತಹ ಅಂತಾರಾಷ್ಟ್ರೀಯ ಖ್ಯಾತಿ ಮತ್ತು ಮಾನ್ಯತೆ ಹೊಂದಿರುವ ವಿದ್ಯಾಸಂಸ್ಥೆಗಳಲ್ಲಿ ಕಲಿತವರು. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನು ಹೊಂದಿರುವ ಇವರು ಯುವ ಎಂಜಿನಿಯರ್ಗಳ ಮಾರ್ಗದರ್ಶಕರಾಗಿ, ತರಬೇತುದಾರರಾಗಿ, ಸಲಹೆಗಾರರಾಗಿ ಸಹಸ್ರಾರು ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಲಯನ್ಸ್ ಕ್ಲಬ್ ಕಿನ್ನಿಗೋಳಿ ಇದರ ಬೆಳ್ಳಿ ಹಬ್ಬದ ವರ್ಷದ ಕ್ಲಬ್ ಅಧ್ಯಕ್ಷರಾಗಿ ಹುದ್ದೆಯನ್ನು ನಿರ್ವಹಿಸಿ ಕ್ಲಬ್ ಹೆಸರನ್ನು ಎತ್ತರಕ್ಕೆ ಏರಿಸಿದ್ದಾರೆ. ಪ್ರಾಂತ್ಯಾಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಗ್ರಾಮೀಣ ಭಾಗದ 11 ಕ್ಲಬ್ಗಳನ್ನು ವಿಶೇಷವಾಗಿ ಪ್ರೋತ್ಸಾಹಿಸಿ ನಮ್ಮ ಜಿಲ್ಲೆಯ 5 ವರ್ಷದ ಒಳಗಿನ ಮತ್ತು ಮೇಲಿನ 2 ಅತ್ಯುತ್ತಮ ಕ್ಲಬ್ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಇಂತಹ ಇತಿಹಾಸ ಪುರುಷರು ಇಂದು ನಮ್ಮೊಡನೆ ಇರುವುದು ನಮಗೆ ಬಹಳ ಹೆಮ್ಮೆಯ ವಿಷಯ. ಲಯನ್ ಮೆಲ್ವಿನ್ ಡಿಸೋಜಾರವರು ದಯವಿಟ್ಟು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಭಾಧ್ಯಕ್ಷರು, ನಮ್ಮ ಆತ್ಮೀಯರು, ಮಂಗಳೂರಲ್ಲಿದ್ದರು, ಒರಿಜಿನಲಿ ಮೂಲತಃ ನನ್ನ ಊರಿನವರು, ಲಯನ್ ರಿಚರ್ಡ್ ರವರೇ, ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್, ಯಂಗ್ ಎನರ್ಜೆಟಿಕ್ ಡೈನಾಮಿಕ್ ಅತ್ಯುತ್ತಮ ನಾಯಕ ವಸಂತ್ ಶೆಟ್ರೆ, ವೇದಿಕೆಯಲ್ಲಿರುವ ಎಲ್ಲ ಲಯನ್ ಲೀಡರ್ಗಳೇ, ನಮ್ಮ ಪೆರ್ಮರೂರು ಹೊಸ ಕ್ಲಬ್ಬಿನ ಎಲ್ಲ ಸದಸ್ಯರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ಆತ್ಮೀಯರೇ, ನಮಸ್ತೆ. ನಿಜವಾಗಿ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಕಾರ್ಯಕ್ರಮ ಇನಾಗ್ರೇಟ್ ಮಾಡಿ ಮುಂದಕ್ಕೆ ಹೋಗಬೇಕಿತ್ತು. ಆದರೆ ನನಗೆ ಇನ್ನೊಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿದ್ದ ಕಾರಣ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮೊದಲು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರಿಗೆ ನನ್ನ ಧನ್ಯವಾದಗಳು. ವಿಶೇಷವಾಗಿ ನಾನು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಅವರು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಇನ್ನೂ ಕೂಡ ನಮ್ಮ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಆಗಲಿಲ್ಲ. ಇವಾಗಲೇ ನಮ್ಮ ಇತಿಹಾಸದಲ್ಲೇ ಮೊದಲ ಬಾರಿ 4 ಹೊಸ ಕ್ಲಬ್ಗಳನ್ನು ಇನಾಗ್ರೇಟ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆ. ಆತ್ಮೀಯರೇ, ಯಾವುದೇ ಒಂದು ಊರಿನಲ್ಲಿ ಲಯನ್ಸ್ ಕ್ಲಬ್ ಆಗ್ತಿದೆ ಅಂದಾದರೆ ಆ ಊರಿಗೆ ಒಂದು ಸಂತೋಷದ ವಿಷಯ. ಯಾಕಂದರೆ ಎಲ್ಲಿ ಲಯನ್ಸ್ ಸಂಸ್ಥೆ ಆರಂಭವಾಗ್ತದೆ ಅಲ್ಲಿ ಆ ಪರಿಸರದಲ್ಲಿ ಬೆಳವಣಿಗೆ ಆಗ್ತದೆ. ಯಾಕಂದರೆ ನಮ್ಮ ಲಯನ್ಸ್ ಸಂಸ್ಥೆಯ ಕೆಲಸನೇ ಸೇವೆ ಮಾಡುವಂಥದ್ದು. ನಮ್ಮಲ್ಲಿ ಅಂದರೆ ನಮ್ಮ ಸದಸ್ಯರಲ್ಲಿ ನಾವು ಏನು ದುಡಿತೇವೆ ಅದರಲ್ಲಿ ಸ್ವಲ್ಪ ಭಾಗವನ್ನು ನಮ್ಮ ಪರಿಸರದ ದೀನದಲಿತರಿಗೆ, ಬೇಕಾದ ಅವಶ್ಯಕತೆ ಇದ್ದವರಿಗೆ ಕೊಟ್ಟು ಅವರು ನಮ್ಮೊಂದಿಗೆ ಬೆಳೆಯುವಂತೆ ಮಾಡುವುದು ನಮ್ಮ ಧ್ಯೇಯ. ನನಗೆ ಇವತ್ತು ತುಂಬ ಖುಷಿಯಾಗ್ತಿದೆ. ಪೆರ್ಮನೂರು ಊರಿನ ಅದೆಷ್ಟೋ ನಾಯಕರುಗಳು ಇವತ್ತು ತಮ್ಮ ಸೇವೆ ತಮ್ಮ ಊರಿನ ಜನತೆಗೆ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅದಕ್ಕೋಸ್ಕರ ಈ ಪೆರ್ಮನೂರು ಕ್ಲಬ್ಬಿನ ಎಲ್ಲ ಹೊಸ ಸದಸ್ಯರಿಗೆ ನನ್ನ ಅಭಿನಂದನೆಗಳು. ಪೆರ್ಮನೂರು ಕ್ಲಬ್ಬಿನ ಎಲ್ಲ ಹೊಸ ಸದಸ್ಯರೇ, ನೀವೆಲ್ಲರೂ ನಿಮ್ಮ ಕ್ಷೇತ್ರದಲ್ಲಿ ನಾಯಕರು. ನಾನು ನೋಡಿದೆ, ಕೆಲವರು ಲಾಯರ್ಗಳಿದ್ದಾರೆ, ಅವರ ಫೀಲ್ಡಲ್ಲಿ ಲೀಡರ್. ಕೆಲವರು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಅವರ ಫೀಲ್ಡಲ್ಲಿ ಲೀಡರ್. ಕೆಲವರು ಮಾಸ್ಟರ್ಗಳಿದ್ದಾರೆ, ಅವರ ಫೀಲ್ಡಲ್ಲಿ ಲೀಡರ್. ಪ್ರತಿಯೊಬ್ಬರು, ಕೆಲವರು ಕೃಷಿಕರಿದ್ದಾರೆ. ನೀವು ಏನು ಮಾಡ್ತಿದ್ರು ಕೂಡ ನಿಮ್ಮ ಫೀಲ್ಡಲ್ಲೇ ನೀವು ಲೀಡರ್. ಇವಾಗ ನಾನು ಬಂದು ನಿಮ್ಮಲ್ಲಿ ಯಾರಾದರೂ ನಿಮ್ಮ ಫೀಲ್ಡ್ನ ಬಗ್ಗೆ ಕೇಳಿದರೆ ನೀವು ನಿರರ್ಗಳವಾಗಿ ನನಗೆ ಅದರ ಬಗ್ಗೆ ಹೇಳಲಿಕ್ಕಿದ್ದೀರಾ. ಯಾಕಂದರೆ ಯು ಆರ್ ದ ಲೀಡರ್ ಇನ್ ದ್ಯಾಟ್. ಈ ಲಯನ್ಸ್ ಸಂಸ್ಥೆ ಅಂದರೆ ಹೀಗೆ ಲೀಡರ್ಗಳಿಂದಲೇ ತುಂಬಿದೆ. ಬೇರೆ ಬೇರೆ ಕ್ಷೇತ್ರದಲ್ಲಿರುವ ಲೀಡರ್ಗಳು ಒಟ್ಟಿಗೆ ಸೇರಿ ನಮ್ಮಲ್ಲಿರುವ ನಾಲೆಜನ್ನು ಶೇರ್ ಮಾಡಿ ನಮ್ಮ ಜೊತೆ ನಮ್ಮ ಪರಿಸರವನ್ನು ಕೂಡ ಹೇಗೆ, ನಮ್ಮ ಪರಿಸರದ ಜನರನ್ನು ಹೇಗೆ ನಮ್ಮ ಜೊತೆಗೆ ಬೆಳೆಸುವುದು ಎನ್ನುವ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹೆಚ್ಚಾಗಿ ನಾನೊಂದು ದೃಷ್ಟಾಂತ ಹೇಳಿಕೆ ಬಯಸ್ತೇನೆ. ಈ ಸೇವೆ ಎನ್ನುವಾಗ ನಮ್ಮಲ್ಲಿ ಒಂದು ಕ್ವಶನ್ ಬರ್ತದೆ, ನಾವು ಯಾವ ಥರದ ಸೇವೆ ಮಾಡ್ತೇವೆ ಅಂತ.
ಅಂದ್ಕೊಳ್ಳಿ, ಈಗ ಒಂದು ನಿಮ್ಮ ಊರಿನಲ್ಲಿ ಯಾರೋ ಒಂದು ಮಗುವಿಗೆ ಯಾರಿಗೆ ಒಂದು ಅರ್ಜೆಂಟ್ ಆಪರೇಷನ್ ಆಗಬೇಕಿದೆ, 1 ಲಕ್ಷ ರೂಪಾಯಿ ಬೇಕಿದೆ. ಅವರು ಮನೆಯವರು ಅಥವಾ ಅವರ ಸಂಬಂಧಿಕರು ಬಂದು ಈಗ ನನ್ನ ಹತ್ರ ಬಂದು ಕೇಳಿದರೆ ನಾನು 1 ಲಕ್ಷ ಇಲ್ಲಿಂದ ಕೊಡೋದು. ನಾನು ಮನಸ್ಸಲ್ಲಿ ಅಂದ್ಕೊಳ್ತೇನೆ, ಒಂದು 5,000 ಆದರೆ ನಾನು ಕೊಡ್ಬೋದು. 5,000 ನಾನು ಅವ್ರಿಗೆ ಕೊಟ್ಟರೆ ಅವರಿಗೆ ಕಮ್ಮಿ ಆಗಲಿಲ್ವಾ? ಒಂಥರ ನಾನು 5,000 ಕೊಡೋದಕ್ಕಿಂತ ಸುಮ್ಮನೆ ಕೂತ್ಕೊಳ್ಳೋದು ಬೆಟರ್ ಅಂತ ನಾನು ಕೂತ್ಕೊಳ್ತೇನೆ. ಸ್ವಲ್ಪ ಹೊತ್ತಲ್ಲಿ ಅವರು ಇನ್ನೊಬ್ಬರ ಹತ್ರ ಹೋಗ್ತಾರೆ, ಅವರು ಕೂಡ ಅಂದ್ಕೊಳ್ತಾರೆ ನಾನೊಂದು 2,000 ಆದರೂ ಕೊಡ್ತೇನೆ ಮಾರೆ, 1 ಲಕ್ಷ ಕೊಡಲಿಕ್ಕೆ ನನ್ನ ಹತ್ರ ಇಲ್ಲ, ಆದರೆ 2,000 1 ಲಕ್ಷದ ಮುಂದೆ ಕಾಣಲಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಕೂಡ ಸುಮ್ಮನೆ ಕೂತ್ಕೊಳ್ಳೋದಂತ. ಪ್ರತಿಯೊಬ್ಬರದ್ದು ಲೆಕ್ಕಾಚಾರ ಏನಂದರೆ, ನಾನು ಸ್ವಲ್ಪ ಕೊಡಲಿಕ್ಕೆ ತಯಾರಿದ್ದೇನೆ, ಅದೇ ಇಡೀ ಅಮೌಂಟ್ ಕೊಡಲಿಕ್ಕೆ ಆಗೋದಿಲ್ಲ, ಆದರೆ ಅಷ್ಟೊಂದು ಅಮೌಂಟ್ ಬೇಕಿರುವಾಗ ನಾನು 1-2 ಸಾವಿರ ಕೊಟ್ಟರೆ ಎಲ್ಲಿಯಾದರೂ ಅದು ಕಮ್ಮಿ ಕಾಣ್ತದೆ ಅಂತ ನಾವೆಲ್ಲರೂ ಕೊಡದೆ ಸುಮ್ಮನೆ ಕೂತ್ಕೊಳ್ತೇವೆ. ಇಂತಹ ಸಂದರ್ಭದಲ್ಲಿ ನಾವು ಲಯನ್ ಸಂಸ್ಥೆಯಲ್ಲಿ ಈ ಥರದ ಕಾನ್ಸೆಪ್ಟ್ ಇಲ್ಲ. ಇಲ್ಲಿ ಏನಾದರೂ ಅಗತ್ಯ ಇದ್ದರೆ ನಾವು ಎಲ್ಲರೂ ಒಟ್ಟಿಗೆ ಜೊತೆ ಸೇರ್ತೇವೆ. ನೀವು ಇವತ್ತು 40 ಮಂದಿ ಇದ್ದೀರಾ, 500 ರೂಪಾಯಿ ಕೊಟ್ಟರು ಕೂಡ 20,000 ಒಂದೇ ಕ್ಷಣ ಒಟ್ಟಾಯಿತು. 1,000 ಕೊಟ್ಟರು ಕೂಡ 40,000 ಒಟ್ಟಾಯಿತು. ಅದು ಕೊಡುವಾಗಲೂ ಕೂಡ ಒಂದು ಕಾಣ್ತದೆ, ಪ್ಲಸ್ ಆ ಜನರಿಗೆ ಯಾರಿಗೆ ಕೊಡಬೇಕು ಅವರಿಗೆ ಕೂಡ ಅದು ಅಗತ್ಯ ಬೀಳ್ತದೆ. ಆದ್ದರಿಂದ ಒಬ್ಬರಿಂದ ಏನು ಸಾಧ್ಯವಿಲ್ಲ, ಅದು ನಾವೆಲ್ಲರೂ ಜೊತೆಗೆ ಸೇರಿ ಮಾಡುವಂಥ ಕೆಲಸ ಮಾಡುವಂಥ ಸಂಸ್ಥೆ ಇದ್ದರೆ ಅದು ನಮ್ಮ ಲಯನ್ ಸಂಸ್ಥೆ. ನಮ್ಮ ಸಂಸ್ಥೆ 2 ಪಿಲ್ಲರ್ಗಳ ಮೇಲೆ ನಿಂತಿದೆ. ಒಂದು ಫೆಲೋಶಿಪ್, ಮತ್ತೊಂದು ಸರ್ವಿಸ್ ಬಗ್ಗೆ ನಾನು ಹೇಳಿದೆ. ಇನ್ನೂ ಸರ್ವಿಸ್ ಬಗ್ಗೆ ಹೇಳಲಿಕ್ಕೆ ತುಂಬ ಮಂದಿ ಹೇಳಲಿಕ್ಕಿದ್ದಾರೆ. ಫೆಲೋಶಿಪ್ ಎಂದರೆ ಏನು? ಇದು ಭಾರಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಮ್ಮ ಸಂಸ್ಥೆಯನ್ನು ಆರಂಭಿಸಿದ್ದು ಮೆಲ್ವಿನ್ ಜೋನ್ಸ್ ಅಂತ. ಅವರು 1917ರಲ್ಲಿ ಅಮೆರಿಕದ ಶಿಕಾಗೋ ನಗರದಲ್ಲಿ ಈ ಸಂಸ್ಥೆಯನ್ನು ಆರಂಭಿಸಿದರು. ಅವರು ಆರಂಭಿಸಿದ್ದು ಯಾಕೆ ಎನ್ನುವ ಒಂದು ವಿಷಯ ನಮಗೆ ಎಲ್ಲರಿಗೂ ಗೊತ್ತಿರಬೇಕು. ಬೇಸಿಕಲಿ ನಾನು ಹೇಳಬೇಕಾದ್ರೆ, ನಮ್ಮಲ್ಲಿ ಸಾಂತ್ಮಾರಿ ಕಾನ್ಸೆಪ್ಟ್ ಉಂಟು. ಸಾಂತ್ಮಾರಿ ಅಂದರೆ ನಮ್ಮ ಮನೆಯಲ್ಲಿ ಸಾಂತ್ಮಾರಿ ಇರುವಾಗ ನಮ್ಮ ನೇಬರನ್ನು, ನಮ್ಮ ನೆರೆಯವರನ್ನು, ನಮ್ಮ ಸಂಬಂಧಿಕರನ್ನು ಕರೀತೇವೆ. ಇನ್ನೊಬ್ಬರ ಸಾಂತ್ಮಾರಿ ಹೋಗುವಾಗ ನಾವು ಅವರ ಮನೆಗೆ ಹೋಗ್ತೇವೆ, ಇನ್ನೊಬ್ಬರ ಸಾಂತ್ಮಾರಿ ಹೋಗುವಾಗ ನಾವು ಹಾಗೆ ಹೋಗ್ತೇವೆ. ನಾವು ಯಾಕೆ ಮಾಡಬೇಕು? ನಮ್ಮ ಮನೆಯಲ್ಲಿ ಊಟ ಇಲ್ವಾ? ನಮ್ಮ ಮನೆಯಲ್ಲಿ ತಿನ್ನಲಿಕ್ಕಿಲ್ವಾ? ನಮ್ಮ ಮನೆಗೆ ಸಾಂತ್ಮಾರಿಗೆ ಕರೆಯುವಾಗ ನಾನು ಕಿನ್ನಿಗಳಿಂದ ನಮ್ಮ ರಾಕಿ ಡಿಸೋಜ ಅವರ ಮನೆಗೆ ಬರಬೇಕಾದ್ರೆ ನಾನು ಅಲ್ಲಿಂದ 1,000 ರೂಪಾಯಿ ಪೆಟ್ರೋಲಿಗೆ ಖರ್ಚು ಮಾಡಿ ಬರಬೇಕು, ನನ್ನ ವೆಹಿಕಲಲ್ಲಿ ಬರಬೇಕು, ನಂದು ಒಂದು ಬಿಸ್ನೆಸ್, ನಂದು ಲಾಸ್ ಆಗ್ತದೆ, ಆದರೂ ಕೂಡ ನಾನು ಬರ್ತೇನೆ. ಯಾಕೆ ಬರಬೇಕು? ನೀವೇ ಅಂದ್ಕೊಳ್ಳಿ, ನೀವು ನಿಮ್ಮ ಸಂಬಂಧರಿಗೆ ಎಷ್ಟೆಷ್ಟು ದೂರ ಕಾರ್ಯಕ್ರಮಕ್ಕೆ ಹೋಗ್ತೀರಾ? ಯಾಕೆ ಹೋಗ್ತೀರಾ? ಯಾವಾಗ ನಾವು ಒಟ್ಟು ಸೇರ್ತೇವ, ಯಾವಾಗ ನಾವು ಕಷ್ಟ ಸುಖ ಹಂಚಿಕೊಳ್ತೇವ, ಯಾವಾಗ ನಾವು ಈ ವಿಚಾರ ವಿನಿಮಯ ಮಾಡಿ ನಮ್ಮ ಒಳಗೆ ಒಂದು ಸಂಬಂಧವನ್ನು ಬೆಳೆಸಿಕೊಳ್ತೇವ, ಆವಾಗ ಮಾತ್ರ ನಮ್ಮಲ್ಲಿ ಆ ಭ್ರಾತೃತ್ವ ಏನಂತ ಹೇಳ್ತೇವೆ, ಆ ಫೆಲೋಶಿಪ್ ಅಂತ ಏನು ಹೇಳ್ತದೆ, ಅದು ಬೆಳೀತದೆ. ಸೇಮ್ ಕಾನ್ಸೆಪ್ಟ್ ನಮ್ಮ ಲಯನ್ ಸಂಸ್ಥೆಯಲ್ಲಿ ಕೂಡ. ಮೆಲ್ವಿನ್ ಜೋನ್ಸ್ ಅವರು ಈ ಸಂಸ್ಥೆ ಆರಂಭಿಸುವಾಗ ಅವರು ದ ಬಿಸ್ನೆಸ್ ಸರ್ಕಲ್ ಅಂತಲ್ಲಿದ್ದರು. ಬಿಸ್ನೆಸ್ ಸರ್ಕಲ್ ಅಂದರೆ ಬಿಸ್ನೆಸ್ ಮ್ಯಾನ್ಗಳ ಒಂದು ಸರ್ಕಲ್. ಎಲ್ಲರೂ ಬಿಸ್ನೆಸ್ ಮ್ಯಾನ್ಗಳು ಪ್ರತಿ ವಾರ ಒಟ್ಟು ಸೇರ್ತಿದ್ರು. ಯಾರು ಬಿಸ್ನೆಸ್ಸಲ್ಲಿ ಜಾಸ್ತಿ ಸಾಧನೆ ಮಾಡಿದ್ದಾರೆ ಅವರಿಗೆ ಇತರರು ಶಬಾಸ್ ಹೇಳ್ತಿದ್ರು. ಯಾರು ಬಿಸ್ನೆಸ್ಸಲ್ಲಿ ಹಿಂದೆ ಇದ್ದಾರೆ ಅವರಿಗೆ, ಬಿಸ್ನೆಸ್ಸಲ್ಲಿ ಮುಂದೆ ಹೋದವರು ಅವರಿಗೆ ಟಿಪ್ಸ್ ಕೊಟ್ಟು, ಲೀಡ್ ಕೊಟ್ಟು ಅವರು ಕೂಡ ಮುಂದೆ ಬರುವಂತೆ ಮಾಡ್ತಿದ್ರು. ಕೊನೆಯಲ್ಲಿ ನಮ್ಮ ಥರನೇ ಊಟೋಪಚಾರ ಮಾಡಿ, ಕಷ್ಟ ಸುಖ ವಿನಿಮಯ ಮಾಡಿ ಎಲ್ಲರೂ ಸಂತೋಷದಲ್ಲಿದ್ದರು. ಆದರೆ ಮೆಲ್ವಿನ್ ಜೋನ್ಸ್ ರವರಿಗೆ ಸಂತೋಷ ಸಿಕ್ಕಿತ್ತು, ಆದರೆ ಸಂತೃಪ್ತಿ ಸಿಗಲಿಲ್ಲ. ಯಾಕೆಂದರೆ ಅವರ ಕಾನ್ಷಿಯಸ್ ಏನುಂಟು ಅದು ಅವರಿಗೆ ಆವಾಗವಾಗ ಹೇಳ್ತಿತ್ತು, ಮೆಲ್ವಿನ್ ಜೋನ್ಸ್, ನೀವೆಲ್ಲರ ಜೊತೆ ಸೇರಿ ನೀವು ಸಂಸ್ಥೆಯವರು ಬೆಳೀತಾ ಇದ್ದೀರಾ, ಆದರೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಸಮಾಜ ಬೆಳೀತಿದೆಯಾ ಅಂತ. ನಾವು ಬೆಳೀತಿದ್ದೇವೆ, ಆದರೆ ನಮ್ಮ ಸಮಾಜ ಬೆಳೀತಿದೆಯಾ ಎನ್ನುವ ಪ್ರಶ್ನೆ ಮೆಲ್ವಿನ್ ಜೋನ್ಸ್ ಅವರಿಗೆ ಆವಾಗವಾಗ ಮನಸ್ಸಿಗೆ ಬರ್ತಿತ್ತು. ಅದಕ್ಕೆ ಫೆಲೋಶಿಪ್ನ ಜೊತೆಗೆ ನಮ್ಮ ಸರ್ವಿಸನ್ನು ಕೂಡ ಆ್ಯಡ್ ಮಾಡಿ ನಮ್ಮ ಸಮಾಜವನ್ನು ಬೆಳೆಸುವ ಎನ್ನುವ ದೃಷ್ಟಿಯಲ್ಲಿ ನಮ್ಮ ಸಂಸ್ಥೆಯನ್ನು ಆರಂಭಿಸಿದರು. 1917ರಲ್ಲಿ ಆರಂಭಿಸಿದ ಈ ಸಂಸ್ಥೆ ಇವತ್ತು ಪ್ರಪಂಚದ 200ಕ್ಕಿಂತ ಜಾಸ್ತಿ ದೇಶಗಳಲ್ಲಿದೆ. 49,800 ಕ್ಲಬ್ಗಳನ್ನು ಹೊಂದಿದೆ. 14 ಲಕ್ಷದಷ್ಟು ಸದಸ್ಯರನ್ನು ಹೊಂದಿದೆ. ಪ್ರತಿ ವರ್ಷ ಬಿಲಿಯನ್ ಕಟ್ಲೆ ಹಣಕಾಸಿನ ಸರ್ವಿಸ್ ಮಾಡ್ತಾ ಇದೆ. ನಮ್ಮದೊಂದು LCF ಅನ್ನೋ ಫೌಂಡೇಶನ್ ಉಂಟು. ಆ ಒಂದೇ ಒಂದು ಫೌಂಡೇಶನಿಂದ ನಾವು $1.1 ಬಿಲಿಯನ್ ಅಂದರೆ ಸುಮಾರು 85 ಬಿಲಿಯನ್ ರುಪೀಸ್ ಅಷ್ಟನ್ನು ನಾವು ಒಂದೇ ನಮ್ಮ ಸಂಸ್ಥೆಯ ಮುಖಾಂತರ ನಾವು ಕೊಟ್ಟಿದೆ. ಇದು ಒಂದು ಸಂಸ್ಥೆ. ಇಡೀ ನಮ್ಮ ಪ್ರಪಂಚದಲ್ಲಿ ಲೆಕ್ಕ ಹಾಕಿದರೆ ಇದಕ್ಕಿಂತ 100 ಪಾಲು ಜಾಸ್ತಿ ನಾವು ಸೇವೆ ಮಾಡ್ತಲೇ ಬಂದಿದ್ದೇವೆ. ಇಂತಹ ಒಂದು ಅಗಾಧವಾದ ಅರ್ಥಪೂರ್ಣ ಒಂದು ಸಂಸ್ಥೆ ಇದ್ದರೆ ಅದು ಲಯನ್ ಸಂಸ್ಥೆ ಅಂತ ಹೇಳುತ್ತಾ, ಈ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ನಾನು ಸ್ವಾಗತ ಮಾಡಿ ನಿಮಗೆ ಈಗ ನಾನು ಪ್ರಮಾಣ ವಚನ ಕೊಡಲಿಕ್ಕಿದ್ದೇನೆ. ಈ ಸಂಸ್ಥೆಯ ಎಲ್ಲ ಹೊಸ ಸದಸ್ಯರು ದಯವಿಟ್ಟು ನಿಮ್ಮ ಜಾಗದಲ್ಲಿ ನಿಂತ್ಕೊಳ್ಳಿ ಸರ್. ಎಲ್ಲರೂ ನಿಮ್ಮ ಜಾಗದಲ್ಲಿ ನಿಂತ್ಕೊಳ್ಳಿ. ನಿಮಗೆ ಯಾರಿಗೂ ಕೂಡ ನನ್ನ ಪರಿಚಯ ಇಲ್ಲ ಅಥವಾ ಇಲ್ಲಿ ಕೂತವ್ರದ್ದು ಪರಿಚಯ ಇರಲಿಕ್ಕಿಲ್ಲ. 1 ವರ್ಷದ ನಂತರ
ನೀವು ಮತ್ತು ನಾವು ಎಷ್ಟು ಪರಿಚಿತರಾಗಿರ್ತೇವೆ ಅಂದರೆ ನಾವು ಅದೆಷ್ಟೋ ವರ್ಷಗಳಿಂದ ಬಲ್ಲೆವು ಅನ್ನುವ ಮಟ್ಟದ ತನಕ ನಾವು ಪರಿಚಿತರಾಗ್ತೇವೆ. ಆ ಸಂಬಂಧ ಬೆಳೆಸಲಿಕ್ಕೇ ನಾವು ಇವತ್ತು ಒಟ್ಟಿಗೆ ಸೇರಿದ್ದೇವೆ. ಅದರ ಜೊತೆಗೆ ನಮ್ಮ ಸಮಾಜಕ್ಕೆ ನಮ್ಮಿಂದಾದಷ್ಟು ಸೇವೆ ಮಾಡುವಂತ ನಾವು ಮುಂದೆ ಬಂದಿದ್ದೇವೆ. ಈಗ ನಾನು ನಿಮಗೆ ಪ್ರಮಾಣ ವಚನ ಕೊಡುವಾಗ ನಿಮ್ಮ ಬಲಗೈಯನ್ನು ಹೀಗೆ ಇಡಿ, ಎಲ್ಲರೂ ಬಲಗೈಯನ್ನು ಹೀಗಿಡಿ, ಮೇಲೆ ಮೇಲೆ ಈ ರೀತಿ. ಕರೆಕ್ಟ್. ನಾನು ಹೇಳಿದಾಗೆ ನೀವು ರಿಪೀಟ್ ಮಾಡಬೇಕು. ನಾನು ಹೇಳಿದಾಗೆ ನೀವು ರಿಪೀಟ್ ಮಾಡಬೇಕು. ನಾನು ನಿಮ್ಮ ಹೆಸರು ಹೇಳಿ. ಲಯನ್ಸ್ ಕ್ಲಬ್ ಪೆರ್ಮನೂರು ಫೋಕಸ್ನ ಸದಸ್ಯರ ಮೂಲಕ ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಸದಸ್ಯನಾಗಲು ಮನಪೂರ್ವಕವಾಗಿ ಮುಂದೆ ಬಂದಿರ್ತೇನೆ. ನಮ್ಮ ಸಂಸ್ಥೆಯ ಎಲ್ಲ ಶುಲ್ಕಗಳನ್ನು ಪಾವತಿಸಿ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೇನೆ. ನಮ್ಮ ಅಧ್ಯಕ್ಷರು ನಮಗೆ ವಹಿಸಿಕೊಡುವಂತಹ ಎಲ್ಲ ಜವಾಬ್ದಾರಿಗಳನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಿ ನಮ್ಮ ಲಯನ್ಸ್ ಸಂಸ್ಥೆಯ ನೀತಿ ಸಂಹಿತೆಗೆ ಬದ್ಧರಾಗಿರ್ತೇವೆಂದು ಈ ಮೂಲಕ ಪ್ರಮಾಣ ಮಾಡ್ತೇವೆ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್, ವಿಶ್ ಯು ದ ವೆರಿ ಬೆಸ್ಟ್. ನಿಮ್ಮ ನೀವೆಲ್ಲರನ್ನು ಇವತ್ತಿನಿಂದ ಲಯನ್ ಎಂದು ಕರೆಯಲಾಗುವುದು. ವಿಜಯ್ ಕ್ಲಬ್ಬಿನ ಸದಸ್ಯರು ದಯವಿಟ್ಟು ಪಿನ್ ಹಾಕಿ. ಸರ್ ನಿಖಿಲಪ್ಪ ಸರ್ ಕ್ವಶನ್ ವಿಜಯ್ ನಿಲ್ಲಪ್ಪ ಮೇಡಮ್ ನಿಲ್ಲಪ್ಪ. ಅವರಿಗೆ ಲೇಪಲ್ ಪಿನ್ ಹಾಕಿದ ಒಂದು ಫೋಟೋ ತೆಗೀರಿ. ಅಲ್ಲಿ ಎಲ್ಲ ಹೊಸ ಸದಸ್ಯರಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ವೆಲ್ಕಮ್ ಮಾಡಿ. ನಮ್ಮ ಎಲ್ಲ ಹಿರಿಯ ಲಯನ್ಸ್ ಸದಸ್ಯರು ಇವರಿಗೆ ಕೂಡ ಚಪ್ಪಾಳೆ ಕೊಟ್ಟು ಜೋರಾಗಿ ಚಪ್ಪಾಳೆ ಕೊಟ್ಟು ಸ್ವಾಗತ ಮಾಡಿ. ಉಪಸ್ಥಿತರಿದ್ದಾರೆ, ಬಂದಿದ್ದಾರೆ. ರೋಷನ್ ಡಿಸೋಜ, ರಾಣಿಪುರ, ದಯವಿಟ್ಟು ಮುಂದೆ ಬನ್ನಿ. ಪಿನ್ನಿಂಗ್ ಸರ್ ದಯವಿಟ್ಟು ಲೈಫ್ ಲಾಂಗ್ ಅದನ್ನು ನಿಮ್ಮ ಹತ್ರ ಇಡಿ. ಅದನ್ನು ಯಾವತ್ತು ತಪ್ಪಾದೆ ಮಾಡಿ ನೋಡಬೇಡಿ, ಯಾಕಂದರೆ ಮತ್ತೆ ಅದು ಪಿನ್ ಸಿಗುವುದಿಲ್ಲ ನಿಮಗೆ. ಹೊಸ ಕಿಟ್ಟಲ್ಲಿ ಬರುವಾಗ ಮಾತ್ರ ಅದು ಸಿಗ್ತದೆ. ಜಾಗರೂಕತೆಯಿಂದ ಇಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ವಿಜಯ್ ಕ್ಲಬ್ಬಿನ ಅಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೆ ನನ್ನನ್ನು ಇವತ್ತು ಕರೆದು ಹೊಸ ಸದಸ್ಯರನ್ನು ಇಂಡಕ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದ ಹೇಳ್ತಿದ್ದೇನೆ. ಅದೇ ರೀತಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವ ನಿಮಗೆಲ್ಲರಿಗೂ ದೇವರು ಉತ್ತಮ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಲಾಂಗ್ ಲಿವ್ ಲಯನ್ಸ್. ನೂತನ ಸದಸ್ಯರ ಪದಗ್ರಹಣವನ್ನು ಸಮಾರಂಭವನ್ನು ನಡೆಸಿಕೊಟ್ಟ ಲಯನ್ ಮೆಲ್ವಿನ್ ಡಿಸೋಜರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಒಂದು ಕಿರು ಕಾಣಿಕೆಯನ್ನು ನೀಡುವುದರ ಮೂಲಕ ಅವರನ್ನು ಸನ್ಮಾನಿಸಲು ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಸದಸ್ಯರನ್ನು, ಹೊಸ ಸದಸ್ಯರನ್ನು ಪದಗ್ರಹಣ ನಡೆಸಿ ಮುಂದಿನ ಕಾರ್ಯಕ್ರಮಕ್ಕೆ ಅವರಿಗೆ ತೆರಳಲು ಇರುವುದರಿಂದ ಅವರೀಗ ನಿರ್ಗಮಿಸುತ್ತಿದ್ದಾರೆ. ಅವರಿಗೆ ನಮ್ಮ ಎರಡು ಕ್ಲಬ್ಗಳ ಪರವಾಗಿ ಒಂದು ಸಣ್ಣ ಕಿರುಕಾಣಿಕೆ ಹಾಗೂ ಗೌರವವನ್ನು ನೀಡಲು ಬಯಸುತ್ತೇವೆ. ತಮ್ಮ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತೇನೆ. ಲಯನ್ ಮೆಲ್ವಿನ್ ಡಿಸೋಜ ಅವರಿಗೆ ಇಂತಹದ್ದೇ ಒಂದು ಕ್ಲಬ್ಬಿನ ಪದಗ್ರಹಣ ಕಾರ್ಯಕ್ರಮವನ್ನು ಮಾಣಿ ಕ್ಲಬ್ಬಿಗೆ ಈಗ ಮಾಡಬೇಕಾಗಿದೆ. 5:45 ಗಂಟೆಗೆ ಮಾಣಿಗೆ ಮುಟ್ಟಬೇಕಾಗಿದೆ.
ನಾವು ಗೌರವಿಸಲು ಬಯಸ್ತೇವೆ. ಲಯನ್ ಕುಡ್ಪಿ ಅರವಿಂದ್ ಶೆಣಾಯ್, GST ಕೋಆರ್ಡಿನೇಟರ್, ದಯವಿಟ್ಟು ಅವರಿಗೆ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೂ ಲಯನ್ ಗೋವರ್ಧನ್ ಶೆಟ್ಟಿ, ಭಾರತಿ ಮೇಡಮ್ ದಯವಿಟ್ಟು ಭಾರತಿ BM ಮೇಡಮ್. ನೆಕ್ಸ್ಟ್ ಲಯನ್ ಗೋವರ್ಧನ್ ಶೆಟ್ಟಿ. ಈ ಲಯನ್ಸ್ ಕ್ಲಬ್ ಪೆರ್ಮನೂರ್ ಇದರ ಬ್ಯಾನರ್, ಗೇವಲ್ ಇದನ್ನೆಲ್ಲ ಸ್ಪಾನ್ಸರ್ ಮಾಡಿದವರು. ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆರ್ಗನ್ ಡೊನೇಷನ್ ಕೋಆರ್ಡಿನೇಟರ್ ಮುಂದಿನ ಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಪ್ರಧಾನ ಬಿಂದು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರು. ದೃಢವಾದ ನಂಬಿಕೆ, ನಿರಂತರ ಶ್ರಮ, ಈ 3 ಗುಣಗಳಿದ್ದರೆ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಎಲ್ಲರಿಗೂ ತೋರಿಸಿಕೊಟ್ಟ ಅಪರೂಪದ ವ್ಯಕ್ತಿ. ಈಗ ನಿಮ್ಮ ಮುಂದೆ ಅವರ ಕಿರುಪರಿಚಯವನ್ನು ನೀಡಲಿದ್ದಾರೆ ಲಯನ್ ಡೆಬೋರಾರವರು. ನಮ್ಮ ರಾಜ್ಯಪಾಲರಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರ ಕಿರುಪರಿಚಯ. 1974 ಏಪ್ರಿಲ್ 7ರಂದು ಉಡುಪಿಯ ಕಿದಿಯೂರಿನಲ್ಲಿ ಪ್ರತಿಷ್ಠಿತ ಮನೆತನದ ಶ್ರೀ ತಿಮ್ಮಪ್ಪ ಶೆಟ್ಟಿ ಹಾಗೂ ಗುಲಾಬಿ ಶೆಟ್ಟಿ ಅವರ ಸುಪುತ್ರನಾಗಿ ಜನಿಸಿದ ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಪದವೀಧರ ಹಾಗೂ ಸಿಕ್ಕಿಂ ಮಣಿಪಾಲ್ ಯೂನಿವರ್ಸಿಟಿಯಿಂದ ಮಾರ್ಕೆಟಿಂಗ್ ವಿಭಾಗದಲ್ಲಿ MBA ಪದವಿಯನ್ನು ಪಡೆದವರು. 1996ರಲ್ಲಿ ಆಕ್ಮೆ ಇಂಡಿಯಾ ಲಿಮಿಟೆಡ್ ಮುಂಬೈ ಈ ಸಂಸ್ಥೆಯಲ್ಲಿ ಇಂಜಿನಿಯರ್ ಆಗಿ ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿದ ಇವರು 5 ವರ್ಷಗಳ ಸೇವೆಯ ಬಳಿಕ ಗುಜರಾತಿನಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. 2004ರಲ್ಲಿ ಪ್ರತಿಷ್ಠಿತ ಲಯನ್ಸ್ ಕ್ಲಬ್ ಬಂಟ್ವಾಳದ ಸದಸ್ಯರಾಗಿ ಲಯನ್ಸ್ ಸಂಸ್ಥೆಗೆ ಅಡಿಯಿರಿಸಿದ ಇವರು 2006ರಲ್ಲಿ ಸಂಸ್ಥೆಯ ಅಧ್ಯಕ್ಷರಾಗಿ ಸತತ 2 ವರ್ಷಗಳ ಅತ್ಯುತ್ತಮ ಸೇವಾ ಕಾರ್ಯವನ್ನು ನೀಡಿದ ಹೆಗ್ಗಳಿಕೆ ಇವರದು. ಈ ಸಂದರ್ಭದಲ್ಲಿ ಬಂಟ್ವಾಳದಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಆಯೋಜಿಸುವ ಮೂಲಕ 3 ಧರ್ಮಗಳಿಗೆ ಸೇರಿದ ಯುವ ಜೋಡಿಗಳಿಗೆ ವಿವಾಹವನ್ನು ನೆರವೇರಿಸಿದ ಕೀರ್ತಿ ಇವರದು. ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ವಿಶಿಷ್ಟ ಮಕ್ಕಳಿಗಾಗಿ ಫಿಸಿಯೋಥೆರಪಿ ಕೇಂದ್ರವನ್ನು ಸ್ಥಾಪಿಸುವುದರ ಮೂಲಕ ಓರ್ವ ಅತ್ಯುತ್ತಮ ಪ್ರಾಂತ್ಯಾಧ್ಯಕ್ಷರಾಗಿ ಗುರುತಿಸಿಕೊಂಡವರು ಇವರು. ಪೀಸ್ ಪೋಸ್ಟರ್ನ ಸಂಯೋಜಕರಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಲಯನ್ಸ್ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಅತ್ಯುತ್ತಮ ಪೀಸ್ ಪೋಸ್ಟರ್ ಪ್ರಶಸ್ತಿಯನ್ನು ಜಿಲ್ಲೆಗೆ ದಕ್ಕುವಂತೆ ಮಾಡಿದ ಸಾಧಕರು. ಲಯನ್ಸ್ ಕ್ಷೇತ್ರದಲ್ಲಿ ಇವರ ಅತ್ಯುತ್ತಮ ಸೇವೆಯನ್ನು ಗುರುತಿಸಿ 10 ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡವರು. GMT ಕೋಆರ್ಡಿನೇಟರ್ ಆಗಿದ್ದ ಸಂದರ್ಭದಲ್ಲಿ 550ಕ್ಕೂ ಮಿಕ್ಕಿ ಸದಸ್ಯರನ್ನು ಲಯನ್ಸ್ಗೆ ಸೇರ್ಪಡಿಸಿ 3 ಹೊಸ ಕ್ಲಬ್ಗಳನ್ನು ಕೂಡ ಸ್ಥಾಪಿಸಿ ಸೆಂಟೆನಿಯಲ್ ಮೆಂಬರ್ಶಿಪ್ ಚಾಂಪಿಯನ್ ಅವಾರ್ಡನ್ನು ತನ್ನದಾಗಿಸಿಕೊಂಡವರು. 2017-18ನೇ ಸಾಲಿನಲ್ಲಿ ಜಿಲ್ಲಾ ಸಂಪುಟ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ 120 NGF, 10 ಹೊಸ ಕ್ಲಬ್ಗಳ ಹಲವಾರು ಉಪಯುಕ್ತ ಸೇವಾ ಕಾರ್ಯಗಳು ಇವರ ಮಾರ್ಗದರ್ಶನದಲ್ಲಿ ನಡೆದಿದೆ. ತಮ್ಮ ಸರಳತೆ, ಪ್ರಾಮಾಣಿಕತೆ, ಕಠಿಣ ಪರಿಶ್ರಮ, ಕಾರ್ಯತತ್ಪರತೆಗಳಿಂದಲೇ ಲಯನ್ಸ್ ಜಿಲ್ಲೆಯಲ್ಲಿ ಗುರುತಿಸಲ್ಪಟ್ಟಿರುವ ಒಬ್ಬ ಸಾಧಕ. ಇವರೇ ನಮ್ಮ ರಾಜ್ಯಪಾಲರಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರು. ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಪೆರ್ಮನೂರು ಈ ನೂತನ ಕ್ಲಬ್ನ ಹೊಸ PSTಗಳು, ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಖಜಾಂಚಿಗಳನ್ನು ಸಭೆಗೆ ಪರಿಚಯ ಮಾಡಿಕೊಡಲು ಲಯನ್ ಪ್ರಶಾಂತ್ ರವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸ್ಥಾಪಕ ಅಧ್ಯಕ್ಷರು ಅರುಣ್ ಮಂತೇರು ನಿಂತ್ಕೊಳ್ಳಿ. ಅರುಣ್ ಮಂತೇರು ಅವರ ಹುಟ್ಟೂರು ರಾಣಿಪುರ.
ದಿವಂಗತ ತಂದೆ ಅಲೆಕ್ಸ್ ಮಂತೇರೋ ಮತ್ತು ವೆರೋನಿಕಾ ಮಂತೇರೋ ಅವರ ಮಗ. ಎಜುಕೇಷನ್ ಡಿಪ್ಲೊಮಾ ಮೆಕ್ಯಾನಿಕ್ಸ್ ಇನ್ ಆಟೋಮೊಬೈಲ್ಸ್. ಸುಮಾರು 6 ವರ್ಷದಿಂದ ಲ್ಯಾಂಡ್ಸ್ಕೇಪಿಂಗ್ ಗಾರ್ಡನಿಂಗ್ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ. 30/12/2002 ಅವರ ಮದುವೆ. ಸಿಸಿಲೆ ಎಂಬ ಮಂತೇರೋ ಅವರ ಪತ್ನಿ, 2 ಮಕ್ಕಳು ಅವರಿಗಿದ್ದಾರೆ. ಅವರಿಗೆ ನಾನು ಹೊಸ ಕ್ಲಬ್ಬಿನ ಅಧ್ಯಕ್ಷರ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಅಂತೇಳಿ ಅವರಿಗೆ ನಾಮಕರಣ ಮಾಡಿದ್ದೆ. ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಸೆಕ್ರೆಟರಿ ಲಯನ್ ಜೆಸಿಂತಾ ಮೆಂಡೋನ್ಸಾ, ತಂದೆ ಗ್ರೇಷನ್ ಪಿಂಟೋ, ತಾಯಿ ದಿವಂಗತ ರೋಸಾ ಪಿಂಟೋ. BA ಎಜುಕೇಷನನ್ನು ಪೂರ್ತಿಗೊಳಿಸಿ ಈಗ ಪುನಃ LLB ಅನ್ನು ಕಲಿತಾ ಇದ್ದಾರೆ. ತುಂಬ ಸೋಷಿಯಲ್ ಸರ್ವಿಸಲ್ಲಿ ಅವರ ಕೈ ಎತ್ತಿದ ಕೈ. ಕರ್ತವ್ಯ ಸರ್ವಿಸಸ್ ಆ್ಯಂಡ್ ಇನ್ಫಾರ್ಮೇಷನ್ ಯಲಗಟ್ಟಿಯಲ್ಲಿ ಸುಮಾರು 20 ವರ್ಷದ ಕೆಲಸ ಮಾಡ್ತಿದ್ದಾರೆ. 11/7/1994 ಅವರ ಮದುವೆ. ಅವರ ಪತಿಯ ಹೆಸರು ಜೋಸೆಫ್ ಮೆಂಡೋನ್ಸಾ. ಪ್ರೆನ್ಸಿಯಾ ಜೋಸ್ವಿಟಾ ಮೆಂಡೋನ್ಸಾ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕಿಂಗ್ ಫಾರ್ಮ್ ಕಂಪನಿ ದುಬೈಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಜೆಸಿಂತಾ ಅವರು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಫ್ IHMO ಪೊಲೀಸ್ ಪಬ್ಲಿಕ್ ಪ್ರೆಸ್ ಕಾರ್ಪೊರೇಷನ್ ಆರ್ಗನೈಸಿನ ಸದಸ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಕೂತ್ಕೊಳ್ಳಿ. ಟ್ರೆಷರರ್ ರೋಹನ್ ಫೆರಾವೋ, ತಂದೆ ಚಾರ್ಲ್ಸ್ ಮತ್ತು ತಾಯಿ ಗ್ಲಾಡಿಸ್. ಡಿಪ್ಲೊಮಾ ಇನ್ ಆಟೋಮೊಬೈಲ್ಸಲ್ಲಿ ಅವರು ಪೂರ್ತಿಗೊಳಿಸಿದ್ದಾರೆ. ಸೈನಿಂಗ್ ಬೋರ್ಡ್ ಇಂಡಸ್ಟ್ರಿಯಲ್ಲಿ ಅವರ ಎತ್ತಿದ ಕೈ, ಅವರ ಉದ್ಯಮಿ. ಮರಿಯಾ ರೇಷ್ಮಾ ಅವರ ಪತ್ನಿ. ರಿಯಾನ್ ರಾಬಿನ್ ಅಂತೇಳಿ ಒಬ್ಬ ಚಿಕ್ಕ ಮಗ ಅವರಿಗಾಗಿದ್ದಾನೆ. ಅವರಿಗೆ ಕೂಡ ನಾನು ಶುಭ ಕೋರ್ತೇನೆ. ಕೂತ್ಕೊಳ್ಳಿ ಸರ್. ESTಗಳ ಪರಿಚಯ ಮಾಡಿಕೊಟ್ಟ ಲಯನ್ ಪ್ರಶಾಂತ್ ರವರೇ, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನೋರ್ವ ಅತಿಥಿ ಸೇರಿಕೊಂಡಿದ್ದಾರೆ ಇಂದಿನ ಕಾರ್ಯಕ್ರಮಕ್ಕೆ. ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ರೊನಾಲ್ಡ್ ಗೋಮ್ಸ್ ರವರು. ಅವರಿಗೂ ನಾವು ಇಂದಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ. ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗವಾದ ಲಯನ್ಸ್ ಕ್ಲಬ್ ಪೆರ್ಮನೂರು ಇದರ ಉದ್ಘಾಟನೆಯನ್ನು ರಾಜ್ಯಪಾಲರಾದ ಲಯನ್ ವಸಂತ್ ಶೆಟ್ಟಿ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಬಿಜೆಯ ಅಧ್ಯಕ್ಷರಾದಂಥ ರಿಚರ್ಡ್ ಡಿಸೂಜ ಅವರೇ, ಜಿಲ್ಲಾ ಕಾರ್ಯದರ್ಶಿ ಶಶಿಧರ್ ಮಾರ್ಲ್ ಅವರೇ, ಜಿಲ್ಲಾ ಗವರ್ನರ್ ಕೋಆರ್ಡಿನೇಟರ್ ಮೊಯ್ದೀನ್ ಕುನ್ನಿ ಅವರೇ, PRO ಜಯರಾಮ್ ದೇರಪ್ಪ ಮನೆಯವರೇ, GMT ಕೋಆರ್ಡಿನೇಟರ್, ಈ ಕ್ಲಬ್ಬಿನ ಹುಟ್ಟಿಗೆ ಅವಿರತವಾಗಿ ದುಡಿದಿರುವಂಥ ಪ್ರವೀಣ್ ಶೆಟ್ರೆ, ಹಾಗೆ ಎಕ್ಸ್ಟೆನ್ಷನ್ ಚೇರ್ಮನ್ ಪ್ರಶಾಂತ್ ಡಿಸೂಜ ಅವರೇ, ಪ್ರಾಂತೀಯ ಅಧ್ಯಕ್ಷರಾದ ಸ್ವರೂಪ ಶೆಟ್ಟಿ ಅವರೇ, ವಲಯ ಅಧ್ಯಕ್ಷರಾದ ಜಗದೀಶ್ ಶೆಟ್ರೆ, ಲಯನ್ಸ್ ಕ್ಲಬ್ ಬಿಜಯ ಕೋಶಾಧಿಕಾರಿ ಹಾಗೂ ಈ ಕ್ಲಬ್ಬಿನ ಗೈಡಿಂಗ್ ಲೈನ್ ಆದಂಥ ಓಸ್ವಾಲ್ಡ್ ಫುಟ್ರಾಡೋ ಅವರೇ, ಹಾಗೆ ಕಾರ್ಯದರ್ಶಿ ಪ್ರಸಾದ್ ಡಿಸೂಜ ಅವರೇ, ಹಾಗೆ ಮಾಜಿ ರಾಜ್ಯಪಾಲರಾದಂಥ ರೊನಾಲ್ಡ್ ಗೋಮ್ಸ್ ಅವರೇ, ಲಯನ್ಸ್ ಕ್ಲಬ್ ಪೆರ್ಮನೂರಿನ ಎಲ್ಲ ಲಯನ್ಸ್ ಸದಸ್ಯರೇ, ಆಹ್ವಾನಿತ ಬಂಧುಗಳೇ, ಅತಿಥಿಗಳೇ, ಮಾಧ್ಯಮ ಮಿತ್ರರೇ, ಮೊದಲಾಗಿ ಹೊಸ ಸದಸ್ಯರಿಗೆ ಈಗ ಒಬ್ಬರು ಕೈ ಎತ್ತಲಿಕ್ಕೆಲ್ಲ ಹೇಳಿದರು, ಈಗ ಮತ್ತೆ ಇವರೇನು ಮಾಡ್ತಾರೆ ಅಂತೇಳಿ ನೀವು ಮನಸ್ಸಿನಲ್ಲಿ ಪ್ರಶ್ನೆ ಬರ್ಬೋದು. ಈಗ ಆದದ್ದು ನಿಮ್ಮನ್ನು ಲಯನ್ಸಿಗೆ ನಾವು ಎಲ್ಲ ಸದಸ್ಯರನ್ನು ತೆಗೆದುಕೊಂಡದ್ದು. ಈಗ ನಾನು ನಿಂತಿರುವುದೇನಂತ ಹೇಳಿದರೆ, ಈ ಕ್ಲಬ್ಬನ್ನು ನಡೆಸಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಹುದ್ದೆಗೆ ಬೇರೆ ಬೇರೆ ಲೈನ್ಗಳು ಬೇಕಾಗ್ತದೆ. ಅವರಿಗೆ ಅವರ ಪದದ ಬಗ್ಗೆ, ಅವರ ಜವಾಬ್ದಾರಿಯ ಬಗ್ಗೆ ತಿಳಿ ಹೇಳಲಿಕ್ಕೆ ನಾನು ಜಿಲ್ಲೆಯ ನಾಯಕನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಹಾಗೆ ನಿಮ್ಮನ್ನೆಲ್ಲ ನಮ್ಮ ಲಯನ್ಸ್ ಜಿಲ್ಲೆಗೆ, ನೀವು 102ನೇ ಕ್ಲಬ್ಬು ನಮ್ಮ ಲಯನ್ಸ್ ಜಿಲ್ಲೆಗೆ, ನಿಮ್ಮನ್ನೆಲ್ಲ ಲಯನ್ಸ್ಗೆ, ಅಂತಾರಾಷ್ಟ್ರೀಯ ಸಂಸ್ಥೆಗೆ ಜಿಲ್ಲೆಯ ರಾಜ್ಯಪಾಲನಾಗಿ, ಈ ಜಿಲ್ಲೆಯ ಜವಾಬ್ದಾರಿ ಇರುವ ವ್ಯಕ್ತಿಯಾಗಿ, ಲಯನ್ ಆಗಿ ನಾನು ನಿಮ್ಮೆಲ್ಲರನ್ನ ಹರ್ಷದಿಂದ ಮನಪೂರ್ವಕವಾಗಿ ಲಯನ್ಸ್ ಕುಟುಂಬಕ್ಕೆ ಜಿಲ್ಲೆಯ ನಾಯಕನಾಗಿ ಜಿಲ್ಲೆಗೆ ಸ್ವಾಗತಿಸ್ತೇನೆ. ನಿಮ್ಮೆಲ್ಲರಿಗೂ ಸಹ ನಿಮ್ಮನ್ನು ನೋಡುವಾಗ ನೀವು ಬಂದಿರುವ ರೀತಿ, ನಿಮ್ಮ ಶಿಸ್ತು ಎಲ್ಲ ಒಂದೇ ಥರದ ಉಡುಗೆ. ಇಲ್ಲಿ 3 ಮಹಿಳಾ
ಸದಸ್ಯರು ಅವರದ್ದು ಒಂದೇ ಥರದ ಉಡುಗೆ. ಇದನ್ನೆಲ್ಲ ನೋಡುವಾಗ ಜಿಲ್ಲೆಯ ನಾಯಕನಾಗಿ ನನಗೆ ಒಂದು ಅತ್ಯುತ್ತಮ ಕ್ಲಬ್ಬನ್ನು ಜಿಲ್ಲೆಗೆ ನೀಡಿದ್ದಾರೆ ಪ್ರಶಾಂತ್ ಡಿಸೋಜ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದರೆ ಜಿಲ್ಲೆಯ ನಾಯಕನಿಗೆ ಕ್ಲಬ್ ಹುಟ್ಟುವುದು, ಹೊಸ ಸದಸ್ಯರು ಬರುವುದು, ಇದೆಲ್ಲ ನಮ್ಮ ಕೆಲಸ. ಅದನ್ನು ನಾವು ಮಾಡಬೇಕು. ನನಗೆ ಮಾಡಲಿಕ್ಕೆ ಆಗೋದನ್ನು ನಮ್ಮ ತಂಡದ ಮೂಲಕ ಮಾಡುವಂಥ ರೀತಿ ಇದು ವ್ಯವಸ್ಥೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ಲಯನ್ಸ್ ಸದಸ್ಯರನ್ನು, ಸಮಾಜಮುಖಿ ಚಿಂತನೆ ಇರುವ ಲಯನ್ಸ್ ಸದಸ್ಯರನ್ನು ಈ ಲಯನ್ಸ್ ಸಂಸ್ಥೆಗೆ ನೀಡಿದ ವಿಜಯ್ ಕ್ಲಬ್ಬಿನ ಅಧ್ಯಕ್ಷರಿಗೂ, ವಿಜಯ್ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ, ಮುಖ್ಯವಾಗಿ ಇದರ ಹಿಂದೆ ಅವಿರತವಾಗಿ ದುಡಿದಿರುವಂಥ ಸುಮಾರು 6 ತಿಂಗಳಿಂದ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ 6 ತಿಂಗಳ ಹಿಂದೆ ಆಗಿದ್ದರೆ ಅದು ಹಿಂದಿನ ಅವಧಿಯಲ್ಲಿ ಆಗ್ತಿತ್ತು. ಅದು ಹೊತ್ತು ಕೊರೋನಾ ಸ್ವಲ್ಪ ಜೋರಾದದ್ರಿಂದಾಗಿ ಅದನ್ನು ಸ್ವಲ್ಪ ಅವರು ನಿಲ್ಲಿಸಿದರು. ನನ್ನ ಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ನಾನು ಅಧಿಕಾರ ಸ್ವೀಕರಿಸಿದ ಮೇಲೆ ಮತ್ತೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೆಯಿತು. ಆಗ ಪ್ರಶಾಂತರು ಸ್ಪಂದಿಸಿ ಒಂದು ಅತ್ಯುತ್ತಮವಾದ ಲಯನ್ಸ್ ಕ್ಲಬ್ಬನ್ನು ಜಿಲ್ಲೆಗೆ ನೀಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ಜಿಲ್ಲೆಯ ಪರವಾಗಿ ಲಯನ್ಸ್ ಕ್ಲಬ್ ವಿಜಯ್ಗೆ ಮತ್ತು ಮುಖ್ಯವಾಗಿ ಪ್ರಶಾಂತ್ ಡಿಸೋಜ ಅವರಿಗೆ ಅಭಿನಂದಿಸ್ತೇನೆ, ಅಭಿವಂದಿಸ್ತೇನೆ. ಈಗಾಗಲೇ ನಮ್ಮ ದ್ವಿತೀಯ ಉಪರಾಜ್ಯಪಾಲರು ನಿಮಗೆ ಲಯನ್ಸ್ ಮತ್ತು ಲಯನಿಸಮ್ನ ಬಗ್ಗೆ ಹೇಳಿದ್ದಾರೆ. ಅದಕ್ಕಿಂತಲೂ ಮುಂಚೆ ನೀವೆಲ್ಲರೂ ನಾವು ಒಂದು ಓರಿಯೆಂಟೇಷನ್ ಕಾರ್ಯಕ್ರಮದಲ್ಲಿ ಸಹ ನೀವೆಲ್ಲ ಭಾಗವಹಿಸಿದ್ದೀರಿ. ಹೆಚ್ಚಿನವರು ಭಾಗವಹಿಸಿದ್ದಾರೆ. ಕೆಲವರು ಒಂದು 4-5 ಜನ ಹೊಸ ಮುಖಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಲಯನ್ಸ್ ಅಂತ ಹೇಳಿದರೆ ಈಗಾಗಲೇ ಅವರು ಹೇಳಿದಾಗೆ ಒಂದು ಸಂಸ್ಥೆ ಹುಟ್ಟಿದಾಗ ನೋಡಿ, ನಮ್ಮದು ಒಟ್ಟು ಜಗತ್ತಿನಲ್ಲಿ 42,000 ಲಯನ್ಸ್ ಕ್ಲಬ್ಗಳಿವೆ. ನಿಮ್ಮ ಹಾಗೆ 220 ದೇಶಗಳಲ್ಲಿ 42,000ಕ್ಕಿಂತಲೂ ಹೆಚ್ಚು ಲಯನ್ಸ್ ಕ್ಲಬ್ಗಳಿದೆ. ನೀವು ಬರೇ ಒಂದು ಕ್ಲಬ್ಬಿನಲ್ಲಿ ಒಂದು ವರ್ಷಕ್ಕೆ ಒಂದು 5 ಲಕ್ಷದ್ದು ಸೇವಾ ಕಾರ್ಯಕ್ರಮ ಆಗ್ತದೆ ಅಂತ ಲೆಕ್ಕ ಮಾಡಿದರೂ ಸಹ 42,000 ಇಂಟು 5 ಲಕ್ಷ ಅಂತ ಹೇಳಿದರೆ ಎಷ್ಟು ಗಾತ್ರದ ಸೇವೆ ಆಗ್ತದೆ ಜಗತ್ತಿನಲ್ಲಿ. ಇದರಲ್ಲಿ ನಮ್ಮದೇನು ಸ್ವಾರ್ಥ ಇಲ್ಲ. ಇನ್ಸ್ಟಾಲೇಷನ್ ಕಾರ್ಯಕ್ರಮ ಅಂತ ಹೇಳಿದರೆ ಒಂದು ಪವಿತ್ರವಾದ ಕಾರ್ಯಕ್ರಮ. ಯಾಕೆಂದರೆ ಪ್ರತಿ ಜನ ಯಾವ್ಯಾವ ಹುದ್ದೆಗೆ ಬರ್ತಾರೆ ಅವರಿಗೆ ಅವರದ್ದೇ ಆದ ಜವಾಬ್ದಾರಿಗಳಿದೆ. ಈಗ ಅದರಲ್ಲಿ ನಾವು ಹೇಳುವಾಗ ಅವರಿಗೆ, ಯಾಕೆಂದರೆ ಸ್ವಲ್ಪ ಹಾಲಿನಲ್ಲಿ ಸಹ ಈಕೋ ಇದೆ, ನಾವು ಯಾರಾದರೂ ಏನಾದರೂ ಮಾತಾಡಿದರೆ ಅದು ಬೇರೆ ಬೇರೆ ರೀತಿಯಲ್ಲಿ ವಾಪಸ್ ಕೇಳ್ತದೆ. ಹಾಗಾಗಿ ನನ್ನ ವಿನಂತಿ ಏನೆಂದರೆ 10 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಲಯನ್ಸ್ 40,000 ಕ್ಲಬ್ಗಳು 5 ಲಕ್ಷದ್ದು ಸೇವಾ ಕಾರ್ಯಕ್ರಮ ಒಂದು ವರ್ಷದಲ್ಲಿ ಮಾಡಿದರೆ ನೀವು ಜಗತ್ತಿನಲ್ಲಿ ಎಷ್ಟು ಜನರಿಗೆ ನಮ್ಮಿಂದ ಸೇವೆ ಆಗ್ತದೆ ಅಂತೇಳಿ ಒಂದು ಲೆಕ್ಕ. ಇನ್ನೊಂದು ಲೆಕ್ಕ ಏನಂತ ಹೇಳಿದರೆ, ನಾವು ಫುಲ್ ಟೈಮ್ ಸೇವಾ ಸಂಸ್ಥೆ ಅಲ್ಲ, ನಮಗೆ ಬೇರೆ ಕೆಲಸ ಇದೆ. ನಿಮಗೂ ಬೇರೆ ಕೆಲಸ ಇದೆ, ನಮಗೂ ಸಹ ಬೇರೆ ಕೆಲಸ ಇದೆ. ಹಾಗಾಗಿ ಸೇವೆಗೆ ಈಗ ಸೇವಾ ಸಂಸ್ಥೆಗಳಂತಿದೆ. ಈಗ ಫುಲ್ ಟೈಮ್ 24 ಗಂಟೆ ಸೇವೆ ಮಾಡುವವರಿದ್ದಾರೆ. ಅವರಿಗೆ ಅದು ಉದ್ಯೋಗ. ನಮಗೆ ಇದು ಉದ್ಯೋಗ ಅಲ್ಲ. ನಮಗೆ ಉದ್ಯೋಗ ಬೇರೆ ಇದೆ. ನಮ್ಮ ಸಮಯದಲ್ಲಿ, ನಮ್ಮ ಹಣದಲ್ಲಿ ನಾವು ಸ್ವಲ್ಪವನ್ನು ಸಮಾಜಕ್ಕಾಗಿ ವಿನಿಯೋಗಿಸುವಂಥ ಸಂಸ್ಥೆ. ಹಾಗಾಗಿ ನಾವು ಫುಲ್ ಟೈಮ್ ವಾಲಂಟಿಯರ್ಸ್ ಅಲ್ಲ, ನಮಗೆ ಬೇರೆ ಸಹ ಕೆಲಸ ಮಾಡಲಿಕ್ಕಿದೆ. ಆದರೆ ಫುಲ್ ಟೈಮ್ ವಾಲಂಟಿಯರ್ಸ್ಗೆ ಏನು ಅದರಿಂದನೇ ಸಂಬಳ ಬರ್ತದೆ, ಅದು ಅವರ ಉದ್ಯೋಗ ಆಗಿರ್ತದೆ. ಹಾಗಾಗಿ ಅವರು ಫುಲ್ ಟೈಮ್ ಆಗಿ ಕೆಲಸ ಮಾಡಬೇಕಾಗ್ತದೆ. ನಾವು ನಮ್ಮ ಸಮಯ, ನಮ್ಮ ಹಣ, ನಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಸಮಯವನ್ನು ತೆಗೆದಿಟ್ಟು ಈ ಲಯನಿಸಮ್ಗಾಗಿ ನಾವು ಕೆಲಸ ಮಾಡೋದು. ಹಾಗಾಗಿ ನಮ್ಮನ್ನು ಫುಲ್ ಟೈಮ್ ವಾಲಂಟಿಯರ್ಸ್ ಹೊತ್ತಿಗೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಈಗ ನಾವಿಲ್ಲಿ ಈಗ ಈ ಕಾರ್ಯಕ್ರಮ ಮಾಡ್ತೇವೆ, ಇದು ಯಾರ ಖರ್ಚಿನಿಂದ? ನಮ್ಮದೇ ಖರ್ಚಿನಿಂದ. ನಾಳೆ ನೀವು ಕ್ಲಬ್ಬಿನ ಕಾರ್ಯಕ್ರಮ ನಡೆಸ್ತೀರಿ, ಅದು ಎಲ್ಲಿಂದ ಬರ್ತದೆ? ನಿಮ್ಮಿಂದನೇ ನಡೆಯೋದು. ಇಲ್ಲಿ ಮೇಲಿಂದ ಸಹ ಬರೋದಿಲ್ಲ, ಕೆಳಗಿಂದ ಸಹ ಬರೋದಿಲ್ಲ, ಟ್ಯಾಕ್ಸ್ ಕಟ್ಟಿದ ಹಣ ಸಹ ಇಲ್ಲ. ಇದು ಎಲ್ಲ ನಡೆಯುವ ವ್ಯವಸ್ಥೆ ಈಗ ಮೆಲಿನ್ ಡಿಸೋಜ ಅವರು ಹೇಳಿದಾಗೆ ನಮ್ಮ ಫೌಂಡೇಶನ್ನ ಮೂಲಕ ಸುಮಾರು $1 ಬಿಲಿಯನ್ $1 ಬಿಲಿಯನ್ ಅಂದರೆ ಹತ್ರ 7,000 ಕೋಟಿಯ ಮೇಲೆ ಸೇವಾ ಕಾರ್ಯಕ್ರಮಗಳು ಜಗತ್ತಿನಲ್ಲಿ ನಡೆದಿದೆ. ಯಾರ ಹಣ? ನಮ್ಮ ಸದಸ್ಯರ ಹಣ. ಹಾಗಾಗಿ ಬಂಧುಗಳೇ, ಇದೊಂದು ಅವಕಾಶ. ಸಮಾಜದ ಋಣ ನಮ್ಮ ಮೇಲೆ ಇದ್ದಾಗ ನಮ್ಮಿಂದ ಎಲ್ಲರೂ ಒಂದೇ ಥರದ ದೊಡ್ಡ ದೊಡ್ಡ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಿಂದ ಯಾವ ಸೇವೆಯನ್ನು ಅವರು ಹೇಳಿದಾಗೆ ಸಂಘಟಿತರಾಗಿ ಮಾಡಿದರೆ, ಈಗ ನಮ್ಮ ಹತ್ರ 35 ಸದಸ್ಯರಿದ್ದಾರೆ. ಒಂದು ಕಷ್ಟದಲ್ಲಿ ಒಂದು ಕುಟುಂಬ ಬಂದಾಗ ಒಂದು ಮೀಟಿಂಗ್ನಲ್ಲಿ ಎಲ್ಲರೂ 1,000 ಹಾಕಿದರೆ 35,000 ನಾವು ಹೊರಗೆ ಹೋಗುವಾಗ ಆಗ್ತದೆ. ಇದು ಸಂಘಟನೆಯ ಬಲ.
ಅದೇ ನಾನು ಒಬ್ಬನೇ 35,000 ಮಾಡಬೇಕಾದ್ರೆ ನಾನು 10 ಸಾರಿ ಆಲೋಚನೆ ಮಾಡಬೇಕಾಗುತ್ತೆ. 35 ಕೊಟ್ಟರೆ ನಾಳೆ ಏನಾಗ್ತದೆ. ಆದರೆ ನಮ್ಮಿಂದಿರುವ ಒಂದು ಕಿಂಚಿತ್ತಾದ ಸೇವೆಯನ್ನು ನಾವು ಸಮಾಜಕ್ಕೆ ಕೊಡಲಿಕ್ಕೆ ಸಂಘಟಿತರಾಗಿ ಬಂದಾಗ ಆ ಸಂಘಟನೆಗೆ ಸಹ ಬೆಲೆ ಬರ್ತದೆ, ನಿಮ್ಮದು ಸಹ ಹೆಸರು ಇರ್ತದೆ. ಆದರೆ ಕೊನೆಗೆ ಉಳಿಯುವುದು ಏನಂತ ಹೇಳಿದರೆ, ಈಗ ಇಲ್ಲಿ ರಿಚರ್ಡ್ ಅವರ ಅಧ್ಯಕ್ಷರಿದ್ದಾರೆ, ಅವರು ಇನ್ನು ಜುಲೈ 1ಕ್ಕೆ ಇನ್ನೊಬ್ಬರು ಅಧ್ಯಕ್ಷರು ಬರ್ತಾರೆ. ಅದೇ ಥರ ನಿಮ್ಮ ಕ್ಲಬ್ಬಲ್ಲಿ ಸಹ 1 ವರ್ಷದ ನಂತರ ಬೇರೆ ಬೇರೆಯವರು ಅಧ್ಯಕ್ಷರಾಗ್ತಾರೆ. ಲೀಡರ್ಶಿಪ್ ಬೆಳೀತದೆ, ಹೊಸ ನಾಯಕರು ಬರ್ತಾರೆ, ಹೊಸ ಅವಕಾಶಗಳು ಬರ್ತದೆ. ನಿಮ್ಮ ಹಾಗೆ ನಾನು 16-17 ವರ್ಷದಿಂದ ನಿಮ್ಮ ಹಾಗೆ ಒಂದು ಕ್ಲಬ್ಬಿಗೆ ಸೇರಿದ್ದೆ. ಅವತ್ತು ನಿಮ್ಮ ಹಾಗೆ ಕೈ ಎತ್ತಲಿಕ್ಕೆ ನಾನು ನಿಮಗಿಂತಲೂ ಜಾಸ್ತಿ ಹೆದರಿದ್ದೆ. ಕೈ ಎತ್ತಿದರೆ ಎಲ್ಲಿ ಕೈ ಕೆಳಗೆ ಬೀಳ್ತದೆ ಅಂತೇಳಿ ಸಹ ಹೆದರಿದ್ದೆ. ಆದರೆ ಇವತ್ತು ಬೇರೆ ಬೇರೆ ವರ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ಮಾಡಿ ಇವತ್ತು ನಾನು ನಿಮ್ಮ ಮುಂದೆ ಜಿಲ್ಲೆಯ ಗವರ್ನರ್ ಹಂತಕ್ಕೆ ಬೆಳೆದಿದೆ. ಯಾರು ನನ್ನನ್ನು ಬೆಳೆಸಿದ್ದು? ನನ್ನ ಈ ಸಂಸ್ಥೆ, ಬೇರೆ ಬೇರೆಯವರ ಆಶೀರ್ವಾದ, ಮಾರ್ಗದರ್ಶನ. ಈ ರೀತಿಯಿಂದಾಗಿ ಇವತ್ತು 17-18 ವರ್ಷದಲ್ಲಿ ನಾನು ಈ ಜಿಲ್ಲೆಯ ಒಂದು ಮುಖ್ಯ ನಾಯಕ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಇಂಥ ಅವಕಾಶಗಳು ನಿಮಗೂ ಸಹ ಇದೆ. ನಿಮ್ಮಲ್ಲಿ ಈಗ ಯಾರಾದರೂ ಒಬ್ಬರು 5 ವರ್ಷದಲ್ಲಿ ಆಗ್ಬೋದು, 10 ವರ್ಷದಲ್ಲಿ ಆಗ್ಬೋದು, ಯಾವಾಗಲೂ ಸಹ ಆಗ್ಬೋದು. ಅವಕಾಶಗಳು ಎಲ್ಲರಿಗೂ ಓಪನ್ ಉಂಟು. ಇಲ್ಲಿ ಜಾತಿ, ಧರ್ಮ, ಮತ ಇದು ಯಾವುದೂ ಇಲ್ಲ. ಪ್ರತಿಯೊಬ್ಬರು ಸಹ ಸಮ. ಅಮೆರಿಕದಲ್ಲಿರುವವರು ಸಹ ಲಯನ್ಸ್ ಸದಸ್ಯರೇ, ಭಾರತದಲ್ಲಿರುವವರು ಸಹ ಲಯನ್ಸ್ ಸದಸ್ಯರೇ, ಆಫ್ರಿಕಾ ಸೊಮಾಲಿಯಾದಲ್ಲಿ ಸಹ ಡ್ಯೂಸ್ ಕಟ್ಟುವವರು ಲಯನ್ಸ್ ಸದಸ್ಯರು. ಎಲ್ಲರೂ ನಾವು ಸಮ, ಒಂದೇ ವೇದಿಕೆ ಅಂಡರಲ್ಲಿ, ಒಂದೇ ಬ್ಯಾನರ್ ನಡಿಯಲ್ಲಿ ನಾವು ಕೆಲಸ ಮಾಡುವಂಥ ರೀತಿ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಲಯನ್ಸನ್ನು ಖುಷಿಯಿಂದ ಅನುಭವಿಸಿ. ನಮ್ಮ ಈ ವರ್ಷದ ಸ್ಲೋಗನ್ ಏನಂತ ಹೇಳಿದರೆ ಶೇರ್ ಹ್ಯಾಪಿನೆಸ್. ಶೇರ್ ಹ್ಯಾಪಿನೆಸ್ ಅಂತ ಹೇಳಿದರೆ ನಮ್ಮಲ್ಲಿ ಖುಷಿ ಇರಬೇಕು, ಆಗ ಮಾತ್ರ ನಾನು ಇನ್ನೊಬ್ಬರಿಗೆ ಖುಷಿಯನ್ನು ಹಂಚ್ಬೋದು. ಹಾಗಾಗಿ ಮೊದಲು ನೀವು ಖುಷಿ ಪಡಿ, ನೀವು ಎಲ್ಲಿ ಇದ್ದೀರಿ ಅದನ್ನು, ಆ ಖುಷಿಯನ್ನು ಅನುಭವಿಸಿ. ಆ ಅನುಭವಿಸಿದ ನಂತರ ಅದರಲ್ಲಿ ಒಂದು ಸಣ್ಣ ಅಂಶವನ್ನು ನಿಮ್ಮ ಹತ್ತಿರದಲ್ಲಿರುವವರು, ನಿಮ್ಮ ಮನೆಯವರು ಸಹ ಆಗಿರ್ಬೋದು, ನಿಮ್ಮ ಹತ್ತಿರದ ಸಂಬಂಧಿಕರಾಗಿರ್ಬೋದು, ಅಥವಾ ನಿಮ್ಮ ಸುತ್ತ ಇರುವಂಥ ಸೊಸೈಟಿ ಒಟ್ಟಿಗೆ ಸ್ವಲ್ಪ ಕಿಂಚಿತ್ ಅದಕ್ಕೆ ಹಂಚಿದರೆ ಖುಷಿ ಇಮ್ಮಡಿ ಆಗ್ತದೆ. ಜೀವನ ಸುಖಕರ ಅನ್ನಿಸ್ತದೆ. ನಾನು ಏನೋ ಇನ್ನೊಬ್ಬರಿಗೆ ಒಂದು ಮಾಡಿದ್ದೇನೆ. ಮದರ್ ತೆರೇಸಾ ಹೇಳಿದಾಗೆ ನನಗೆ ದೊಡ್ಡದು ನಿಮಗೆ ಮಾಡಲಿಕ್ಕಾಗದಿದ್ದರೆ ಒಂದು ಸಣ್ಣ ಕೆಲಸವನ್ನು ಹೃದಯದ ಮೂಲಕ ಮಾಡಿ, ಆಗ ಆ ಕೆಲಸಕ್ಕೆ ದೊಡ್ಡ ಅರ್ಥ ಬರ್ತದೆ ಅಂತೇಳಿ ಮದರ್ ತೆರೇಸಾ ಹೇಳಿದ್ದು. ಹಾಗಾಗಿ ಖುಷಿಯಿಂದ ಇರುವ, ಖುಷಿಯನ್ನು ಹಂಚುವ ಅಂತ ಹೇಳ್ತಾ, ಈಗ ನಾನು ಹೊಸ ತಂಡಕ್ಕೆ ಪದಗ್ರಹಣಕ್ಕೆ ಅಣಿಯಾಗ್ತಾ ಇದ್ದೇನೆ. ಪದಗ್ರಹಣ ಅಂತ ಹೇಳಿದರೆ ನಮ್ಮಲ್ಲಿ ಒಂದು ಕೆಲವು ಹುದ್ದೆಗಳಿದೆ. ಆ ಹುದ್ದೆಗಳಿಗೆ ಅದರದೇ ಆದ ಜವಾಬ್ದಾರಿ. ಈಗ ನೀವೀಗ 35 ಜನ ಇದ್ದಾರೆ, ಇದನ್ನು ನಡೆಸಲಿಕ್ಕೆ ಒಬ್ಬರು ಬೇಕು. ಈಗ 102 ಕ್ಲಬ್ಬನ್ನು ನಡೆಸಲಿಕ್ಕೆ ನಾನು ಡಿಸ್ಟ್ರಿಕ್ಟ್ ಗವರ್ನರ್ ಅಂದರೆ ಆ ವ್ಯವಸ್ಥೆಗಳನ್ನು ನಡೆಸುವ ಹಾಗೆ ನೋಡುವಂಥದ್ದು. ಅದೇ ಥರ ಈ 35 ಜನರ ಒಂದು ತಂಡವನ್ನು ನಡೆಸಲಿಕ್ಕೆ ಒಬ್ಬರು ನಾಯಕರು ಬೇಕು, ಅವರಿಗೆ ಉಪನಾಯಕರು ಬೇಕು, ಕಾರ್ಯದರ್ಶಿ ಬೇಕು, ಮತ್ತು ನಮ್ಮಲ್ಲಿ ಮೆಂಬರ್ಶಿಪ್ ಕಮಿಟಿ ಅಂತ ಇದೆ. ಈಗ 35 ಜನರನ್ನು ತಂದದ್ದು ಪ್ರಶಾಂತ್, ಇನ್ನು ಮುಂದೆ ಸಹ ಅವರೇ ತರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಆ ಜವಾಬ್ದಾರಿಯನ್ನು ತಗೊಳ್ಬೇಕು. ಈ ಥರ ಕೆಲವಾರು ಹುದ್ದೆಗಳಿದೆ. ಆ ಹುದ್ದೆಗಳ ಜವಾಬ್ದಾರಿಯನ್ನು ಹೇಳ್ತಾ ಅವರನ್ನು ಆ ಹುದ್ದೆಗೆ ಪ್ರತಿಷ್ಠಾಪಿಸುವುದು ನನ್ನ ಕೆಲಸ. ಅದಕ್ಕಾಗಿ ಮೊದಲಿಗೆ ನಾನು ಸ್ಪೋರ್ಟ್ಸ್ ಕಮಿಟಿಯ ಚೇರ್ಮನ್ ಆದ ವೆಲ್ವೆಟ್ ಡಿಸೂಜಾ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಎದುರಿಗೆ ಬರಬೇಕು. ನೀವು ಮಾಡೋದಲ್ಲ, ಅಧ್ಯಕ್ಷರೊಟ್ಟಿಗೆ ಸೇರಿ ಏನಾಗಿದ್ರೂ ಮಾಡಿ. ಒಟ್ಟು ಉದ್ದೇಶ ಏನು? ಆಗ ನಮ್ಮ ಮೆಲ್ವಿನ್ ಡಿಸೋಜಾ ಹೇಳಿದಾಗೆ ಸದಸ್ಯರ ಮಧ್ಯದಲ್ಲಿ ಸಂಬಂಧ ಬೆಳಿಬೇಕು. ಸಂಬಂಧದಿಂದ ಅವರು ಸದಸ್ಯರು ಲಯನಿಸಮನ್ನು ಖುಷಿಯಾಗಿ ಅನುಭವಿಸಬೇಕು. ಅಂಥದ್ದು ಕೆಲಸ ಆಗಬೇಕಾದ್ರೆ ಕ್ರೀಡೆಗೆ ಸಹ ಮಹತ್ವ ಇದೆ. ಮತ್ತು ನಮ್ಮ ಜಿಲ್ಲೆಯ ಕಾರ್ಯಕ್ರಮ ಆಗ್ತದೆ, ಕ್ರೀಡೋತ್ಸವ, ಕ್ರಿಕೆಟ್ ಮ್ಯಾಚ್ ಆಗ್ತದೆ ಜಿಲ್ಲೆಯ ಮೂಲಕ. ಅದಕ್ಕೆ ಯಾವುದೇ ಶುಲ್ಕ ಇಲ್ಲ. ನಿಮ್ಮ ಸದಸ್ಯರನ್ನು ಕರ್ಕೊಂಡು ನೀವು ಬರ್ಬೋದು. ಆ ಕೆಲಸವನ್ನು ಮಾಡುವ ಜವಾಬ್ದಾರಿ ನಿಮಗೆ ಕ್ಲಬ್ಬಿನಲ್ಲಿ ನೀಡಿದ್ದಾರೆ. ಆ ಕ್ಲಬ್ ಅದನ್ನು ನೀವು ಮನಪೂರ್ವಕವಾಗಿ ಮಾಡ್ತೀರಾದರೆ ಕೈ ಎತ್ತಿ ಸಮ್ಮತಿಸಿ ಧನ್ಯವಾದಗಳು. ಈಗ ಮುಂದೆ ಫೀಲ್ಡ್ ಟೀಚರ್ ಆಗಿ ಚಂಚಲಾಕ್ಷಿ ಮತ್ತು ಟೇಮರ್ ಆಗಿ ಹರೀಶ್ ಪೂಜಾರಿ ಅವರು ಇಲ್ಲಿ ಮುಂದೆ ಬರಬೇಕು. ಹರೀಶ್ ಪೂಜಾರಿ ಓಕೆ. ನೀವು ಮೇಡಮ್, ನೀವು ಪಂಚಾಯತ್ನ ಅಧ್ಯಕ್ಷರು. ಇದು ಮಾತ್ರ ಕೆಲಸ ಸ್ವಲ್ಪ ಬೇರೆ. ಇಲ್ಲಿ ಏನಂತ ಹೇಳಿದರೆ ಫೀಲ್ಡ್ ಟೀಚರ್ ಅಂತ ಹೇಳಿದರೆ ನಮ್ಮಲ್ಲಿ ಈಗ ಮೀಟಿಂಗು ತಿಂಗಳಿಗೆ 2 ಮೀಟಿಂಗನ್ನು ಕ್ಲಬ್ಬಿನ ಅಧ್ಯಕ್ಷರು ನಡೆಸಬೇಕು. ಮತ್ತು ಒಂದು BOD ಮೀಟಿಂಗನ್ನು ಮಾಡಬೇಕು. BOD ಮೀಟಿಂಗ್ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಮಾಡಬೇಕು.
ಈ 2 ಮೀಟಿಂಗ್ ಆಗೋ ಈಗ ನೋಡಿ ನಮ್ಮದು ಈಗ 1 ಗಂಟೆ ಆಯಿತು ಮಾತಾಡ್ತಾ ಹೌದಾ. ಕೆಲವೊಮ್ಮೆ ಚರ್ಚೆ ಆಗ್ತಾ 1.5 ಗಂಟೆ ಆದಾಗ ಸದಸ್ಯರಿಗೂ ಸಹ ಬೇಜಾರು ಅನ್ನಿಸ್ತದೆ. ಮತ್ತು ಕೆಲವೊಮ್ಮೆ ಡಿಸ್ಕಷನ್ ಹಾಟ್ ಆಗಿದ್ರೆ ನೀವು ಪಂಚಾಯತಲ್ಲಿ ನೋಡ್ತೀರಿ ನೋಡಿ, ಗ್ರಾಮ ಸಭೆಯಲ್ಲೆಲ್ಲ ಜನ ಒಮ್ಮೆಲೆ ವೈಲೆಂಟ್ ಆಗೋದು. ಆ ಥರ ಆದಾಗ ಸದಸ್ಯರು ಇಲ್ಲಿಂದ ಹೊರಗೆ ಹೋಗುವಾಗ ಬೇಜಾರಲ್ಲಿ ಹೋಗಬಾರ್ದು. ಅದಕ್ಕೆ ಕೊನೆಯಲ್ಲಿ ಏನಾದರೂ ಒಂದು ಹಾಸ್ಯದ ಮೂಲಕ, ಹಾಗಾಗಿ ನಾನು ಹೇಳಿ ಇದು ಸ್ವಲ್ಪ ಕಷ್ಟದ ಕೆಲಸ ಅಂತೇಳಿ, ನೀವು ನಗ್ತಾ ಇದ್ದೀರಿ, ಆ ನಗುವನ್ನು ಇನ್ನೊಬ್ಬರ ಮುಖದಲ್ಲಿ ತರುವಂಥ ಕೆಲಸ ನಿಮ್ಮದು. ಅದರ ಕೊನೆಗೆ ಒಂದು ಹಾಸ್ಯ ಚಟಾಕಿಯ ಮೂಲಕ ಒಂದು ಘಟನೆಯನ್ನು ಸದಸ್ಯರೊಂದಿಗೆ ಹಂಚಿಕೊಳ್ಳುವ ಮೂಲಕ ಆ ಸಭೆಯನ್ನು ತಿಳಿಗೊಳಿಸುವುದು, ಸದಸ್ಯರಿಗೆ ಒಂದು ಉಲ್ಲಾಸ ತರಿಸುವುದು, ಅದು ನಿಮ್ಮ ಜವಾಬ್ದಾರಿ. ಆ ಕೆಲಸ ನೀವು ಮಾಡ್ತೀರಾದರೆ ಕೈ ಎತ್ತಿ ಸೂಚಿಸಿ. ಇನ್ನೊಂದು ಜವಾಬ್ದಾರಿ ಏನಂದರೆ ಸದಸ್ಯರಿಗೆ ಎಲ್ರಿಗೂ ನಾವು ಪಿನ್ ಕೊಟ್ಟಿದ್ದೇವೆ, ಇನ್ನೊಂದು ಪಿನ್ ನಿಮಗೆ ಕೊಡಲಿಕ್ಕಿದೆ. ಚಾರ್ಟರ್ ಪಿನ್ ಅಂತೇಳಿ ಬರ್ತದೆ. ಈಗ ಕೊಟ್ಟದ್ದು ನಾವು ಮೆಂಬರ್ಶಿಪ್ ಪಿನ್, ಇದು ಜನರಲ್ ಪಿನ್. ಚಾರ್ಟರ್ ಪಿನ್ ಅಂತ ಹೇಳಿದರೆ ಸ್ಥಾಪಕ ಸದಸ್ಯರಿಗೆ ಕೊಡುವಂಥ ಪಿನ್, ಅದು ನಮಗೆ ಸಿಗುವುದಿಲ್ಲ. ಯಾವುದು ಹೊಸ ಕ್ಲಬ್ ಆಗುವ ಯಾರು ಸೇರ್ತಾರೆ ಅವರಿಗೆ ಮಾತ್ರ ಸಿಗುವುದು. ಅದನ್ನು ನೀವು ಕಳೆದುಕೊಂಡ್ರೆ ಈಗ ನಿಮಗೆ ಕೊಟ್ಟದ್ದು ಪಿನ್ ಸಿಗ್ತದೆ, ಹಣ ಕೊಟ್ಟರೆ ಸಿಗ್ತದೆ. ಚಾರ್ಟರ್ ಪಿನ್ ಒಮ್ಮೆ ಕಳೆದು ಹೋದರೆ ಮತ್ತೆ ಸಿಗುವುದಿಲ್ಲ. ಹಾಗಾಗಿ ಅದು ಇನ್ನು ನಿಮಗೆ ಕೊಡಲಿಕ್ಕೆ ಉಂಟು. ಅದರೊಟ್ಟಿಗೆ ನಿಮಗೆ ಒಂದು ಬುಕ್ ಬರ್ತದೆ, ಆಮೇಲೆ ಒಂದು ಕಾರಿಗೆ ಹಾಕುವ ಸ್ಟಿಕ್ಕರ್ ಬರ್ತದೆ, ಒಂದು ಸರ್ಟಿಫಿಕೇಟ್ ಬರ್ತದೆ. ಹಾಗಾಗಿ ನಿಮ್ಮ ಸದಸ್ಯರು ಪೆನ್ ಸಹ ಬರ್ತದೆ, ಒಂದು ಕಾಂಪ್ಲಿಮೆಂಟ್ರಿ ಲಯನ್ಸಿಂದ ಒಂದು ಪೆನ್ ಬರ್ತದೆ. ಇದನ್ನೆಲ್ಲ ನೀವು ಇಟ್ಕೊಳ್ಬೇಕು. ನಿಮ್ಮ ಜವಾಬ್ದಾರಿ ಏನಂದರೆ ನಿಮ್ಮ ಸದಸ್ಯರ ಮೀಟಿಂಗ್ಗೆ ಬರುವಾಗ ಈ ಪಿನ್ಗಳನ್ನು ಹಾಕಿ ಬಂದಿದ್ದಾರೆ ಅಂತೇಳಿ ನೋಡಬೇಕು. ಅವ್ರು ನೋಡೋ ಮುಂಚೆ ನೀವು ಮನೆಯಿಂದ ಹೊರಡುವಾಗ ಹಾಕಿ ಬರಬೇಕು. ಆಗ ಒಂದು ವೇಳೆ ಯಾರಾದರೂ ಹಾಕಿಲ್ಲದಿದ್ದರೆ ನೀವು ಸಣ್ಣ ಫೈನನ್ನು ಕಲೆಕ್ಟ್ ಮಾಡ್ಬೋದು. ಅದನ್ನು ನಿಮಗೆಲ್ಲ ಕ್ಲಬ್ಬಿಗೆ ಕೊಡುವಂಥ ಈ ಜವಾಬ್ದಾರಿ ನಿಮ್ಮದು. ಇದು ಕೆಲಸ ನೀವು ಮಾಡ್ತಿರಾದರೆ ಕೈ ಎತ್ತಿ ಧನ್ಯವಾದಗಳು. ಮ್ಯಾಕ್ಸಿಮ್ ಡಿಸೋಜಾ, ಹಾಗೆ ಕೋ ಚೇರ್ಪರ್ಸನ್ ಗಿರೀಶ್ ಕೊಟ್ಟಾರಿ. ಇಡೀ ಇನ್ನು ಮುಂದೆ ಬರುವ ದಿನಗಳಲ್ಲಿ ಕ್ಲಬ್ಬಿನ ಸರ್ವಿಸ್ ಕಾರ್ಯಕ್ರಮ ನಾವು ಈಗ ಹೇಳಿದ್ದೇವೆ ನೋಡಿ, ಬೇರೆ ಬೇರೆ ಕಾರ್ಯಕ್ರಮ ಮಾಡಿ, ಬ್ಲಡ್ ಕ್ಯಾಂಪ್ ಮಾಡ್ಬೋದು, ಮರ ನಡುವಂಥ ಕಾರ್ಯಕ್ರಮ, ಇಂಥ ನಮ್ಮ ಕ್ಲಬ್ಬಿನ ಸದಸ್ಯರ ಸಾಮರ್ಥ್ಯಕ್ಕೆ ತಕ್ಕವಾದ ಸರ್ವಿಸ್ ಕಾರ್ಯಕ್ರಮವನ್ನು ಆಲೋಚಿಸುವುದು, ಅದನ್ನು ಅಧ್ಯಕ್ಷರೊಟ್ಟಿಗೆ ಕೂತು ಎಕ್ಸಿಕ್ಯೂಟ್ ಮಾಡೋದು, ಇದು ನಿಮ್ಮ ಜವಾಬ್ದಾರಿ. ಅದರೊಟ್ಟಿಗೆ ನಮ್ಮಲ್ಲಿ ಇನ್ನೊಂದು ವ್ಯವಸ್ಥೆ ಇದೆ. ನೀವು ಮಾಡಿದ ಕೆಲಸವನ್ನು ಹೊರಗೆ ಗೊತ್ತಾಗಬೇಕಂತೇಳಿ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಗೊತ್ತಾಗಬೇಕು, ಡಿಸ್ಟಿಕ್ಗೆ ಗೊತ್ತಾಗಬೇಕು. ಅದಕ್ಕೆ ರಿಪೋರ್ಟ್ ಮಾಡುವ ವ್ಯವಸ್ಥೆ ಸಹ ಇದೆ. ಅದನ್ನು ಸ್ವಲ್ಪ ನೀವು ಕಲಿತು ಅಧ್ಯಕ್ಷರೊಟ್ಟಿಗೆ ಸೇರಿ, ಕಾರ್ಯದರ್ಶಿಯೊಟ್ಟಿಗೆ ಸೇರಿ ಕೆಲಸ ಮಾಡ್ತೀರಾದರೆ ನಿಮ್ಮ ಕೈಯನ್ನು ಎತ್ತಿ ಸೂಚಿಸಿ ಧನ್ಯವಾದಗಳು. ಪಿಂಟು ಅವರೇ, ನಿಮ್ಮ ಜವಾಬ್ದಾರಿ ಏನಂತ ಹೇಳಿದರೆ ಕ್ಲಬ್ ಏನು ಎಲ್ಲ ಕಾರ್ಯಕ್ರಮ ಮಾಡ್ತದೆ ಅದನ್ನು ಒಂದು ಸಣ್ಣ ಮ್ಯಾಗ್ಝಿನ್ನಲ್ಲಿಯೋ 1-2 ಪುಟದ ಸಂಚಿಕೆಯ ರೂಪದಲ್ಲಿ 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಹೊರತರಂದು ಅದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವಂಥ ಜವಾಬ್ದಾರಿ. ಈಗ ಹೊಸ ರೀತಿ ಬಂದಿದೆ, ಏನು ನೀವು ವಾಟ್ಸಪ್ನಲ್ಲಿ ಸಹ ಹಾಕ್ಬೋದು, ಅದನ್ನು ಮಾಡಿ ಮ್ಯಾಗ್ಝಿನ್ನಾಗೆ ಮಾಡಿ ಪ್ರಿಂಟ್ ಮಾಡಬೇಕಂತಿಲ್ಲ. ಆ ಥರದ ಎಡಿಟರ್ಶಿಪ್ಪಿನ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದಾರೆ. ಆ ಕೆಲಸ ನೀವು ಮಾಡ್ತೀರಾದರೆ ಕೈ ಎತ್ತಿ ಸೂಚಿಸಿ ಧನ್ಯವಾದಗಳು. ಕ್ಲಬ್ ಯಾರು? ಸಿರಿಲ್ ಡಿಸೋಜಾ ಆ್ಯಂಡ್ ಕೋ ಚೇರ್ಮನ್ ವಿಲ್ಫ್ರೆಡ್ ಡಿಸೋಜಾ. ನೀವು ಸಿರಿಲ್, ನೀವು ವಿಲ್ಫ್ರೆಡ್. ಪಿಯರ್ ಜವಾಬ್ದಾರಿ ಏನಂತ ಹೇಳಿದರೆ ನಾವೇನು ಮಾಡ್ತಾ ಇದ್ದೇವೆ ಅದನ್ನು 4 ಜನರಿಗೆ, ಈಗ ನೋಡಿ ಅವರು ಫೋಟೋ ತೆಗಿತಾ ಇದ್ದಾರೆ, ಇನ್ನೊಬ್ಬರು ವಿಡಿಯೋ ಮಾಡ್ತಾ ಇದ್ದಾರೆ. ಇದೆಲ್ಲ ಆದ ಮೇಲೆ ಯೂಟ್ಯೂಬ್ನಲ್ಲಿ ಅಲ್ಲೆಲ್ಲ ಬರ್ತದೆ. ಇದು ಈಗಿನ ಪ್ರಚಾರದ ರೀತಿ. ಮುಂದೆ ಎಲ್ಲ ಇದು ಪೇಪರಲ್ಲಿ ಬಂದರೆ ಮಾತ್ರ ಪ್ರಚಾರ ಅಂತ ಇತ್ತು. ಈಗ ಬೇರೆ ಬೇರೆ ಮಾಧ್ಯಮಗಳಿದೆ. ಅದರಲ್ಲಿ ನಿಮ್ಮ ಸದಸ್ಯರು ಏನು ಕೆಲಸ ಮಾಡ್ತಾ ಇದ್ದಾರೆ, ಕೆಲವೊಮ್ಮೆ ನಿಮ್ಮ ಸದಸ್ಯರ ಕುಟುಂಬದಲ್ಲಿ ಏನಾದರೂ ಒಳ್ಳೆಯ ವಿಷಯ ಆಗಿರ್ಬೋದು, ಮಕ್ಕಳು ಒಳ್ಳೆಯ ಮಾರ್ಕ್ಸ್ ತೆಗೆದಿರ್ಬೋದು, ಇಂಥ ವಿಷಯಗಳನ್ನು ಕ್ಲಬ್ಬಿನ ಸದಸ್ಯರ ಮಧ್ಯದಲ್ಲಿ ಸಹ ಮತ್ತು ಹೊರಗಿನ ಪ್ರಪಂಚದೊಂದಿಗೆ ಹಂಚಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮದು. ಆ ಕೆಲಸ ನೀವು 2 ಜನ ಮಾತ್ರ. ಇದರಲ್ಲಿ ಸಮಸ್ಯೆ ಸಹ ಇಲ್ಲಿಂದಲೇ ಶುರುವಾಗೋದು ಕ್ಲಬ್ಗಳಲ್ಲಿ. ಹಾಗಾಗಿ ಜವಾಬ್ದಾರಿತ ಸ್ಥಾನ ಇದು. ಅದನ್ನು ನೀವು ಸಮರ್ಥವಾಗಿ ನಿಭಾಯಿಸ್ತೀರಾದರೆ ಕೈ ಎತ್ತಿ ಸೂಚಿಸಿ ಧನ್ಯವಾದಗಳು. ಅಜೀಜರೇ, ನೀವು ಸಮಾಜದಲ್ಲಿ ತುಂಬ ಸಂಘಟನೆಯಲ್ಲಿ ದುಡಿತಾ ಇರುವವರು, ಮತ್ತು ಗಿಲ್ಬರ್ಟ್ ಅವರು, ನಿಮ್ಮ ಜವಾಬ್ದಾರಿ ಏನಂತ ಹೇಳಿದರೆ ಇನ್ನು ಮುಂದೆ ಈಗೇನು ಪ್ರಶಾಂತರು ಹೀಗೆ ನಿಮ್ಮನ್ನೆಲ್ಲ ಹೇಗೆ ಒಟ್ಟು ಮಾಡಿದ್ರು ಅದೇ ಥರ ಈ ಕ್ಲಬ್ಬಿಗೆ ಹೊಸ ಸದಸ್ಯರನ್ನು, ನಿಮ್ಮ ಹಾಗೆ ಇರುವ ಸದಸ್ಯರನ್ನು ತಗೊಂಡು ಬರಬೇಕು. ಅವರನ್ನು ನೀವು ತಂದ ಕೂಡಲೇ ಕ್ಲಬ್ಬಿಗೆ ತಗೊಳ್ಳಿಕ್ಕೆ ಸಹ ಆಗೋದಿಲ್ಲ. ಮೊನ್ನೆ ನಾನು ಹೇಳಿದ್ದೇನೆ, ಯಾಕೆಂದರೆ ಅವರು ಬೇರೆಯವರಿಗೂ ಸಹ ಮಿಂಗಲ್ ಆಗುವಾಗೆ ಇರಬೇಕು, ಕ್ಲಬ್ಬಿನೊಂದಿಗೆ ಸಂಯೋಜಿತವಾಗಿ ಕೆಲಸ ಮಾಡುವಂಥವ್ರು ಇರಬೇಕು. ಹಾಗಾಗಿ ನೀವು ಸೂಚಿಸುವ ಬೇರೆ ಮೆಂಬರ್ ಹತ್ರ ಸಹ ನೀವು ಹೆಸರುಗಳನ್ನು ತಗೊಳ್ಬೋದು. ಅದರ ಬಗ್ಗೆ ಒಂದು ಲೀಸ್ಟ್ ಮಾಡಿ ಕ್ಲಬ್ಬಿನ ಮೀಟಿಂಗ್ನಲ್ಲಿ ಇಟ್ಟು ಅದನ್ನು ಪಾಸ್ ಮಾಡುವಂಥ ಜವಾಬ್ದಾರಿ ನಿಮ್ಮದು. ಆ ಕೆಲಸ ನೀವು 2 ಜನ ಸೇರಿ ಮಾಡ್ತೀರಾದರೆ ಕೈ ಎತ್ತಿ ಸೂಚಿಸಿ ಧನ್ಯವಾದಗಳು. ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಉಪಾಧ್ಯಕ್ಷರು ಅಂತ ಹೇಳಿದರೆ ಟ್ರೈನಿಂಗ್, ಈಗ ಮೆಲ್ವಿನ್ ಡಿಸೋಜಾ ಇಲ್ಲಿ ಇದ್ದರು ನೋಡಿ, ಅವರು ಇನ್ನೊಂದು ವರ್ಷದ ನಂತರ ನನ್ನ ಸ್ಥಾನದಲ್ಲಿ ಗವರ್ನರ್ ಆಗಿ ಬರುವವರು. ಹಾಗೆ ನೀವು ಸಹ 1 ವರ್ಷದ ಅಥವಾ 1.5 ವರ್ಷದ ನಂತರ ಈ ಕ್ಲಬ್ಬಿನ ಅಧ್ಯಕ್ಷರಾಗಿ ಚುನಾಯಿತರಾದವರು.
ಅಂದರೆ ಇದು ನಿಮಗೆ ಕಲಿಯುವ ಸಮಯ. ಎಲ್ಲ ಅಧ್ಯಕ್ಷರು ಹೇಗೆ ಕ್ಲಬ್ಬನ್ನು ನಡೆಸ್ತಾರೆ, ಅವರು ಕೆಲವೊಮ್ಮೆ ಸರಿ ನಡೆಸಲಿದ್ದರೂ ಸಹ ನೀವು ಅವರಿಗೇನು ಹೇಳಲಿಕ್ಕೆ ಹೋಗಬೇಡಿ. ನೀವು ಆ ಸ್ಥಾನಕ್ಕೆ ಬಂದಾಗ ಆ ತಪ್ಪುಗಳನ್ನು ಮಾಡದಾಗೆ ನಡೆಸುವುದು, ಮತ್ತು ಅವರು ಮಾಡದ ಕಾರ್ಯಕ್ರಮಗಳು ಏನಿದೆ ಅದನ್ನು ನಿಮ್ಮ ಸಮಯದಲ್ಲಿ ಹೇಗೆ ಮಾಡೋದು, ಈ ಥರ ಆಲೋಚನೆಗಳನ್ನು ಮಾಡಿದಾಗ, ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿದಾಗ ಯಶಸ್ವಿ ಅಧ್ಯಕ್ಷರಾಗಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತೀರಾದರೆ ಕೈ ಎತ್ತಿ ಸೂಚಿಸಿ ಧನ್ಯವಾದಗಳು. ರೋಹನ್ ಅವರು ಈಗ ಒಂದು ದೊಡ್ಡ ಜವಾಬ್ದಾರಿ ತಗೊಂಡಿದ್ದಾರೆ. ಈ ಕ್ಲಬ್ಬಿನ ಹಣಕಾಸಿನ ಸಂಪೂರ್ಣ ಉಸ್ತುವಾರಿ ರೋಹನ್ ಅವರ ಮೇಲಿದೆ. ಹಾಗಾಗಿ ಅವರು ಕೆಲವೊಮ್ಮೆ ಈಗ ಹಣ ತಗೊಳ್ಳಿಕ್ಕೆ ಹೋಗಿ ಸ್ವಲ್ಪ ಲೇಟಾಗಿ ಮನೆಗೆ ಬರುವ ಸಂದರ್ಭಗಳೆಲ್ಲ ಇರ್ತದೆ. ಆಗ ನೀವು ಬೇಜಾರು ಮಾಡ್ಕೊಳ್ಬಾರ್ದು ಅಂತ ಹೇಳೋದಕ್ಕೆ ನೀವು ಮನೆಯವರನ್ನು ಕರೆದದ್ದು. ರೋಹನ್ ಅವರೇ, ಈ ಕ್ಲಬ್ಬಿನ ಹಣಕಾಸು ಸಚಿವರು ನೀವು. ಹಣ ಹೇಗೆ ತರಬೇಕು ಅನ್ನೋದು ಮೊನ್ನೆ ನಿಮಗೆ ಹೇಳಿದ್ದೇವೆ. ಹಣ ಹೇಗೆ ಕೊಡಬೇಕಂತ ಹೇಳೋದಕ್ಕೂ ವ್ಯವಸ್ಥೆ ಇದೆ. ಹಾಗಾದರೆ ಹಣದ ಬಗ್ಗೆ ಸಮಸ್ಯೆ, ಹಣ ಎಲ್ಲದಕ್ಕೂ ಬೇಕು, ಆದರೆ ಹಣದಿಂದಲೇ ಸಮಸ್ಯೆಗಳು ಸಹ ಪ್ರಾರಂಭವಾಗುವುದು. ಆ ರೀತಿ ಸಮಸ್ಯೆಗಳು ಬರದಾಗೆ ಈ ಕ್ಲಬ್ಬಿನ ಜವಾಬ್ದಾರಿ ನಿಮ್ಮ ಮೇಲಿದೆ. ಆ ಕೆಲಸವನ್ನು ನೀವು ಸಮರ್ಥವಾಗಿ ನಿಭಾಯಿಸುವುದಾದರೆ 100% ನಿಭಾಯಿಸುವುದಾದರೆ ಕೈ ಎತ್ತಿ ಸೂಚಿಸಿ ಧನ್ಯವಾದಗಳು. ನೀವು ಸರ್ ಮೇಡಮ್ ಬನ್ನಿ, ದಯವಿಟ್ಟು ಅವರಿಗೆ ಕ್ಲಬ್ಬಿನ ಸದಸ್ಯರಾದರೂ ಚಪ್ಪಾಳೆ ಕೊಡಿ. ಯಾಕೆಂದರೆ ಗಳಾದಾಗ ಸ್ವಲ್ಪ ಅವರು ಟೆನ್ಷನ್ಗೆ ಬರ್ಬೋದು. ಯಾಕೆಂದರೆ ಸದಸ್ಯರಂತ ಹೇಳಿದರೆ ನೋಡಿ, 35 ಜನ 35 ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಏನಾದರೂ ಸಣ್ಣ ವಿಷಯ ಆದಾಗ ಸಮಸ್ಯೆ ಆಗೋದು ಯಾರಿಗೆ ಅಂದರೆ ಅಧ್ಯಕ್ಷರಿಗೆ ಹೇಳೋದಿಲ್ಲ, ಸೆಕ್ರೆಟರಿ ಸರಿ ಇದ್ದೀರಾ ಅಂತ ಹೇಳಿಬಿಡ್ತಾರೆ. ತುಳುವಲ್ಲಿ ಹೇಳೋದು, ಕನ್ನಡದಲ್ಲಿ ಸೆಕ್ರೆಟರಿ ಸರಿ ಇಲ್ಲ ಅಂತ ಹೇಳ್ತಾರೆ. ಆಗ ಅವರು ಸ್ವಲ್ಪ ಟೆನ್ಷನ್ಗೆ ಬರುವ ಅವಕಾಶಗಳಿರ್ತದೆ. ಆ ಥರ ಆದಾಗ ಅವರಿಗೆ ಸ್ವಲ್ಪ ಸ್ವಾಂತನ ಹೇಳಿ, ಇದೆಲ್ಲ ಇದ್ದದ್ದೇ ಕ್ಲಬ್ಬಿನಲ್ಲಿ, ಆ ಥರ ಒಂದು ಬೆಂಬಲ ಕೊಡುವಂಥ ಜವಾಬ್ದಾರಿ ಮನೆಯವರಾಗಿ ನಿಮಗೆ. ಮತ್ತು ಮೇಡಮ್ ಜಸಿಂತ, ನಿಮಗೆ ಹೇಳೋದಾದರೆ ಈ ಕ್ಲಬ್ಬಿನ ಬ್ರೇನ್ ಅಂದರೆ ನೀವು. ಅಧ್ಯಕ್ಷರು ಆ ಸ್ಥಾನದಲ್ಲಿ ಇರ್ತಾರೆ, ಕಾರ್ಯಕ್ರಮಗಳನ್ನು ಅವರು ಮಾಡ್ತಾರೆ, ಆದರೆ ಅವರಿಗೆ ಮಾರ್ಗದರ್ಶನ ಮಾಡಿ ತಗೊಂಡು ಹೋಗುವ ಜವಾಬ್ದಾರಿ ನಿಮ್ಮ ಮೇಲೆ. ಮತ್ತು ನಾನು ಹೇಳಿದಾಗೆ ಕೆಲವೊಮ್ಮೆ ಸದಸ್ಯರು ಏನಾದರೂ ಸ್ವಲ್ಪ ಸಣ್ಣ ಸಣ್ಣ ವಿಷಯಕ್ಕೆ ಕೆಲವರಿಗೆ ಬೇಜಾರೆಲ್ಲ ಆಗ್ತದೆ, ಅದನ್ನು ನಿಭಾಯಿಸುವುದು, ಸ್ವಲ್ಪ ಸ್ವಾಂತನ ಹೇಳೋದು, ಇದೆಲ್ಲ ಇದ್ದದ್ದೇ. ನೀವು ಅಧ್ಯಕ್ಷರಾಗಿ ಹೋಗಿ ಅದೆಲ್ಲ ಆಗದಾಗೆ ನೋಡಿ, ಹಾಗೆ ಹೇಳಿ 1 ವರ್ಷವನ್ನು ಯಶಸ್ವಿಯಾಗಿ ಮುಗಿಸುವುದು ಮತ್ತು ನೀವು ಮಾಡಿದ ಕಾರ್ಯಕ್ರಮವನ್ನು ಜಿಲ್ಲೆಗೆ, ಅಂತಾರಾಷ್ಟ್ರೀಯ ಸಂಸ್ಥೆಗೆ ತಿಳಿಸುವುದು, ಇದು ನಿಮ್ಮ ಜವಾಬ್ದಾರಿ. ಆ ಕೆಲಸವನ್ನು ನೀವು ಮಾಡ್ತೀರಾದರೆ ನೀವು ಮಾಡ್ತೀರ ಅನ್ನೋ ವಿಶ್ವಾಸ ನನಗೆ ಇದೆ. ಯಾಕೆಂದರೆ ಇಷ್ಟು ಸಂಸ್ಥೆಯಲ್ಲಿ ಕೆಲಸ ಮಾಡಿದರು. ಆದರೆ ಒಳ್ಳೆಯ ಸೆಕ್ರೆಟ್ರಿ, ನಮ್ಮ ಸ್ಥಾಪಕ ಸೆಕ್ರೆಟರಿ ಆಗಿದ್ದರು ಅಂತ 4 ಜನ ಹೇಳುವ ಹಾಗೆ ಕೆಲಸ ನಿಮ್ಮಿಂದ ಆಗಬೇಕು. ಅದು ನೀವು ಮಾಡ್ತೀರಾದರೆ ಕೈ ಎತ್ತಿ ಸೂಚಿಸಿ ಧನ್ಯವಾದ. ಅಧ್ಯಕ್ಷರೇ, ಈ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರು ನೀವು. ನಾನು ಮೊನ್ನೆ ಸಹ ಹೇಳಿದ್ದೇನೆ ನಿಮ್ಮ ಇದರ ಬಗ್ಗೆ. ಅಧ್ಯಕ್ಷರ ಜವಾಬ್ದಾರಿ ಏನು? ಒಂದು ಇಷ್ಟು ಹೊಸ ತಂಡವನ್ನು ಕಟ್ಟುವುದು, ಬೆಳೆಸುವುದು, ಈ ಕ್ಲಬ್ಬಿನ ಮುಂದಿನ ಹಾದಿಯನ್ನು ಮಾಡುವವರು ಅಧ್ಯಕ್ಷರಾಗಿ ನೀವು. ಈ ಕ್ಲಬ್ಬಿನ ಈಗ ರಿಚರ್ಡ್ ಡಿಸೋಜಾಗೆ ಬಿಜಾಯಿಯ ಈ ವರ್ಷ ಅಧ್ಯಕ್ಷರಾಗಿದ್ದಾರೆ. ಅದಕ್ಕಿಂತಲೂ ಜಾಸ್ತಿ ಜವಾಬ್ದಾರಿ ನಿಮಗೆ ಇದೆ. ಬಿಜಯ್ ಕ್ಲಬ್ಬಿಗೆ 10 ವರ್ಷ ಆಗಿದೆ, ಅದು ಸೆಟಲ್ ಆಗಿದೆ. ಆದರೆ ಹೊಸ ತಂಡ ಅಂತ ಹೇಳಿದರೆ ಅದರದ್ದೇ ಆದ ಕೆಲವೆಲ್ಲ ಸಮಸ್ಯೆಗಳು ಸಹ ಇರ್ತದೆ, ಚಾಲೆಂಜ್ಗಳು ಸಹ ಇರ್ತದೆ. ಹೊಸ ತಂಡವನ್ನು ಹೇಗೆ ಸಹ ಕಟ್ಬೋದು, ಎಲ್ಲ ಇರೋದು ನಿಮ್ಮ ಮೇಲೆ. ನೀವು ಎಷ್ಟು ದೊಡ್ಡ ಆಲೋಚನೆ ಮಾಡ್ತೀರಿ ಅಷ್ಟೇ ನಿಮ್ಮ ತಂಡ ರೆಸ್ಪಾಂಡ್ ಮಾಡ್ತದೆ. ನಿಮ್ಮ ಆಲೋಚನೆಗಳು ಸಣ್ಣದಿದ್ದರೆ ಅವರದ್ದು ಸಹ ಆಲೋಚನೆಗಳು ಸಣ್ಣದಿರ್ತದೆ. ಅದರ ಅರ್ಥ ಮನೆ ಮಠ ಮಾರಿ ಅಂತ ಹೇಳೋದಿಲ್ಲ. ನಿಮ್ಮ ಲಿಮಿಟಿನ ಒಳಗೆ ಏನು ಸಾಧ್ಯ ಉಂಟು ಅದನ್ನು ನಿಮ್ಮ ತಂಡದೊಂದಿಗೆ ಸೇರಿ ಮಾಡುವ ಜವಾಬ್ದಾರಿ ನಿಮ್ಮದು. ಎಲ್ಲರನ್ನು ಒಟ್ಟಿಗೆ ತಗೊಂಡೋಗಿ ಆಗ ನಿಮಗೆ ಸಹ ಖುಷಿಯಾಗಿ ಅನ್ನಿಸ್ತದೆ. ನನ್ನದು ನಾನು ಅಂತ ಹೇಳಿ ಬಂದರೆ ಸಮಸ್ಯೆ ಆಗ್ತದೆ, ನಾವು ಅಂತ ಹೇಳಿದರೆ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತದೆ. ಹಾಗಾಗಿ ಈ ಲಯನ್ಸ್ ಕ್ಲಬ್ ಪೆರ್ಮನೂರು ಫೋಕಸ್ನ ಅಧ್ಯಕ್ಷರಾಗಿ ಈ ಎಲ್ಲ ಇಷ್ಟು ಒಳ್ಳೆಯ ತಂಡವನ್ನು ನಿಭಾಯಿಸುವ ಜವಾಬ್ದಾರಿ ನಿಮ್ಮದು. ಆ ಕೆಲಸವನ್ನು ಸಮರ್ಥವಾಗಿ ನೀವು ಮಾಡ್ತೀರಾದರೆ, ಮನಪೂರ್ವಕವಾಗಿ ಮಾಡ್ತೀರಾದರೆ 100% ನನ್ನದು ಕೊಟ್ಟು ಮಾಡ್ತೇನೆ ಅಂತೇಳಿ ಎನಿಸಿದರೆ ಕೈ ಎತ್ತಿ ಸೂಚಿಸಿ ಧನ್ಯವಾದ. ದಯವಿಟ್ಟು ನೂತನ ಅಧ್ಯಕ್ಷರಿಗೆ, ಸ್ಥಾಪಕ ಅಧ್ಯಕ್ಷರಿಗೆ ಅಭಿನಂದನೆಯನ್ನು ಹೇಳಿ. ಈಗ ಮೇಡಮ್ ನಿಮ್ಮ ಹತ್ರ ನಾನು ಹೇಳೋದು, ನಮ್ಮ ನೂತನ ಅಧ್ಯಕ್ಷರು ಈಗ ನೋಡಿ, ನಾನು ಇವತ್ತು ಬೆಳಿಗ್ಗೆ 7:00ವರೆಗೆ ನಂದು ಶುರುವಾಗಿದೆ ವೇಷ, ಇನ್ನು ರಾತ್ರಿ 9:30ವರೆಗಿದೆ. ಇದರ ನಂತರ ಇನ್ನೊಂದು ಕಡೆ ನಾನು ಹೋಗಬೇಕು. ಇದು ಒಂದು ಹುದ್ದೆಗೆ ಇರುವವರಿಗೆ ಜವಾಬ್ದಾರಿ, ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ ಆಗ್ತಾ ಇರ್ತದೆ. ಹಾಗಾಗಿ 1 ವರ್ಷ ಅವರು ಮನೆಗೆ ಬರುವಾಗ ದಿವಸ ಅಲ್ಲ, ಕೆಲವೊಮ್ಮೆ ಲೇಟ್ ಆಗ್ಬೋದು, ಕೆಲವೊಮ್ಮೆ ಸ್ವಲ್ಪ ಟೆನ್ಷನಲ್ಲಿ ಇರ್ಬೋದು. ಆಗ ಅವರ ಟೆನ್ಷನನ್ನು ಸ್ವಲ್ಪ ಕಮ್ಮಿ ಮಾಡುವ ಹಾಗೆ, ನೀವು ಮತ್ತೆ ಅವರಿಗೆ ಟೆನ್ಷನ್ ಕೊಡೋದ ಹಾಗೆ ಎಲ್ಲ ಹೇಳಿದ್ರು. ಇದು ನಾನು ಅನುಭವಿಸಿದ್ದನ್ನು ನಾನು ಹೇಳ್ತಾ ಇರೋದು. ಹಾಗಾಗಿ
ಓಕೆ ಹೌದು ಸರ್. ಹಾಗಾಗಿ ಅವರಿಗೆ ಬೆನ್ನೆಲುಬಾಗಿ, ಯಾಕೆಂದರೆ ಒಂದು ಪುರುಷ ಯಶಸ್ವಿ ಆಗಬೇಕಾದ್ರೆ ಒಂದು ಸಮರ್ಥ ಮಹಿಳೆ ಮನೆಯಲ್ಲಿ ಗೃಹಿಣಿಯಾಗಿದ್ದರೆ ಮಾತ್ರ ಆ ಕೆಲಸ ಸಾಧ್ಯ ಆಗ್ತದೆ. ಹಾಗಾಗಿ ಅವರನ್ನು ಆದಷ್ಟು ಈ ಕೆಲಸಕ್ಕೆ ಸ್ಫೂರ್ತಿಯಾಗಿ ನೀವು ನಿಲ್ಲಿ. ಆಗ ಒಂದು ಒಳ್ಳೆಯ ಅಧ್ಯಕ್ಷರು ಅರುಣ್ ಮಂತೆಯವರು ಅಂತೇಳಿ ಇಡೀ ಸಮಾಜ ಈ ಭಾಗದ ತೊಕ್ಕೊಟ್ಟು ಭಾಗದಲ್ಲಿ ಗುರುತಿಸುವ ಹಾಗೆ ಆಗಬೇಕನ್ನೋದು ನಮ್ಮ ಉದ್ದೇಶ. ಆ ಕೆಲಸ ನೀವು ಮಾಡ್ತೀರಾದರೆ ಕೈ ಎತ್ತಿ, ನಿಮ್ಮ ಮಕ್ಕಳೊಟ್ಟಿಗೆ ಸೇರಿ ಕೈ ಎತ್ತಿ ಸಮ್ಮತಿಸಿ ಅಂತೇಳಿ ನಾನು ಹೇಳ್ತೀನಿ. ಧನ್ಯವಾದಗಳು ಮೇಡಮ್. ಒಂದು ನನ್ನಿಂದ ಮಿಸ್ಟೇಕ್ ಆಗಿದೆ, ನಿಮ್ಮನ್ನು ಮತ್ತೆ ನಾನು ಕರೀತು, ಸ್ವಲ್ಪ ಈಚೆ ಬನ್ನಿ. ಕ್ಲಬ್ಬು ಫಸ್ಟ್ ವೈಸ್ ಪ್ರೆಸಿಡೆಂಟ್ ರೋಷನ್ ಡಿಸೂಜಾ ಅವರೇ. ಆ್ಯಕ್ಚುಲಿ ವೈಲೆಟ್ಗಿಂತ ಮುಂಚೆ ನಿಮ್ಮ ಹೆಸರಿದೆ. ನನಗೆ ಇಲ್ಲಿ ಏನಾಗಿದೆ, ಅದು ನಾವು ಯೂಶ್ವಲಿ ಬರೆಯೋದು ಫಸ್ಟ್ ವೈಸ್ ಪ್ರೆಸಿಡೆಂಟ್, ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಅಂತ ಬರೆಯೋದು. ಇಲ್ಲಿ ಬರೀ ವೈಸ್ ಪ್ರೆಸಿಡೆಂಟ್ ಅಂತ ಬರೆದುಬಿಟ್ರು. ನಾನು ಹಾಗಾಗಿ ಅದು ಆಗಿದೆ ಅಂತೇಳಿ ಎಣಿಸಿ ಮುಂದೆ ಹೋದೆ. ನಿಮ್ಮದು ಜವಾಬ್ದಾರಿ ನಾನು ವೈಲೆಟ್ಗೆ ಹೇಳಿದೆ ನೋಡಿ, ಅದೇ ಜವಾಬ್ದಾರಿ ನಿಮ್ಮದು. ಆ್ಯಕ್ಚುಲಿ ನಿಮಗೆ 1 ವರ್ಷದಲ್ಲಿ ಅಧಿಕಾರ ಸಿಗುವಂಥದ್ದು, ಒಂದಾದರೆ ಇಲ್ಲಾಂದರೆ 1.5 ವರ್ಷ ಆಗ್ಬೋದು. ಆ ನಂತರ ವೈಲೆಟ್ ಬರ್ತಾರೆ. ಹಾಗಾಗಿ ಅವ್ರಿಗಿಂತ ಮುಂಚೆ ಪ್ರಿಪೇರ್ ಆಗಬೇಕಾದವರು ನೀವು ಈ ಸ್ಥಾನಕ್ಕೆ. ಅಧ್ಯಕ್ಷರೊಂದಿಗೆ ಹತ್ತಿರದಲ್ಲಿ ಕೆಲಸ ಮಾಡಿ. ನೀವು ಅಡ್ವೊಕೇಟ್, ನಾನು ಜಾಸ್ತಿ ಹೇಳಬೇಕಂತಿಲ್ಲ. ಅವರಿಗೆ ಮಾರ್ಗದರ್ಶನ ಮಾಡಿ, ಸಮಸ್ಯೆ ಆಗದಾಗಿ ಅಧ್ಯಕ್ಷರಿಗೆ ವೈಸ್ ಪ್ರೆಸಿಡೆಂಟ್ ಆಗಿ ಸಪೋರ್ಟ್ ಮಾಡಿ. ಈ ಕೆಲಸ ನೀವು ಮಾಡ್ತಿರಾದರೆ ಕೈ ಎತ್ತಿ ಸಮರ್ಥಿಸಿ. ಧನ್ಯವಾದಗಳು. ನೀವು ಈ ನೂತನ ಕ್ಲಬ್ಬಿನ ಬ್ಯಾನರನ್ನು ನೂತನ ಅಧ್ಯಕ್ಷರಿಗೆ ಮತ್ತು ಅವರ ತಂಡಕ್ಕೆ ಹಸ್ತಾಂತರಿಸ್ತಾ ಇದ್ದೇವೆ. ಹಾಗೆ ಈ ಬ್ಯಾನರನ್ನು ಸ್ಪಾನ್ಸರ್ ಮಾಡಿದ ಗೋವರ್ಧನ್ ಶೆಟ್ಟಿ ಸಹ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ನೂತನ ಕ್ಲಬ್ಬನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದೇನೆ ಅಂತ ಹೇಳಲಿಕ್ಕೆ ಸಹ ನಾನು ಬಯಸ್ತೇನೆ. ಹೊಸ ತಂಡದ ಬ್ಯಾನರ್ ನಿಮ್ಮ ಗ್ಯಾಂಗ್, ಅದು ಅಲ್ಲಿದ್ದದ್ದು ಬಿಜಯ್ದು, ಇನ್ನು ಮುಂದೆ ಇದು ನಿಮ್ಮದು. ಅಧ್ಯಕ್ಷರಿಗೆ ಕೊಡ್ತಾ ಇದ್ದೇನೆ. ಅಧ್ಯಕ್ಷರೇ, ಇದು ನಿಮ್ಮ ಅಧಿಕಾರದ ಸಂಕೇತ. ಇದನ್ನು ನೀವು ನೋಡಿರ್ಬೋದು, ಕೋರ್ಟಿನಲ್ಲೆಲ್ಲ ಇರ್ತದೆ. ಅಲ್ಲಿ ಯಾರಾದರೂ ಜೋರು ಮಾತಾಡಿದರೆ ಆಗ ಜಡ್ಜ್ ಹೊಡಿತಾರೆ. ಹಾಗೆ ಇಲ್ಲಿ ಕ್ಲಬ್ಬಿನಲ್ಲಿ ಮೀಟಿಂಗ್ ಆಗುವಾಗ ಕ್ಲಬ್ಬನ್ನು ಈಗ ನಾವು ಸಭೆಯನ್ನು ಪ್ರಾರಂಭಿಸಲಿಕ್ಕೆ, ಸಭೆಯನ್ನು ಕೊನೆಗೊಳಿಸಲಿಕ್ಕೆ, ಕ್ಲಬ್ ಮೀಟಿಂಗನ್ನು ಸುಸ್ಥಿತಿಗೆ ತರಲಿಕ್ಕೆ, ಏನಾದರೂ ಸ್ವಲ್ಪ ಚರ್ಚೆಗಳು ಜೋರಾದಾಗ ಸದಸ್ಯರು ಮಾತಾಡ್ತಾ ಇದ್ದರೆ ನೀವು ಇದನ್ನು ಬಾರಿಸಿ ಅವರ ಅಟೆನ್ಷನನ್ನು ನಿಮ್ಮ ಕಡೆ ತಗೊಳ್ಳುವಂಥ ಜವಾಬ್ದಾರಿ ಇದು ಅಧಿಕಾರದ ಸಂಕೇತ. 1 ವರ್ಷದ ನಂತರ ಇನ್ನೊಂದು ಅಧ್ಯಕ್ಷರಿಗೆ ಇದು ಹಸ್ತಾಂತರ ಆಗ್ತದೆ. ಇದನ್ನು ನಾನು ನೀಡಲಿಕ್ಕೆ ಮಾಜಿ ರಾಜ್ಯಪಾಲರಾದ ರೊನಾಲ್ಡ್ ಗೋಮ್ಸ್ ಅವರನ್ನು ಸಹ ನಾನು ವೇದಿಕೆ ಆಹ್ವಾನಿಸ್ತೇನೆ. ನೂತನ ತಂಡ ಅದರ ಪದಾಧಿಕಾರಿಗಳು ಅವರವರ ಸ್ಥಾನಕ್ಕೆ ಪದಗ್ರಹಣಗೊಂಡಿದ್ದಾರೆ ಅಂತೇಳಿ ನಾನು ಈ ಮೂಲಕ ಘೋಷಿಸ್ತೇನೆ. ನೂತನ ತಂಡಕ್ಕೆ ಶುಭ ಹಾರೈಸ್ತೇನೆ. ನೂತನ ಕ್ಲಬ್ಬಿಗೆ ಎಲ್ಲ ಸದಸ್ಯರಿಗೆ ಲಯನಿಸಮ್ ಖುಷಿಯಾಗಲಿ. ನಿಮ್ಮಿಂದ ಸಮಾಜಕ್ಕೆ, ನಿಮ್ಮಿಂದ ಸಾಧ್ಯವಾದಂಥ ಸೇವೆ ಸಮಾಜಕ್ಕೆ ಸಿಗಲಿ. ಈ ಕ್ಲಬ್ಬಿನ ಹೆಸರು 100 ಕಾಲ ಬಾಳುವಂತಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಲಯನಿಸಮ್ ಖುಷಿಯಾಗಲಿ ಅಂತೇಳಿ ಹಾರೈಸ್ತೀನಿ. ನಮ್ಮ ರಾಜ್ಯಪಾಲರು ನೂತನ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ತಮ್ಮ ಕಾರ್ಯ ಜವಾಬ್ದಾರಿಗಳ ಬಗ್ಗೆ ಸೂಕ್ತ ಮಾಹಿತಿ ನೀಡಿ ಪದಗ್ರಹಣ ಸಮಾರಂಭವನ್ನು ನಡೆಸಿಕೊಟ್ಟಿದ್ದಾರೆ. ಈಗ ನಮ್ಮ 2 ಕ್ಲಬ್ನ ಪ್ರತಿಯೊಬ್ಬ ಸದಸ್ಯರು ಒಂದು ಹಣತೆಯಂತೆ ಈ ಸಮಾಜದಲ್ಲಿ ಬೆಳಕನ್ನು ಚೆಲ್ಲಿ ನೊಂದವರ ಬಾಳಿಗೆ ಬೆಳಕಾಗಲಿ ಎಂಬ ಸಂಕೇತದೊಂದಿಗೆ ಈಗ ದೀಪವನ್ನು ಬೆಳಗುವ ಕಾರ್ಯಕ್ರಮ ನಡೆಸಿಕೊಳ್ಳಲಿದ್ದೇವೆ.
ನಡಿಬೇಕಾದ್ರೆ ಅದಕ್ಕೆ ಗೈಡಿಂಗ್ ಲೈನ್ಗಳಂತೇಳಿ 2 ಜನರನ್ನು ನಾವು ಜಿಲ್ಲೆಯ ಮತ್ತು ಕ್ಲಬ್ಬಿನ ಸಮಾಲೋಚನೆ ಮೂಲಕ ನಿಯೋಜಿಸಿದ್ದೇವೆ. ಅದು ಒಂದು ಇವತ್ತಿನ MC ಮಾಡ್ತಿರುವಂಥ ಪ್ರೀತಿ ಡಿಸೋಜ, ಇನ್ನೊಂದು ಓಸ್ವಾಲ್ಡ್ ಪುಟ್ರಾಡ್ ಅವರು. ಇವು 2 ಜನರ ಜವಾಬ್ದಾರಿ ಏನಂತ ಹೇಳಿದರೆ, ಪ್ರತಿ ತಿಂಗಳು ಈ ಕ್ಲಬ್ಬಿನಲ್ಲಿ ಮೀಟಿಂಗ್ ಆಗುವಾಗೆ ಅವ್ರಿಗೆ ಏನೇ ಸಮಸ್ಯೆ ಇದ್ದರೆ ಆ ಸಮಸ್ಯೆಗೆ ಸೊಲ್ಯೂಷನ್ ಕೊಟ್ಟು ಅವರಿಗೆ ಮುಂದಿನ 3 ವರ್ಷಕ್ಕೆ ಮಾರ್ಗದರ್ಶನ ಮಾಡುವ ಜವಾಬ್ದಾರಿ ನಿಮ್ಮದು. ನಾನು ನೋಡಿದಾಗೆ ಹೆಚ್ಚಿನ ಕಡೆಯಲ್ಲಿ ಆಯಿತು ಅಂತೇಳಿ ಗೈಡಿಂಗ್ ಲೈನ್ ಹೇಳ್ತಾರೆ, ಆಮೇಲೆ ಅವರು ಮಾಯ ಆಗಿಬಿಡ್ತಾರೆ. ಹಾಗೆ ಆಗದಾಗೆ ನೀವು 2 ಜನ ಸಹ ಈ ಕ್ಲಬ್ಬಿನೊಟ್ಟಿಗೆ ಅಧ್ಯಕ್ಷರು ಯಾಕಲನ್ ಸರಿ ತೂಲೆ ನೀವು ಸದಸ್ಯರು ಸಹ ಈ ಕ್ಲಬ್ಬಿನ ಜವಾಬ್ದಾರಿ ಅವರ ಮೇಲೆ ಇರುವುದು. ಹಾಗಾಗಿ ಆ 2 ಜನರು ನಿಮಗೆ ಏನೇ ಸಮಸ್ಯೆ ಇದ್ದರೆ, ಲೈನಿಸಮ್ನ ಬಗ್ಗೆ, ವ್ಯವಸ್ಥೆಯ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ಅವರಿಗೆ ನೀವು ಹೇಳ್ಬೋದು. ನನ್ನ ನಂಬರ್ ಸಹ ನಿಮಗೆ ಎಲ್ರಿಗೂ ಸಿಗ್ತದೆ. ಏನಾದರೂ ಸಮಸ್ಯೆಗಳಿದ್ದರೆ ನಮಗೂ ಸಹ ನೇರವಾಗಿ ಹೇಳ್ಬೋದು ಅಂತ ಹೇಳ್ತಾ, ಈ 2 ಜನರು ಈ ಕ್ಲಬ್ಬಿಗೆ ಗೈಡಿಂಗ್ ಲೈನ್ ಆಗಿ ನಿಯುಕ್ತರಾಗಿದ್ದಾರೆ. ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಮುಂದಿನ 1 ವರ್ಷದ ನಂತರ ಈ ಪ್ರಶಾಂತ್ ಡಿಸೋಜ ಅವರಿಗೆ ಈ ಕ್ಲಬ್ಬನ್ನು ಹುಟ್ಟು ಹಾಕಿದ್ದಕ್ಕೆ ಅಂತಾರಾಷ್ಟ್ರೀಯ ಸಂಸ್ಥೆಯ ಮೂಲಕ ಸರ್ಟಿಫಿಕೇಟ್ ಮತ್ತು ಪಿನ್ ಬರ್ತದೆ. ಅದಕ್ಕೆ ಅವರಿಗೆ ಸಹ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಿಮಗೆಲ್ಲರಿಗೆ ತಿಳಿದಿರುವ ಹಾಗೆ ಮಾತನ್ನು ಯಾರಿಂದಲೂ ಮುಟ್ಟಲು ಸಾಧ್ಯವಿಲ್ಲ. ಆದರೆ ನಮ್ಮ ಮಾತುಗಳಿಗೆ ಎಲ್ಲರನ್ನು ಮುಟ್ಟುವ ತಾಕತ್ತು ಇದೆ. ಅಂತಹ ಮನಮುಟ್ಟುವ ಮಾತುಗಳೊಂದಿಗೆ ನಮ್ಮೊಡನೆ ಮಾತನಾಡಲು ಬಯಸುತ್ತಾರೆ GMT ಲಯನ್ ಪ್ರವೀಣ್ ಶೆಟ್ಟಿಯವರು. ಈಗಾಗಲೇ ಉದ್ಘಾಟನೆಗೊಂಡಂಥ ಪೆರ್ಮನೂರು ಸಂಸ್ಥೆಯ ಅಧ್ಯಕ್ಷರಾದಂಥ ಅರುಣ್ ಮೊಂತೆರವರೇ, ನಮ್ಮೆಲ್ಲರ ನಾಯಕ ಲಯನ್ಸ್ ಜಿಲ್ಲೆಯ ರಾಜ್ಯಪಾಲರಂಥ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ನನ್ನ ಎಲ್ಲ ಗೌರವಾನ್ವಿತ ಲಯನ್ಸ್ ಮಿತ್ರರೇ, ಬಹಳ ಸಂತೋಷದ ದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಸಕ್ತ ವರ್ಷ ನಮ್ಮಲ್ಲಿ ಲಯನ್ಸ್ ವರ್ಷ ಪ್ರಾರಂಭವಾಗುವುದು ಜುಲೈ 1ರಿಂದ. ಜುಲೈ 1ಕ್ಕೆ ಪ್ರಾರಂಭವಾಗಿ ಜೂನ್ 30ಕ್ಕೆ ಮುಗಿಯುವಂಥದ್ದು ನಮ್ಮ ಲಯನಿಸ್ಟಿಕ್ ಇಯರ್ ಅಂತ ಹೇಳ್ತೇವೆ. ಆದರೆ ಕೇವಲ 50 ದಿವಸಗಳಲ್ಲಿ, ಜುಲೈ 1 ತಾರೀಕಿಂದ ಇವತ್ತಿನವರೆಗೆ 50 ದಿವಸಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ 4 ಹೊಸ ಕ್ಲಬ್ಗಳನ್ನು ಮಾಡುವುದರ ಮೂಲಕ ಲಯನ್ಸ್ ಜಿಲ್ಲೆಯಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸಿದ್ದೇವೆ. ಇದಕ್ಕೆ ಸಂಪೂರ್ಣ ಮಾರ್ಗದರ್ಶನ ಕೊಟ್ಟಂತಹ ನಮ್ಮ ಜಿಲ್ಲಾ ರಾಜ್ಯಪಾಲರಿಗೆ ಪ್ರಪ್ರಥಮವಾಗಿ ಅಭಿನಂದಿಸ್ತಾ ಇದ್ದೇನೆ. ನಮ್ಮ ಹೊಸ ಸದಸ್ಯರಿಗೆ ಜಿಲ್ಲಾ ರಾಜ್ಯಪಾಲರು ಅಂತ ಹೇಳಿದ್ರೆ ಏನು ಒಂದು ಸಂದೇಹ ಬರುತ್ತೆ. ಇದು ರಾಜ್ಯಕ್ಕೆ ರಾಜ್ಯಪಾಲರು ಇದ್ದಾರೆ, ಜಿಲ್ಲೆಗೆ ರಾಜ್ಯಪಾಲರು ಅಂತ. ಒಂದು ಸಣ್ಣ ವಿಷಯವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೊಸ ಸದಸ್ಯರುಗಳಿಗೆ. ನಮ್ಮ ಲಯನ್ಸ್ ಜಿಲ್ಲೆ ಅಂತ ಹೇಳಿದ್ರೆ 4 ಕಂದಾಯ ಜಿಲ್ಲೆಗಳಿದೆ. ಮಂಗಳೂರು, ಹಾಸನ, ಚಿಕ್ಕಮಗಳೂರು, ಕೊಡಗು. ಈ 4 ಕಂದಾಯ ಜಿಲ್ಲೆ ಅಂದರೆ ನಾವು ರೆವಿನ್ಯೂ ಡಿಸ್ಟ್ರಿಕ್ಟ್ ಅಂತ ನಾವು ಹೇಳ್ತೇವೆ. ಅದು ನಮ್ಮ ಲಯನ್ಸ್ ಜಿಲ್ಲೆ ಅಂತ ನಾವು ಹೇಳ್ತೇವೆ. ಈ 4 ಜಿಲ್ಲೆಗಳಲ್ಲಿ ಪ್ರಾಯಶಃ ಇದು 104ನೇ ಕ್ಲಬ್ ಇರುವಂಥದ್ದು. 104 ಕ್ಲಬ್ಗಳಿದೆ ಇಂಥದ್ದು. ಅದಕ್ಕೆ ನಮ್ಮ ಜಿಲ್ಲಾ ರಾಜ್ಯಪಾಲರು ಆ ಸಂಸ್ಥೆಯ ನಾಯಕರು. ಇದು ಜಿಲ್ಲಾ ರಾಜ್ಯಪಾಲರ ಬಗ್ಗೆ. ಈ ಸಂಸ್ಥೆಯನ್ನು ಹುಟ್ಟುಹಾಕುವಲ್ಲಿ ಬಹಳಷ್ಟು ಶ್ರಮಿಸಿದವರು ನಮ್ಮ ಇದರ ಸ್ಪಾನ್ಸರಿಂಗ್ ಕ್ಲಬ್ ಆಗಿರುವಂಥ ಲಯನ್ಸ್ ಕ್ಲಬ್ ಬಿಜೆಯವರು. ಅದರ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಹಾಗೂ ಸರ್ವ ಸದಸ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂಸ್ಥೆಯ ಉಗಮಕ್ಕೆ ಕಳೆದ 1 ತಿಂಗಳಿಂದ ನನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು, ಪ್ರಾಯಶಃ ನನ್ನ ಕಚೇರಿಗೆ ಒಂದು 10 ಸಲ ಆದರೂ ಬಂದಿರಬಹುದು. ನಿನ್ನೆ ಸಹ 4 ಗಂಟೆಯಿಂದ ಬಂದು ರಾತ್ರಿ 9 ಗಂಟೆವರೆಗೆ ಅವರ ಸಂಪೂರ್ಣ ತಂಡ ನಮ್ಮಲ್ಲಿ ಜೊತೆ ಇತ್ತು. ನನ್ನೊಂದು 12 ವರ್ಷದ ಲಯನ್ಸ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಬ್ಬ ಸದಸ್ಯ 45 ಸದಸ್ಯರನ್ನು ಸೇರಿಸಿದ್ದು ಅಂತ ಹೇಳಿದರೆ ಅದು ಪ್ರಪ್ರಥಮದ ನಾನು ಬಯಸ್ತೇನೆ. ಇದು ಪ್ರಾಯಶಃ ಒಂದು ಇತಿಹಾಸ ಆಗಿರ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಒಬ್ಬ ಸದಸ್ಯರನ್ನು ಸೇರಿಸಲಿಕ್ಕೂ ಕಷ್ಟ ಇದೆ ಈಗಿನ ಪರಿಸ್ಥಿತಿಯಲ್ಲಿ. ಆದರೆ ಇದು ಅವರಲ್ಲಿರತಕ್ಕಂತಹ ಬದ್ಧತೆ, ಸಂಘಟನಾ ಶಕ್ತಿ, ಚಾತುರ್ಯತೆ ಹಾಗೂ
ಛಲ ಪ್ರಾಯಶಃ ಕೇವಲ 1 ತಿಂಗಳ ಒಳಗೆ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ. ಪ್ರಶಾಂತ್ ಡಿಸೋಜ ಅವರೇ, ನಿಮಗೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಹಾಗೂ ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಮುಂದೆಯೂ ಇಂಥ ಸಂಸ್ಥೆಯನ್ನು ಹುಟ್ಟುಹಾಕಲ್ಲಿ ನೀವು ಶ್ರಮಿಸಲಿ ಅಂತ ಹಾರೈಸುತ್ತಾ ಈ ಸಂಸ್ಥೆಗೆ ಸದಾ ನಿಮ್ಮ ಆಶೀರ್ವಾದ ಮಾರ್ಗದರ್ಶನ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಜಿಲ್ಲಾ ರಾಜ್ಯಪಾಲರು ಹೇಳಿದ್ರು ಗೈಡಿಂಗ್ ಲಯನ್ ಅಂತ. ಗೈಡಿಂಗ್ ಲಯನ್ ಅಂತ ಹೇಳಿದರೆ ಈ ಸಂಸ್ಥೆ ಇನ್ನು ಮುಂದುವರಿಬೇಕು ಅಂತಂದರೆ, ಈಗ ನಮಗೆ ಎಷ್ಟೋ ಬೇರೆ ಬೇರೆ ಸಂಘ ಸಂಸ್ಥೆಗಳಿದೆ, ಆದರೆ ಲಯನ್ಸ್ ಸಂಸ್ಥೆಗೆ ಅದರದಾದಂಥ ಪ್ರೋಟೋಕಾಲ್ ನಿಯಮಗಳಿದೆ. ಇದೇ ಥರ ಮಾಡಬೇಕು, ಈ ಸ್ಟೇಜಲ್ಲಿ ಕೂತ್ಕೊಳ್ಳೋ ಇದೇ ಥರ ಕೂತ್ಕೊಳ್ಬೇಕು, ಅದೆಲ್ಲ ಒಂದು ನಿಯಮಗಳಿದೆ. ಇದೆಲ್ಲವನ್ನ ನಿಮ್ಮ ಸಂಸ್ಥೆಗೆ ತಿಳಿಸುವವರು ಗೈಡಿಂಗ್ ಲಯನ್ ಓಸ್ವಾಲ್ಡ್ ಅವರು ಹಾಗೂ ನಮ್ಮ ಪ್ರೀತಿ ಡಿಸೋಜರ್ ಅವರು. ಇವರು ಸಹ ವಿಜಯ್ ಕ್ಲಬ್ನ ನಿಮ್ಮ ಥರನೇ ಸ್ಥಾಪಕ ಸದಸ್ಯರು ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಈ ಸ್ಥಾಪಕ ಸದಸ್ಯರು ನಿಮಗೆ ಗೈಡೆನ್ಸ್ ಕೊಡಲಿಕ್ಕೆ ಇದ್ದಾರೆ. ನಿಮಗೆ ಯಾರಿಗೆ ಸಾಧ್ಯ ಆಗ್ತದೆ ಅವ್ರ ಹತ್ರ ಕೇಳಿ, ನಿಮಗೆ ಯಾರಿಗೆ ಕೇಳಿದರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ ಅವ್ರ ಹತ್ರ ಕೇಳಿ. ಬಟ್ ಒಟ್ಟಿನಲ್ಲಿ ನಮ್ಮ ಲಯನ್ಸ್ನ ಏನು ಬದ್ಧತೆಗಳಿದೆ, ಏನು ಪ್ರೋಟೋಕಾಲ್ಸ್ಗಳಿದೆ ಅದನ್ನು ದಯವಿಟ್ಟು ತಾವು ಪಾಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಸಂಸ್ಥೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಹೊಸ ಸದಸ್ಯರ ಸೇರ್ಪಡೆಯೊಂದಿಗೆ ಸಮಾಜಮುಖಿ ಚಿಂತನೆಗಳೊಂದಿಗೆ ಅತ್ಯುತ್ತಮ ಸೇವಾ ಕಾರ್ಯಕ್ರಮಗಳಾಗಿ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಮೂಡಿ ಬರಲಿ ಅಂತ ಕೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್. ಈಗ ಮುಂದೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಆಸ್ವಾಲ್ಡ್ ಪುಟ್ಟಾಡೋ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ತೆ. ಈ ದಿನದಂದು ಹುಟ್ಟಿದ ಹೊಸ ಕ್ಲಬ್ ಪೆರ್ಮನೂರ್ ಫೋಕಸ್ ಕ್ಲಬ್ನ ಅಧ್ಯಕ್ಷರಾದ ಅರುಣ್ ಮುತ್ತೇರೋ, ನಮ್ಮ ಜಿಲ್ಲಾ ಗವರ್ನರಾದ ಲಯನ್ ವಸಂತ್ ಶೆಟ್ಟಿ ಅವರಿಗೆ ಹಾಗೂ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಈ ದಿನ ಹೊಸ ಕ್ಲಬ್ಗೆ ಸೇರ್ಪಡೆಗೊಂಡ ಎಲ್ಲ ನೂತನ ಸದಸ್ಯರೇ, ನೆರೆದಿರುವ ಎಲ್ಲ ಬಂಧು ಮಿತ್ರರೇ, ನನಗೆ ಮತ್ತು ಲಯನ್ಸ್ ಕ್ಲಬ್ ವಿಜಯ್ ಇದರೆಲ್ಲ ಸದಸ್ಯರಿಗೆ ಈ ದಿನ ಬಹಳ ಸಂತೋಷದ ದಿನ. ಲಯನ್ಸ್ ಕ್ಲಬ್ ವಿಜಯ್ ಇಂದು ತಾಯಿಯಾಗಿ ಲಯನ್ಸ್ ಕ್ಲಬ್ ಪೆರ್ಮನೂರ್ ಫೋಕಸ್ ಎಂಬ ಮಗು ಹುಟ್ಟಿದೆ. ಮುಂದಿನ ದಿನಗಳಲ್ಲಿ ಈ ಮಗು ನಮ್ಮ ಜಿಲ್ಲೆಯಲ್ಲಿ ಒಂದು ಬಲಿಷ್ಠ ಲಯನ್ಸ್ ಕುಟುಂಬವನ್ನು ಕಟ್ಟಿಹಾಕಲು ನಾವು ಸರ್ವ ಪ್ರಯತ್ನವನ್ನು ಮಾಡುತ್ತೇವೆ ಎಂದು ನನ್ನ ಈ ಕ್ಲಬ್ನ ಅಧ್ಯಕ್ಷ, ಕಾರ್ಯದರ್ಶಿ, ಖಜಾಂಚಿ ಮತ್ತು ಎಲ್ಲ ಸದಸ್ಯರಿಗೆ ನನ್ನ ಮನದಾಳದ ಅಭಿನಂದನೆಗಳು. ಈ ಮಗುವನ್ನು ಹುಟ್ಟುಹಾಕಲು ಸತತ ಪ್ರಯತ್ನ ಮಾಡಿದವರು ತಾಯಿ ಕ್ಲಬ್ನ ಅಂದರೆ ಲಯನ್ಸ್ ಕ್ಲಬ್ ಬಿಜಿ ಸದಸ್ಯರಾದ ನನ್ನ ಆಪ್ತ ಮಿತ್ರ ಲಯನ್ಸ್ ಪ್ರಶಾಂತ್ ಡಿಸೋಜ ಅವರನ್ನು ನಾನು 5 ವರ್ಷದ ಮುಂಚೆ ನಮ್ಮ ಕ್ಲಬ್ಬಿಗೆ ಪರಿಚಯಿಸಿದ್ದೆ. ಈ ದಿನ ಅವರೆಲ್ಲ ಕಾರ್ಯವೈಖರಿಗಳನ್ನು ನಾನು ಸ್ಮರಿಸುತ್ತೇನೆ ಮತ್ತು ಅವರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸುತ್ತೇನೆ ಮತ್ತು ನನ್ನ ಪೂರ್ತಿ ಸಹಕಾರವನ್ನು ನೀಡುತ್ತೇನೆ. ಈ ಮೂಲಕ ಭರವಸೆಯನ್ನು ನೀಡುತ್ತೇನೆ. ಎಕ್ಸ್ಟೆನ್ಷನ್ ಚೇರ್ಮನ್ ಲಯನ್ ಪ್ರಶಾಂತ್ ಡಿಸೋಜ ಮುಂದೆ ಬಂದು ನನ್ನ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನನ್ನ ಬಿಜಿ ಕ್ಲಬ್ನ ಅಧ್ಯಕ್ಷರಾದ ರಿಚರ್ಡ್ ರವರೇ ಮತ್ತು ಎಲ್ಲ ಸದಸ್ಯರ ಸಹಕಾರವನ್ನು ಸ್ಮರಿಸಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇವತ್ತಿನ ಈ ಸುಂದರ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲು ಎಲ್ಲ ಥರದ ಸಹಕಾರವನ್ನು ನೀಡಿದ GMT ಕೋಆರ್ಡಿನೇಟರ್ ಲಯನ್ ಪ್ರವೀಣ್ ಶೆಟ್ಟಿ, ಕುಡುಪಿ ಅವೆಂಚನೆ ಹಾಗೂ ಎಲ್ಲ ಪದಾಧಿಕಾರಿಗೆ ನನ್ನ ಹೃದಯಾಂತರಾಳದ ಕೃತಜ್ಞತೆಗಳು. ನಾನು ಗೈಡಿಂಗ್ ಲಯನ್ ಆಗಿ ಮುಂದಿನ ದಿನಗಳಲ್ಲಿ ಈ ಹೊಸ ಕ್ಲಬ್ಬಿಗೆ ಎಲ್ಲ ಥರದ ಸಲಹೆ ಸೂಚನೆಗಳನ್ನು ನೀಡಿ ಈ ಕ್ಲಬ್ಬು ಅನ್ನು ನಮ್ಮ ಜಿಲ್ಲೆಯಲ್ಲಿ ಉನ್ನತ ಮಟ್ಟಕ್ಕೆ ತರಲು ನಾನು ಖಂಡಿತ ಶ್ರಮಿಸುತ್ತೇನೆ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಲಾಂಗ್ ಲಿವ್ ಲಯನಿಸಮ್. ನಮ್ಮ ಲಯನ್ಸ್ ಕ್ಲಬ್ ವಿಜಯ್, ನಮ್ಮ ಪೆರ್ಮನೂರ್ ಕ್ಲಬ್ಬಿಗೆ ಗೈಡಿಂಗ್ ಲೈನ್ ಆದ ಪ್ರೀತಿ ಮೇಡಮ್ ಅವರಿಂದ 2 ಮಾತು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಂದಿನ ಕಾರ್ಯಕ್ರಮದ ಪದಗ್ರಹಣ ಅಧಿಕಾರಿಯಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿಯವರೇ ಹಾಗೂ ಎಲ್ಲ ಅತಿಥಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ಲಯನ್ ಬಂಧುಗಳೇ, ಇಂದು ಲಯನ್ಸ್ ಕ್ಲಬ್ ವಿಜಯ್ ಹಾಗೂ
ಲಯನ್ಸ್ ಕ್ಲಬ್ ಪೆರ್ಮನೂರು ಇದರ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಬಹಳ ಸಂಭ್ರಮದ ದಿನ. ಒಂದು ಹೊಸ ಕ್ಲಬ್ಬನ್ನು ಹುಟ್ಟುಹಾಕುವುದು ಸುಲಭದ ಕೆಲಸವಲ್ಲ. ಅಂಥದ್ರಲ್ಲಿ ಸೇವಾ ಮನೋಭಾವ ಹೊಂದಿರುವ, ಸಮಾಜ ಸೇವೆ ಸಲ್ಲಿಸಲು ಉತ್ಸಾಹಕರಾಗಿರುವ ಸುಮಾರು 40 ಮಂದಿಯನ್ನು ಜೊತೆಗೆ ಸೇರಿಸಿ ಒಂದು ಹೊಸ ಕ್ಲಬ್ಬನ್ನು ಪ್ರಾರಂಭಿಸಿರುವ ಎಕ್ಸ್ಟೆನ್ಷನ್ ಚೇರ್ಮನ್ ಲಯನ್ ಪ್ರಶಾಂತ್ ಡಿಸೋಜರ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನೀವು ನಿದ್ರೆ ಮಾಡುವಾಗ ಕಾಣುವುದು ಕನಸಲ್ಲ. ಯಾವ ಕನಸು ನಿಮ್ಮನ್ನು ನಿದ್ರಿಸಲು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು ಎಂದಿದ್ದಾರೆ ಮಾಜಿ ರಾಷ್ಟ್ರಪತಿ ದಿವಂಗತ APJ ಅಬ್ದುಲ್ ಕಲಾಂ ಇವರು. ಅದರಂತೆ ಲಯನ್ಸ್ ಕ್ಲಬ್ ವಿಜಯ್ ಹಾಗೂ ವಿಶೇಷವಾಗಿ ಲಯನ್ ಪ್ರಶಾಂತ್ ಇವರ ಹಲವಾರು ತಿಂಗಳುಗಳಿಂದ ಹಗಲಿರುಳು ಶ್ರಮಿಸಿ ಹುಟ್ಟು ಹಾಕಿದ ಲಯನ್ಸ್ ಕ್ಲಬ್ ಪೆರ್ಮನೂರು ಇಂದು ಅಸ್ತಿತ್ವಕ್ಕೆ ಬಂದಿರುವುದು ಅವರ ಬಹುದಿನಗಳ ಕನಸನ್ನು ನನಸುಗೊಳಿಸಿದೆ. ನಮ್ಮ ಜೀವನ ಹೇಗಿರಬೇಕು ಎಂದರೆ, ನಾವು ಹುಟ್ಟಿದರೆ ತಾಯಿ ಸಂತೋಷ ಪಡುವಂತಿರಬೇಕು, ಬೆಳೆದರೆ ತಂದೆ ಆನಂದಿಸುವಂತಿರಬೇಕು, ಬಾಳಿದರೆ ಸಮಾಜ ಸಂಭ್ರಮಿಸುವಂತಿರಬೇಕು, ಸತ್ತರೆ ಸ್ಮಶಾನ ಕೂಡ ಕಣ್ಣೀರಿಡುವಂತಿರಬೇಕು. ಅಂತಹ ಒಂದು ಜೀವನವನ್ನು ನಡೆಸುವ ಅವಕಾಶವನ್ನು ನಮಗೆ ಗಳಿಸಿಕೊಟ್ಟಿದೆ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಲಯನ್ಸ್ ಕ್ಲಬ್. ನಾವು ಯಾರನ್ನು ಭೇಟಿ ಮಾಡುತ್ತೇವೆ ಎಂಬುದನ್ನು ಕಾಲ ನಿರ್ಧರಿಸುತ್ತದೆ. ಯಾರನ್ನು ಒಪ್ಪಿಕೊಳ್ಳಬೇಕು ಎಂಬುದನ್ನು ಹೃದಯ ನಿರ್ಧರಿಸುತ್ತದೆ. ಯಾರು ನಮ್ಮೊಂದಿಗೆ ಉಳಿಯುತ್ತಾರೆ ಎಂಬುದನ್ನು ನಮ್ಮ ನಡತೆ ನಿರ್ಧರಿಸುತ್ತದೆ. ಆದ್ದರಿಂದ ಉತ್ತಮ ನಡತೆಯನ್ನು ಹೊಂದಿರುವುದು ಅತಿ ಮುಖ್ಯ. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೇವಲ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದಾಗ ಮನಸ್ಸು ಉಲ್ಲಾಸಗೊಳ್ಳುತ್ತದೆ. ಇಂತಹ ಉಲ್ಲಾಸಭರಿತ ಮನಸ್ಸು ನಿಮ್ಮದಾಗಬೇಕಾದರೆ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ದಾನವನ್ನು ಮಾಡಿರಿ. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ. ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ಹಾಗೆಯೇ ನಮ್ಮ ವ್ಯಕ್ತಿತ್ವವು ಸುಂದರವಾದ ಹೂವಿನಂತೆ ಇರಬೇಕು. ಇಂತಹ ವ್ಯಕ್ತಿತ್ವದ ಮೂಲಕ ಈ ಹೊಸ ಸಂಸ್ಥೆಯು ಹಲವಾರು ಚಟುವಟಿಕೆಗಳ ಮೂಲಕ ಸಾವಿರಾರು ಜನರನ್ನು ತಲುಪಿ ಜನರ ನೋವು ನಲಿವುಗಳಿಗೆ ಸ್ಪಂದಿಸಿ ನೀವು ನಡೆಯುವ ಪ್ರತಿ ಹೆಜ್ಜೆಯು ಯಶಸ್ಸಿನ ಪಥವಾಗಲಿ ಮತ್ತು ತಮ್ಮ ಸಂಸ್ಥೆಯು ಉತ್ತಮ ಸಂಸ್ಥೆಯಾಗಿ ರೂಪುಗೊಳ್ಳಲಿ. ತಮ್ಮ ಸಂಸ್ಥೆಯ ಕೀರ್ತಿಯು ದೇಶದ ಉದ್ದಗಲಕ್ಕೂ ಪಸರಿಸಲಿ ಎಂದು ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. Life is a journey and not a destination, and each stage in life there are entry and exit stations. ಇವತ್ತು ಲಯನ್ಸ್ ಕ್ಲಬ್ ಪೆರ್ಮನೂರಿಗೆ ಲಯನ್ ಅರುಣ್ ಮೊಂತೇರೋ ಹಾಗೂ ಬೇರೆ ಬೇರೆ ಪದಾಧಿಕಾರಿಗಳ ಸದಸ್ಯರ ಎಂಟ್ರಿ ಆಗಿದೆ. ಈಗ ತಮ್ಮ ಅಧ್ಯಕ್ಷ ಸ್ಥಾನದಿಂದ ಮೊದಲ ಬಾರಿಗೆ ಅವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಮುಸ್ಸಂಜೆಯ ವೇಳೆಯಲ್ಲಿ ವಿಶ್ವಮಾತೆ ಮರಿಯಮ್ಮನವರು ಜ್ಞಾಪಿಸುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ನನ್ನ ಶುಭ ನಮನಗಳು. ಲಯನ್ಸ್ ಜಿಲ್ಲಾ ರಾಜ್ಯಪಾಲರಾದ ಲಯನ್ಸ್ ವಸಂತ್ ಕುಮಾರ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಲಯನ್ಸ್ ಬಂಧುಗಳೇ ಹಾಗೂ ನಮ್ಮ ಹೊಸ ಸಂಸ್ಥೆಯ ಲಯನ್ ಕ್ಲಬ್ ಪೆರ್ಮನೂರು ಸಂಸ್ಥೆಯ ಸದಸ್ಯರುಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಇಂದಿನ ಪದಗ್ರಹಣ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನೆರವೇರಿಸಿ ಉದ್ಘಾಟಿಸಿದ ಗೌರವಾನ್ವಿತ ರಾಜ್ಯಪಾಲರಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರಿಗೆ ನನ್ನ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ನಿಮ್ಮ ಮಾರ್ಗದರ್ಶನ ಸದಾ ನಮಗಿರಲೆಂದು ಆಶಿಸುತ್ತೇನೆ. ಇಂದು ಈ ಹೊಸ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಲು
ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆಯನ್ನು ಸ್ಥಾಪಿಸಿದ ಲಯನ್ಸ್ ಕ್ಲಬ್ ವಿಜಯ್ ಸಂಸ್ಥೆಯ ಸರ್ವ ಸದಸ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಪ್ರತ್ಯೇಕವಾಗಿ ನನ್ನ ಬ್ರದರ್ ಇನ್ ಲಾದ ಲಯನ್ ಮ್ಯಾಕ್ಸಿಮ್ ಡಿಸೋಜಾ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದ ಲಯನ್ ರೋಹನ್ ಪೆರವೋ ಇವರಿಗೆ ನಾನು ಆಭಾರಿಯಾಗಿದ್ದೇನೆ. ಈ ಸಂಸ್ಥೆಯನ್ನು ಸ್ಥಾಪಿಸುವಲ್ಲಿ ಹಗಲಿರುಳು ಶ್ರಮಿಸಿದ ನನ್ನ ಆತ್ಮೀಯ ಮಿತ್ರರಾಗಿರುವ ಈ ಸಂಸ್ಥೆಯ ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಲಯನ್ ಪ್ರಶಾಂತ್ ಡಿಸೋಜಾ ಇವರಿಗೆ ನನ್ನ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ನನ್ನ ಮೇಲೆ ಆತ್ಮವಿಶ್ವಾಸವಿಟ್ಟು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟ ತಮಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ. ಹಾಗೂ ಇನ್ನು ಮುಂದಕ್ಕೂ ನಿಮ್ಮ ಮಾರ್ಗದರ್ಶನವು ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತೇನೆ. ಈ ಸಂಸ್ಥೆಯನ್ನು ಸ್ಥಾಪಿಸುವಲ್ಲಿ ನಮಗೆ ಸಂಪೂರ್ಣ ಮಾರ್ಗದರ್ಶನ ನೀಡಿ ಸದಾ ನಮ್ಮ ಜೊತೆಗಿದ್ದ GMT ಕೋಆರ್ಡಿನೇಟರ್ ಲಯನ್ ಪ್ರವೀಣ್ ಶೆಟ್ಟಿ ಅವರಿಗೆ ಸದಾ ಆಭಾರಿಯಾಗಿರುತ್ತೇನೆ. ನಮ್ಮ ಸಂಸ್ಥೆಯ ಗೈಡಿಂಗ್ ಲಯನ್ ಆಗಿರುವ ಓಸ್ವಾಲ್ಡ್ ಫುಟ್ತಾಡೋ ಹಾಗೂ ಲಯನ್ ಪ್ರೀತಿ ಮರಿಯಾ ಡಿಸೋಜಾ ಸದಾ ನಮ್ಮ ಜೊತೆಗಿದ್ದು ಈ ಸಂಸ್ಥೆಗೆ ಮುಂದಕ್ಕೂ ಮಾರ್ಗದರ್ಶನ ಕೊಡುವರೆಂದು ಭರವಸೆ ನನಗಿದೆ. ಜೀವನದಲ್ಲಿ ನಾವೇನು ಸಾಧಿಸಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಇನ್ನು ಮಾಡುವುದೇನಿದೆ ಎಂದು ಚಿಂತಿಸುವುದು ಮುಖ್ಯ. ಈ ಮಾತುಗಳು ಗೌತಮ ಬುದ್ಧ ಇವರದ್ದು. ಈ ಮಾತುಗಳ ಆಳತೆಯ ಪ್ರಕಾರ ಈ ನೂತನ ಸಂಸ್ಥೆಯನ್ನು ಎಲ್ಲ ಸದಸ್ಯರ ಮಾರ್ಗದರ್ಶನದಿಂದ ಒಂದು ಅತ್ಯುತ್ತಮ ಸಂಸ್ಥೆಯನ್ನಾಗಿ ಮಾಡಿ ಲಯನ್ಸ್ ಜಿಲ್ಲೆಯಲ್ಲಿ ಗುರುತಿಸುವಂತೆ ಮಾಡಬೇಕೆಂಬ ಆಶಯ ನನ್ನದು. ಈ ಸಂಸ್ಥೆಯ ನೂತನ ಎಲ್ಲ ಸದಸ್ಯರು ತಮ್ಮನ್ನು ಒಂದಲ್ಲ ಒಂದು ರೀತಿಯ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಹಾಗೂ ನನ್ನ ಆತ್ಮೀಯ ಮಿತ್ರರೂ ಆಗಿರುತ್ತಾರೆ. ಆದುದರಿಂದ ಈ ನೂತನ ಸಂಸ್ಥೆಯ ಸೇವಾ ಕಾರ್ಯಕ್ರಮಗಳನ್ನು ಮಾಡಲು ತಮ್ಮೆಲ್ಲರ ಸಹಕಾರವಿರಲಿ ಎಂದು ಈ ಸಂದರ್ಭದಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ. ನನ್ನ ಕರೆಗೆ ಹೋಗೊಟ್ಟು ಆಗಮಿಸಿರುವ ನನ್ನ ಆತ್ಮೀಯ ಪ್ರೀತಿಯ ಎಲ್ಲ ಲಯನ್ಸ್ ಬಂಧುಗಳಿಗೆ ಹಾಗೂ ಸ್ನೇಹಿತರಿಗೆ, ನನ್ನ ಸಂಸ್ಥೆಯ ಸದಸ್ಯರುಗಳಿಗೆ ನನ್ನ ಮನಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಹಾಗೂ ಇಂದು ಆಚರಿಸಲ್ಪಡುವ ವರಮಹಾಲಕ್ಷ್ಮಿ ಹಬ್ಬದ ಹಾಗೂ ಮೊಹರಂ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನ ಸ್ವೀಕೃತ ನುಡಿಗಳನ್ನು ಕೊನೆಗೊಳಿಸುತ್ತೇನೆ. ಲಾಂಗ್ ಲಿವ್ ಲಯನಿಸಮ್. ಜೈ ಹಿಂದ್. ಕುಮಾರ್ ಶೆಟ್ಟಿ ಅವರನ್ನು ನಾವು ಗೌರವ ನೀಡಲು ಬಯಸುತ್ತೇವೆ. ಇರುವ ಎಲ್ಲ ಅತಿಥಿ ಗಣ್ಯರು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಸಂಸ್ಥೆಯನ್ನು ಹುಟ್ಟು ಹಾಕಲು ಹಗಲಿರುಳು ಶ್ರಮಿಸಿದ ಎಕ್ಸ್ಟೆನ್ಷನ್ ಚೇರ್ಮನ್ ಲಯನ್ ಪ್ರಶಾಂತ್ ಡಿಸೋಜಾ ಇವರಿಗೂ ನಾವು ಗೌರವಪೂರ್ವಕವಾಗಿ ಸನ್ಮಾನ ಮಾಡಲು ಬಯಸುತ್ತೇವೆ. PSCಗಳು ಹಾಗೂ ಅತಿಥಿ ಗಣ್ಯರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಕ್ಲಬ್ಬನ್ನು ಹುಟ್ಟಾಕಲಿಕ್ಕೆ ಕಾರಣಕರ್ತರಾದಂಥ ಪ್ರಶಾಂತ್ ಡಿಸೂಜ ಅವರನ್ನು ನಾವು ಜಿಲ್ಲೆಯ ಪರವಾಗಿ ಸಹ ಗುರುತಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀವಿ. ತಮ್ಮ ಚಪ್ಪಾಳೆಯೊಂದಿಗೆ ಅವರನ್ನು ಹುರಿದುಂಬಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾಡಿದ್ದು 27 ತಾರೀಕಿಗೆ ಈಗ ಹೇಗೆ ನಿಮ್ಮ ಕ್ಲಬ್ಬಿನ ಪದಗ್ರಹಣ ಆಗಿದೆ, ಅದೇ ಥರ ಜಿಲ್ಲೆಯಲ್ಲಿ ನಮ್ಮ ತಂಡದ ಪದಗ್ರಹಣ ಆಗಲಿಕ್ಕಿದೆ. ಅಲ್ಲಿ ಈ ನೂತನ ಕ್ಲಬ್ಗಳನ್ನು ಸ್ಥಾಪಿಸಿದವರಿಗೆ ಮತ್ತು ಗೈಡಿಂಗ್ ಲೈನ್ಗಳಿಗೆ ಜಿಲ್ಲೆಯ ಪರವಾಗಿ ಸಹ ಮತ್ತೊಮ್ಮೆ ಒಂದು 500-600 ಜನರ ಮುಂದೆ ಗುರುತಿಸುವಂಥ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಹಾಗೆ ಇವತ್ತು ನಮ್ಮ ಪ್ರಥಮ ಉಪರಾಜ್ಯಪಾಲರು, ಯಾಕಂದರೆ ಈಗ ನಿಮ್ಗೆ ಗೊತ್ತಿದೆ ಪರ್ಮಿಷನ್ ಎಲ್ಲ ಆಗೋದಿಲ್ಲ, ಆ ನಿಟ್ಟಿನಲ್ಲಿ ಅವರು ಸ್ವಲ್ಪ ಓಡಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಮತ್ತು ನನ್ನ ಹೆಂಡತಿ ಈ ಫೋಟೋದಲ್ಲಿ ಇರುವವಳು ಅವರಿಗೆ ಸಹ ಅವರ ಕಾಲೇಜಿನಲ್ಲಿ ಎಕ್ಸಾಮ್ ಡ್ಯೂಟಿ ಇದ್ದಿದ್ದರಿಂದಾಗಿ ನಾವು ಅವರಿಗೆ 2 ಜನರಿಗೆ ಬೇರೆ ಬೇರೆ ಕಾರಣದಿಂದಾಗಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಇದನ್ನು ನಾನು ನಿಮ್ಮೊಂದಿಗೆ, ಯಾಕೆಂದರೆ ಅದು ವ್ಯವಸ್ಥೆಯಲ್ಲಿ ಇದು ಇವರೆಲ್ಲ ಬರಬೇಕಿತ್ತು, ಈ 2 ಕಾರಣಗಳಿಂದಾಗಿ ಅವರು 2 ಜನ ಈ ಸಮಾರಂಭದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಪ್ರಶಾಂತ್ ಅವರಿಗೆ ಮತ್ತೊಮ್ಮೆ ನಾನು ಜಿಲ್ಲೆಯ ಪರವಾಗಿ ಅಭಿನಂದಿಸ್ತೀನಿ. GMT ಕೋಆರ್ಡಿನೇಟರ್ ಲಯನ್ ಪ್ರವೀಣ್ ಶೆಟ್ಟಿ ಇವರನ್ನು ಸಹ ಈ ಸಂದರ್ಭದಲ್ಲಿ ಅವರು ಈ ನೂತನ ಕ್ಲಬ್ಬಿಗೆ ಬೇಕಾದ ಪ್ರತಿಯೊಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರ ಶ್ರಮವನ್ನು ಸಹ ಗೌರವಿಸುತ್ತಾ ನಾವು ಅವರಿಗೆ ಸನ್ಮಾನವನ್ನು ನೀಡಲು ಬಯಸ್ತೇವೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರ ಶ್ರಮವನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಶಾಂತ್, ಇಂದಿನ ಈ ಪದಗ್ರಹಣ ಸಮಾರಂಭದಲ್ಲಿ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಯಶವಂತ್ ಪೂಜಾರಿ, ವಲಯ ಅಧ್ಯಕ್ಷರಾದ ಲಯನ್ ಲೋಕೇಶ್ ಶೆಟ್ಟಿ, ನಮ್ಮಲ್ಲಿರುವ ಪ್ರತಿಯೊಬ್ಬರಿಗೂ ಏನಾದರೂ 1-2 ಮಾತು ಆಡಬೇಕಾಗಿ ಅಂತ ಖಂಡಿತ ಎನಿಸ್ತದೆ. ಆದರೆ ನಮ್ಮಲ್ಲಿ ಕೆಲವರಿಗೆ ನಾವು ಈ ಅವಕಾಶವನ್ನು ಕೊಟ್ಟಿದ್ದೇವೆ. ಮೊದಲನೆಯದಾಗಿ ನಮ್ಮೊಡನೆ ಇರುವಂತಹ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ರೊನಾಲ್ಡ್ ಗೋಮ್ಸ್ ರವರಿಗೆ ಈ ಅವಕಾಶವನ್ನು ನಾವು ಒದಗಿಸ್ತಾ ಇದ್ದೇವೆ. ಕ್ಲಬ್ ಪೆರ್ಮನೂರ್ ಫೋಕಸ್ ಇದರ ಅಧ್ಯಕ್ಷರಾದ ಅರುಣ್ ಮುಂತೇರವರವರೇ, ರಾಜ್ಯಪಾಲರಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿಯವರೇ, ವೇದಿಕೆಯಲ್ಲಿರುವ ಎಲ್ಲ ಲಯನ್ಸ್ ನಾಯಕರೇ, ನಮ್ಮ ಜಿಲ್ಲೆಯ ಇದು 4ನೇ ಮಗು. ನಮ್ಮಲ್ಲಿ 1 ಬೇಕು 2 ಸಾಕಂತ ಇಲ್ಲ, ಆ ರೂಲು ನಮಗೆ ತಾಗೋದಿಲ್ಲ. ಜಿಲ್ಲೆಯಲ್ಲಿ ಇದುವರೆಗೆ 99 ಕ್ಲಬ್ ಇತ್ತು, ಈಗ ಇದು ಸೇರಿ 104 ಕ್ಲಬ್ಗಳಾಗಿವೆ. ಇದು ಒಂದು ಅದನ್ನು ಈ ನಮ್ಮ ಲಯನ್ಸ್ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಅದು 27 ತಾರೀಕಿಗೆ. ಅದಕ್ಕಿಂತ ಮೊದಲು ನನಗೆ ನೆನಪಿರುವ ಪ್ರಕಾರ ಈ ಹಂತದಲ್ಲಿ 4 ಕ್ಲಬ್ ಉದ್ಘಾಟನೆ ಆದ್ದು ಇದೊಂದು ಹೊಸ ದಾಖಲೆ ನಮ್ಮ ಜಿಲ್ಲೆಯಲ್ಲಿ. ಇದಕ್ಕೋಸ್ಕರ GMT ಚೇರ್ಪರ್ಸನ್ ಪ್ರವೀಣ್ ಶೆಟ್ಟಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ನಾನು ಪ್ರಶಾಂತ್ ಡಿಸೋಜ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆ ಕ್ಲಬ್ ಸುದೃಢದ ಅಂತ ಹೇಳಲಿಕ್ಕೆ ನಾನು ಪುನೊಮ್ಮೆ ಹೇಳ್ತಾ ಇದ್ದೇನೆ. ಈ ಕ್ಲಬ್ಬಿನಲ್ಲಿ ವಿಶ್ವದ ಒಬ್ಬ ಶ್ರೇಷ್ಠ ಬಾಡಿ ಬಿಲ್ಡರ್ ಅವರಿದ್ದಾರೆ, ರೋಷನ್ ಫೆರಾವ್. ಅದು ಕೂಡ ನಮಗೆ ಒಂದು ಹೆಮ್ಮೆಯ ಸಂಗತಿ. ಎಲ್ಲ ವಿಷಯದಲ್ಲಿ ಇದು ಖಂಡಿತವಾಗಿ ಈ ಕ್ಲಬ್ ಒಂದು ಸುದೃಢ ಕ್ಲಬ್. ಇಂಥ ಒಂದು ಕ್ಲಬ್ಬನ್ನು
ಹುಟ್ಟುಹಾಗಲಿಕ್ಕೆ ಕಾರಣವಾದ ಪ್ರಶಾಂತ್ ಡಿಸೋಜಾ, ಹಾಗೆಯೇ ಅದಕ್ಕೆ ಮಾರ್ಗದರ್ಶಕರಾದ ಆಸ್ವರ್ಡ್ ಫುರ್ತಾದೋ ಹಾಗೂ ಪ್ರೀತಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ಒಂದು ಪ್ರಯತ್ನಕ್ಕೆ ಅವರಿಗೆ ನಾನು ಶಾಬಾಸ್ ಅಂತ ಹೇಳ್ತೇನೆ. ಹಾಗೆಯೇ ವಿಜಯ್ ಕ್ಲಬ್ಬಿನ ಅಧ್ಯಕ್ಷರಾದ ರಿಚರ್ಡ್ ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಬಹುಶಃ ನಿಮಗೆ ನಮ್ಮ ದ್ವಿತೀಯ ರಾಜ್ಯಪಾಲರಾದ ಮೆಲ್ವಿನ್ ಡಿಸೋಜ್ ಅವರು ಹೇಳಿರ್ಬೋದು, ಚಾರ್ಟರ್ ಮೆಂಬರ್ಸ್ ಅಂದರೆ ಒಂದು ವಿಶೇಷ ಗೌರವ. ನೆನಪಿಡಿ, ನೀವು ಲಯನ್ಸ್ನಲ್ಲಿ ಇರುವಷ್ಟು ವರ್ಷ ನಿಮಗೆ ಪ್ರತಿ ವರ್ಷ ನಿಮಗೆ ಒಂದು ಗೌರವ ಕೊಡುವ ಒಂದು ಸಂಪ್ರದಾಯ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಇದೆ. ಅಂಥ ಒಂದು ವಿಶೇಷ ಒಂದು ಸ್ಥಾನಮಾನ ಚಾರ್ಟರ್ ಮೆಂಬರ್ಸ್ನವರಿಗಿದೆ. ಇಂಥ ಒಂದು ಅವಕಾಶ ನಿಮಗೆ ಎಲ್ಲರೂ ಸಿಕ್ಕಿದೆ, ಇದನ್ನು ಕಾಪಾಡಿ. ಇಂಥ ಒಂದು ಸಂಸ್ಥೆಯಲ್ಲಿ ನಿಮ್ಮಿಂದ ಏನಾದರೂ ಕಿಂಚಿತ್ ಸಹಾಯ, ಸೇವಾ ಕಾರ್ಯಕ್ರಮಗಳನ್ನು ಸಮಾಜಕ್ಕೋಸ್ಕರ ನೀವು ಮಾಡಿ ಅಂತ ಒಂದು ನನ್ನ ಒಂದು ರಿಕ್ವೆಸ್ಟ್ ಮಾಡುತ್ತಾ ನಿಮಗೆ ಎಲ್ಲ ಶುಭವಾಗಲಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ಕ್ಯಾಬಿನೆಟ್ ಸೆಕ್ರೆಟರಿ ಲಯನ್ ಶಶಿಧರ್ ಮಾರ್ಲಾರ್ ಅವರು ಸಹ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ತೆ. ಹೊಸ ಕ್ಲಬ್ಬು ಲಯನ್ಸ್ ಕ್ಲಬ್ ಪೆರ್ಮನ್ನು ಫೋಕಸ್ ಇದರ ನೂತನ ಅಧ್ಯಕ್ಷರಾದ ಅರುಣ್ ಮೊಂತೇರವರ ಇವತ್ತು ಅರುಣ್ ಮೊಂತೇರವರ ತಂಡದ ಪದಗ್ರಹಣವನ್ನು ನಡೆಸಿಕೊಟ್ಟಂಥ ನಮ್ಮ ಜಿಲ್ಲಾ ರಾಜ್ಯಪಾಲರಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿಯವರೇ, ವೇದಿಕೆಯ ಮೇಲಿರುವ ಎಲ್ಲ ನಾಯಕರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಹೊಸ ಕ್ಲಬ್ಬಿನ ಹೊಸ ಸದಸ್ಯರೇ ಹಾಗೂ ಜಿಲ್ಲೆಯ ಇತರ ಕ್ಲಬ್ಗಳ ನಾಯಕರೇ, ಜಿಲ್ಲೆಯಲ್ಲಿ ಲಯನ್ಸ್ ಕ್ಲಬ್ನಲ್ಲಿ ಜಿಲ್ಲೆಯಲ್ಲಿ ಬೇರೆ ಬೇರೆ ತರಬೇತಿ ಕಾರ್ಯಕ್ರಮಗಳನ್ನ ನಾವು ಲಯನ್ಸ್ ಸದಸ್ಯರು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಪದಾಧಿಕಾರಿಗಳಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಮಾಡಿ, ಹಾಗೆ ಮೊನ್ನೆ 17ನೇ ತಾರೀಕು ಕೂಡ ನಾವು ಒಂದು ತರಬೇತಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು, ಅದರಲ್ಲಿ ತಮ್ಮ ಅಧಿಕಾರವನ್ನು ವಹಿಸಿಕೊಳ್ಳುವ ಮೊದಲೇ ಲಯನ್ಸ್ ಕ್ಲಬ್ಬು ಪೆರ್ಮನ್ನೂರಿನ ಅಧ್ಯಕ್ಷರು, ನಿಯೋಜಿತ ಅಧ್ಯಕ್ಷರು ಅರುಣ್ ಮೊಂತೇರೋ ಅವರ ತಂಡದೊಂದಿಗೆ ಬಂದು ಅದಕ್ಕೆ ಹಾಜರಾಗಿದ್ದಾರೆ. ಅದು ಅವರ ಕಮಿಟ್ಮೆಂಟನ್ನು ತೋರಿಸ್ತದೆ, ಕ್ಲಬ್ನ ಅಧ್ಯಕ್ಷರ ಜವಾಬ್ದಾರಿ ಏನು ಅಂತ ತೋರಿಸ್ತದೆ. ಅದರಲ್ಲಿ ಕ್ಲಬ್ಬನ್ನು ಹೇಗೆ ನಡೆಸಬೇಕು, ಕ್ಲಬ್ ಅಧ್ಯಕ್ಷರ ಜವಾಬ್ದಾರಿಗಳೇನು, ಕಾರ್ಯದರ್ಶಿಗಳ ಜವಾಬ್ದಾರಿಗಳು ಏನು ಅಂತ ಅನ್ನೋದನ್ನು ನಾವು ಇಂಥ ತರಬೇತಿ ಕಾರ್ಯಕ್ರಮಗಳಲ್ಲಿ ತಿಳಿಸ್ಕೊಡ್ತೇವೆ. ಹಾಗಾಗಿ ಈ ವರ್ಷ ಈ ಕ್ಲಬ್ಬನ್ನು, ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ಅರುಣ್ ಕುಮಾರ್ ಅವರು ಇವಾಗಲೇ ಸಜ್ಜಾಗಿದ್ದಾರೆ. ಅಭಿನಂದನೆಗಳು ಲಯನ್ ಅರುಣ್ ಮೊಂತೇರೋ ಅವರೇ ಹಾಗೂ ನಿಮ್ಮ ತಂಡದ ಜೆಸಿಂತಾ ಮೆಂಡೋನ್ಸಾ ಹಾಗೂ ರೋಹನ್. ಲಯನ್ಸ್ ಕ್ಲಬ್ ವಿಜಯ್, ಮಂಗಳೂರು ವಿಜಯ್ ಇದರ ಅಧ್ಯಕ್ಷರಾದ ರಿಚರ್ಡ್ ಡಿಸೋಜ್ ಅವರು ಇವತ್ತು ತುಂಬ ಖುಷಿಯಲ್ಲಿರುವ ಕಾಣಿಸ್ತದೆ, ಮಂದಹಾಸ. ಈ ವರ್ಷ ಅವರು ಲಯನ್ಸ್ ಕ್ಲಬ್ ವಿಜಯ್ ಅಧ್ಯಕ್ಷರಾಗಿ ಅಧಿಕಾರ ನನ್ನ ಹತ್ರ ಯಾವಾಗಲೂ ಹೇಳ್ತಾ ಇದ್ರು, ನಾನು ರಿಟೈರ್ಡ್ ಆದ ನಂತರ ನಾನು ಮಂಗಳೂರು ವಿಜಯ ಕ್ಲಬ್ ಅಧ್ಯಕ್ಷನಾಗ್ತೇನೆ ಅಂತ. ಕಳೆದ ಕೆಲವು ವರ್ಷದಿಂದ ನನ್ನ ಆತ್ಮೀಯರು ಈ ವರ್ಷ ರಿಟೈರ್ ಆದ ಕೂಡಲೇ ವಿಜಯ್ ಕ್ಲಬ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಕ್ಲಬ್ಬನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಭಿನಂದನೆಗಳು ರಿಚರ್ಡ್ ಡಿಸೋಜಾ ಅವರಿಗೆ ಮತ್ತು ಎಲ್ಲ ವಿಜಯ್ ಕ್ಲಬ್ನ ಸದಸ್ಯರುಗಳಿಗೆ. ವಿಶೇಷ ಅಭಿನಂದನೆಗಳು ಪ್ರಶಾಂತ್ ಡಿಸೋಜಾ ಅವರಿಗೆ. ಹೊಸ ಒಂದು ಇತ್ತೀಚಿನ ಸದಸ್ಯರಾಗಿ ಲಯನ್ ಸಂಸ್ಥೆಗೆ ಸೇರಿಕೊಂಡು ಪೆರ್ಮನ್ನೂರು ಅಂತ ಒಂದು ದೊಡ್ಡ ಸಂಸ್ಥೆ ಅಂದರೆ ಸಾಮಾನ್ಯವಾಗಿ ಒಂದು ಹೊಸ ಕ್ಲಬ್ ಆದಾಗ 20ರಿಂದ 25 ಜನ ಸದಸ್ಯರು ಸೇರ್ಪಡೆ ಆಗ್ತಾರೆ. ಆದರೆ ಲಯನ್ಸ್ ಕ್ಲಬ್ ಪೆರ್ಮನ್ನೂರಿನಲ್ಲಿ ಇವಾಗಲೇ 40 ಸದಸ್ಯರ ಸೇರ್ಪಡೆಯಾಗಿದೆ. ಇನ್ನೊಂದು ಅಷ್ಟು ಜನ ಈ ಕ್ಲಬ್ಬಿಗೆ ಸೇರಲಿಕ್ಕೆ ತಯಾರಾಗಿದ್ದಾರೆ ಅಂತ ಹೇಳಿದರು. ಅದರ ಜೊತೆ ಸ್ಟೇಜಲ್ಲಿ ನನ್ನ ಹೇಳ್ತಾ ಇದ್ದರು, ಇನ್ನೂ 2 ಕ್ಲಬ್ಗಳು ನನ್ನ ತಲೆಯಲ್ಲಿವೆ.
ಖಂಡಿತವಾಗಿ ಇನ್ನೆರಡು ಹೊಸ ಕ್ಲಬ್ಬನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಭಿನಂದನೆಗಳು ಪ್ರಶಾಂತ್ ಡಿಸೋಜ ಅವರಿಗೆ. ಹಾಗಾಗಿ ನಾವು ಜಿಲ್ಲಾ GMT ಕೋಆರ್ಡಿನೇಟರ್ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಈವಾಗಲೇ 4 ಹೊಸ ಕ್ಲಬ್ಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿದ್ದು ಗವರ್ನರು, ಆದರೆ ಅದರ ಪ್ರಯತ್ನ, ಅದರ ಹಿಂದಿನ ಒಂದು ಶಕ್ತಿ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು. ಲಯನ್ಸ್ ಕ್ಲಬ್ ವಿಠಲ್ ಸಿಟಿ, ಲಯನ್ಸ್ ಕ್ಲಬ್ ಪಂಪೇಲ್ ಕಲ್ಪವೃಕ್ಷ, ಲಯನ್ಸ್ ಕ್ಲಬ್ ಪಲ್ಗುಣಿ, ಇವತ್ತು ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಫೋಕಸ್, ಈ 4 ಕ್ಲಬ್ಗಳನ್ನು ಇವಾಗಲೇ ನಾವು ಅವರು ಜಿಲ್ಲೆಗೆ ಕೊಟ್ಟಿದ್ದಾರೆ. ಈಗ ನಾವು ಪ್ರಶಾಂತ್ ಅವರ ಮಾತು ಕೇಳಿ ಜಿಲ್ಲೆಗೆ ನಾಯಕರು, ನಮ್ಮ ರಾಜ್ಯಪಾಲರು ಮೊದಲು ಅವರಿಗೆ 15 ಕ್ಲಬ್ನ ಒಂದು ಗುರಿ ಕೊಟ್ಟಿದ್ದರು. ಈಗ ನಾವು ಯೋಚನೆ ಮಾಡ್ತಾ ಇದ್ದೇವೆ ಒಂದು 25 ಕ್ಲಬ್ನ ಗುರಿ ಕೊಡುವ ಅಂತ. ಯಾಕಂದರೆ ಪ್ರಶಾಂತ್ ಅಂತವರು ಜಿಲ್ಲೆಯಲ್ಲಿ ತುಂಬ ಜನ ಇದ್ದಾರೆ. ನಿನ್ನೆ ಉದ್ಘಾಟನೆ ಆದಾಗಲೂ 2-3 ಜನ ಹೇಳಿದರು ಕ್ಲಬ್ಗಳನ್ನು ನಾವು ಕೊಡ್ತೇವೆ ಅಂತ. ಹಾಗಾಗಿ ಪ್ರವೀಣ್ ಶೆಟ್ಟಿ ಅವರೇ, ನಿಮ್ಮ ಮುಂದಿನ ಗುರಿ 25, ಇವಾಗಲೇ 4 ಆಗಿದೆ, ಇನ್ನೊಂದು 21 ಡಿಸೆಂಬರ್ ಒಳಗಾಗಿ ನೀವು ಮಾಡ್ತೀರಿ ಅನ್ನೋ ಭರವಸೆ ಖಂಡಿತ ನಮಗಿದೆ. ಅಭಿನಂದನೆಗಳು ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ. ಕ್ಲಬ್ಬಿನ ಬೆನ್ನೆಲುಬು ಇನ್ನು ಕ್ಲಬ್ಬು, ಈವಾಗಲೇ ರಾಜ್ಯಪಾಲರು ಹೇಳಿದರು 3 ವರ್ಷ ಕ್ಲಬ್ ನಡಿಬೇಕಿದ್ರೆ ಅದಕ್ಕೊಂದು ಗೈಡಿಂಗ್ ಲೈನ್ಗಳು ಬೇಕು. ಹಾಗೆ ವಿಜಯ್ ಕ್ಲಬ್ನ ಓಸ್ವಾಲ್ಡ್ ಫುರ್ತಾದೋ ಮತ್ತು ಪ್ರೀತಿ ಡಿಸೋಜ ಇವರು ನಿಮಗೆ 3 ವರ್ಷಗಳ ಕಾಲ ಒಂದು ಕ್ಲಬ್ಬನ್ನು ಹೇಗೆ ನಡೆಸುವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾ ನಿಮ್ಮ ಜೊತೆ ಇರ್ತಾರೆ. ನಿಮ್ಮಿಬ್ಬರಿಗೂ ನನ್ನ ಅಭಿನಂದನೆಗಳು. ಜಿಲ್ಲೆಯ ಪರವಾಗಿ ನಿಮಗೆ ಅನಂತ ಅಭಿನಂದನೆಗಳು. ರಾಜ್ಯಪಾಲರು ಈಗಾಗಲೇ ನಮ್ಮ ಜವಾಬ್ದಾರಿಗಳು ಏನು ಅಂತ ಒಂದು ಸೂಕ್ತವಾಗಿ ನಿಮಗೆ ಜವಾಬ್ದಾರಿಗಳ ಅರಿವನ್ನು ಮೂಡಿಸಿದ್ದಾರೆ. ರಾಜ್ಯಪಾಲರಿಗೂ ನನ್ನ ಅಭಿನಂದನೆಗಳು. ಮುಂದಿನ 27ನೇ ತಾರೀಕು ಸಂಪುಟದ ಪದಗ್ರಹಣ ಕಾರ್ಯಕ್ರಮ ಬಂಟ್ವಾಳದ ಬಂಟರ ಭವನದ ಇದರಲ್ಲಿ ನಡೀಲಿಕ್ಕೆ ಸಂಜೆ 3:00ವರೆಗೆ. ಹೊಸ ಕ್ಲಬ್ನ ಎಲ್ಲ ಸದಸ್ಯರಿಗೆ ನಾನು ಜಿಲ್ಲೆಯ ಪರವಾಗಿ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಖಂಡಿತವಾಗಿ ನೀವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ಹಾಗೆ 28ನೇ ತಾರೀಕು ನಮ್ಮ ಸಂಪುಟದ ಸಭೆ ನಡೀಲಿಕ್ಕಿದೆ. ಅದರಲ್ಲಿ ಕೂಡ ಸಂಪುಟ ಸದಸ್ಯರು ಎಲ್ಲರೂ ಭಾಗವಹಿಸುವಂತ ಹೇಳ್ತಾ ಎಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತಾ ನನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಲಯನಿಸಂ. ಧನ್ಯವಾದಗಳು ಲಯನ್ ಶಶಿಧರ್ ಮಾರ್ಲರ್ ಅವರಿಗೆ. ಈಗ PRO ಲಯನ್ ಜಯರಾಮ್ ರವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಗೌರವಾನ್ವಿತ ಸಭಾಧ್ಯಕ್ಷರೇ, ಗೌರವಾನ್ವಿತ ರಾಜ್ಯಪಾಲರೇ, ವೇದಿಕೆ ಮೇಲಿನ ಎಲ್ಲ ಲಯನ್ಸ್ ಪದಾಧಿಕಾರಿಗಳೇ, ಅದೇ ರೀತಿ ವೇದಿಕೆ ಎದುರುಗಡೆ ಆಸೀನರಾಗಿರ್ತಕ್ಕಂಥ ಎಲ್ಲ ಲಯನ್ಸ್ ಬಂಧುಗಳೇ, ಅದೇ ರೀತಿ ನೂತನ ಕ್ಲಬ್ಬಿನ ಎಲ್ಲ ಲಯನ್ಸ್ ಬಂಧುಗಳೇ, ಬಹುಶಃ ಪೆರ್ಮನ್ನೂರು ಕ್ಲಬ್ ಆರಂಭವಾದ ರೀತಿ ನೋಡಿದಾಗ ಬಹಳ ಆಶ್ಚರ್ಯ ಆಗ್ತಾ ಇದೆ. ಯಾಕಂದರೆ ಏಕಕಾಲಕ್ಕೆ 40ಕ್ಕಿಂತಲೂ ಮಿಕ್ಕಿ ಒಂದು ಕ್ಲಬ್ಬನ್ನು ಸದಸ್ಯರನ್ನು ಸೇರಿಸು ಅಂತ ಹೇಳಿದರೆ ಒಂದು ಮಹತ್ ಸಾಧನೆ. ನನಗೆ ಅನ್ನಿಸ್ತದೆ ಪೆರ್ಮನ್ನೂರು ಫೋಕಸ್ ಎನ್ನುವಂಥ ಕ್ಲಬ್ಬನ್ನೇ ಪೆರ್ಮನ್ನೂರು ಫೋಕಸ್ A ಮತ್ತು ಪೆರ್ಮನ್ನೂರು ಫೋಕಸ್ B ಅಂತ ಮಾಡ್ಬೋದಿತ್ತೋ ಏನೋ ಅಂತೇಳಿ. ಯಾಕೆಂದರೆ ಕ್ಯಾಬಿನೆಟ್ ಸೆಕ್ರೆಟರಿ ಅವರು ಈಗಾಗಲೇ 25 ಅಂತ ಕೊಟ್ಟಿದ್ದಾರೆ. ಅದನ್ನು ತಲುಪಲಿಕ್ಕೆ ಈ ರೀತಿಯ ಒಂದು ವ್ಯವಸ್ಥೆ ಕೂಡ ಇಷ್ಟು ಮೆಂಬರ್ಗಳು ಸೇರಿದಾಗ ಆ ರೀತಿ ಮಾಡ್ಬೋದಾ ಅಂತೇಳಿ ಕಾಣುವಂಥ ಒಂದು ಅಭಿಪ್ರಾಯ ಕೂಡ ಮೂಡ್ತಾ ಇದೆ. ಈಗ ಕೊರೋನಾ ಇದೆ ಅಂತೇಳಿ ನಮಗೆ ಅನ್ನಿಸ್ತಾ ಇಲ್ಲ. ಯಾಕೆಂದೇಳಿದರೆ ಕಳೆದ ವರ್ಷ ಇಡೀ ಕೊರೋನಾ ಕಾಲ ಅಂತೇಳಿ ಹೇಳಿಕೊಂಡು ನಮ್ಮ ಕಾರ್ಯಕ್ರಮಗಳಿಗೆ ಕುಂಠಿತ ಆಗಿದ್ದನ್ನು ನಾವು ನೋಡಿದ್ದೇವೆ. ಈ ವರ್ಷ ನಿಜವಾಗಿಯೂ ನಮಗೆ ಕೊರೋನಾದ ನಿಜವಾದ ಇಫೆಕ್ಟ್ ಇದೆ. ಆದರೆ ಈ ಮೂಮೆಂಟನ್ನು ನೋಡಿದಾಗ, ಜಿಲ್ಲೆ ನಡೀತಕ್ಕಂಥ ಕಾರ್ಯಕ್ರಮಗಳು, ಹೊಸ ಕ್ಲಬ್ಗಳ ಆರಂಭಗಳು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗ್ತದೆ ಈ ವರ್ಷ ಕೊರೋನಾ ಇದೆಯಾ ಇಲ್ಲೋ ಅಂತೇಳಿ. ಕೆಲವರ ಮುಖದಲ್ಲಿ ಕಾಣ್ತಕ್ಕಂಥ ಮಾಸ್ಕನ್ನು ನೋಡಿದಾಗ ಮಾತ್ರ ಕೊರೋನಾ ಇದೆ ಅಂತೇಳಿ ಅನಿಸ್ತದೆ ಹೊರತು ಯಾವುದೇ ಮೂಮೆಂಟಲ್ಲಿ ಕೂಡ ನಮಗೆ ಕೊರೋನಾದ ಇಫೆಕ್ಟ್ ಕಂಡು ಬರ್ತಾ ಇಲ್ಲ. ಇದು ಜಿಲ್ಲೆಯ ನಾಯಕತ್ವದ ಒಂದು ಪರಿಪೂರ್ಣ ಸಾಧನೆಯ ಒಂದು ನಿರೂಪಣೆ ಅಂತ ನನಗನ್ನಿಸ್ತಾ ಇದೆ. ಈಗಾಗಲೇ ಪ್ರಶಾಂತ್ ಡಿಸೋಜಾ ಇವರು ತನ್ನ ಶ್ರಮದಿಂದ ಒಂದು ಅತ್ಯುತ್ತಮ ಕ್ಲಬ್ಬನ್ನು, ಬಹುಶಃ ಈ ಕ್ಲಬ್ಬಿಗೆ ಸೇರಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರುಗಳ ಡೆಸಿಗ್ನೇಷನನ್ನು, ಉದ್ಯಮವನ್ನು, ಅವರು ಬ್ಯುಸಿ ಇರುವಂಥ ಕ್ಷೇತ್ರಗಳ ಬಗ್ಗೆ ಕೇಳಿದಾಗ ನಿಜಕ್ಕೂ ಆಶ್ಚರ್ಯ ಆಗ್ತದೆ.
ಕೆಲವೇ ದಿನಗಳ ಹಿಂದೆ ಇನ್ನೊಂದು ಕ್ಲಬ್ಬು ಉದ್ಘಾಟನೆ ಆದ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೂಡ ಇದೇ ರೀತಿಯ ಒಂದು ಅತ್ಯುತ್ತಮವಾದಂಥ ಸಂತುಲಿತವಾಗಿರ್ತಕ್ಕಂಥ ಸದೃಢ ತಂಡವನ್ನು ನಾವು ಗಮನಿಸಿದ್ದೇವೆ. ಅದೇ ರೀತಿಯ ಒಂದು ಮೂಮೆಂಟನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಧ್ಯಕ್ಷರನ್ನ ಬಗ್ಗೆ ಹೇಳೋದಾದರೆ ಬಹುಶಃ ಅಧ್ಯಕ್ಷರ ಹಿಂದೆ ನಿಂತಿರತಕ್ಕಂಥ ಅವರ ಫ್ಯಾಮಿಲಿ ಮೆಂಬರ್ಸನ್ನು ನಾವು ಗಮನಿಸಿದ್ದೇವೆ, ಮುಖ್ಯವಾಗಿ ಅವರ ಪತ್ನಿ. ಈ ಕಾರ್ಯಕ್ರಮವನ್ನು ಅವರು ಪ್ರಮಾಣವಚನ ಸ್ವೀಕರಿಸಬೇಕಾದ್ರೆ ಗೌರವಾನ್ವಿತ ರಾಜ್ಯಪಾಲರು ಕರೆದಾಗ ಅವರ ಪತ್ನಿ ಮಕ್ಕಳನ್ನು ಕೂಡ ಕರೆದುಕೊಂಡು ಬಹಳ ಖುಷಿಯಾಗಿ ಬಂದು ಅಧ್ಯಕ್ಷರಿಗಿಂತಲೂ ಕೂಡ ಜಾಸ್ತಿ ಖುಷಿ ಈ ಕ್ಲಬ್ಬನ್ನು ನಡೆಸುವಲ್ಲಿ ಸಹಕಾರ ಕೊಡ್ತೇನೆ ಅನ್ನೋ ಅಭಿಪ್ರಾಯ ಅವರ ಮನೆಯವರಲ್ಲಿ ಕಾಣ್ತಾ ಇದೆ. ಅದಕ್ಕಾಗಿ ಅಧ್ಯಕ್ಷರು ಮತ್ತು ಅವರ ಮನೆಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಯಲ್ಲಿ ಕಾರ್ಯದರ್ಶಿಯಾಗಿ ಈಗಾಗಲೇ ಜಸಿಂತಾ, ಅದೇ ರೀತಿ ಖಜಾಂಜಿಯಾಗಿ ರೋಹನ್ ಅವರು ಕೂಡ ಖಂಡಿತವಾಗಿ ಈ ಕ್ಲಬ್ಬನ್ನು ಮುನ್ನಡೆಸುವಲ್ಲಿ ತಮ್ಮ ಒಂದು ಶ್ರಮವನ್ನು ವಹಿಸಲಿಕ್ಕಿದ್ದಾರೆ. ಮುಖ್ಯವಾಗಿ 40ಕ್ಕೂ ಹೆಚ್ಚು ಸ್ಥಾಪಕ ಸದಸ್ಯರು ನೀವೇನಿದ್ದೀರಿ, ಈ ಕ್ಲಬ್ಬನ್ನು ಮಾಡುವುದು ಒಂದು ಸಾಧನೆ ಆದರೆ ಅದನ್ನು ನಿರಂತರವಾಗಿ ಉಳಿಸಿಕೊಂಡು ಹೋಗುವಂಥದ್ದು ಮತ್ತೊಂದು ಸಾಧನೆ. ಚಾರ್ಟರ್ ಸದಸ್ಯರುಗಳಲ್ಲಿ ಪ್ರತಿಯೊಬ್ಬರಿಗೆ ಕೂಡ ಈ ಜವಾಬ್ದಾರಿ ಇದೆ ಎನ್ನುವಂಥ ಒಂದು ಕಿವಿ ಮಾತನ್ನು ಹೇಳುತ್ತಾ ಕ್ಲಬ್ಬಿನ ಒಂದು ಆರಂಭಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಪ್ರಶಾಂತ್, ಅದೇ ರೀತಿ ಗೈಡಿಂಗ್ ಲೈನ್ ಆಗಿರ್ತಕ್ಕಂಥ ಓಸ್ವಾಡ್ ಮತ್ತು ಪ್ರೀತಿ, ನಿಮಗೂ ಕೂಡ ಅಭಿನಂದನೆಗಳು. ಮುಖ್ಯವಾಗಿ ನಮ್ಮ ಜಿಲ್ಲೆಗೆ 4 ಕ್ಲಬ್ಗಳ ಒಂದು ಸರಮಾಲೆಯನ್ನು ಸೃಷ್ಟಿಸಿ ಈಗ ನೀಡಿರ್ತಕ್ಕಂಥ ಮುಂದೆ ಕೂಡ ಒಂದಷ್ಟು ಕ್ಲಬ್ಗಳ ಆರಂಭಕ್ಕೆ ಈಗಾಗಲೇ ಮುಂಚೂಣಿ ಹಾಡಿರ್ತಕ್ಕಂಥ ಪ್ರವೀಣ್ ಶೆಟ್ಟಿ, ನಿಮಗೂ ಕೂಡ ಅಭಿನಂದನೆಗಳು. ಈ ಜಿಲ್ಲೆಯ ನಾಯಕ ನಿಜಕ್ಕೂ ಬಹಳ ಅದೃಷ್ಟಶಾಲಿ ಅಂತೇಳಿ ಹೇಳ್ಬೋದು. ಈಗಾಗಲೇ ಹಲವು ಸಾಧನೆಗಳನ್ನು ಮಾಡಿ ನಮ್ಮ ಮಲ್ಟಿಪಲ್ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ಬೋದು, ನಮ್ಮ ಜಿಲ್ಲೆಯನ್ನು ಈ ಬಾರಿ ಅತ್ಯುನ್ನತ ಸ್ಥಾನದಲ್ಲಿ ಏರಿಸುವಲ್ಲಿ ಖಂಡಿತ ನಮಗೆ ಯಾವುದೇ ಸಂಶಯ ಇಲ್ಲ. ನಿಮಗೆ ಕೂಡ ಅಭಿನಂದನೆಯೊಂದಿಗೆ ಶುಭ ಹಾರೈಸುತ್ತಾ ಎಲ್ಲರಿಗೆ ಕೂಡ ಶುಭಾಶಯಗಳು, ವಂದನೆಗಳು. ಉತ್ತಮವಾದಂಥ ಗುಲಾಬಿ ಗಿಡವನ್ನು ಕೊಡಬೇಕೆನ್ನುವಂಥ ಆಕಾಂಕ್ಷೆ ಇದೆ. ಎಲ್ಲ ಹೊಸ ಸದಸ್ಯರು ದಯವಿಟ್ಟು ಬಂದು ವೇದಿಕೆಯಿಂದ ನಮ್ಮ ಜಿಲ್ಲಾ ರಾಜ್ಯಪಾಲರಿಂದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪೆರ್ಮನೂರು ಕ್ಲಬ್ನ ಉದ್ಘಾಟನೆಯ ಜೊತೆಗೆ ಪರಿಸರ ಸಂರಕ್ಷಣೆಯ ಬಗ್ಗೆಯೂ ಕಾಳಜಿ ವಹಿಸಿರುವ ಈ ನೂತನ PSTಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹೇಗೆ ನಿಮ್ಮ ಕೈಯಲ್ಲಿರುವ ಗುಲಾಬಿ ಗಿಡವು ಬೆಳೆದು ಸುಮಧುರ ಕಂಪನ್ನು ಎಲ್ಲ ಕಡೆ ಪಸರಿಸುತ್ತದೆಯೋ, ಲಯನ್ಸ್ ಕ್ಲಬ್ ಪೆರ್ಮನೂರು ಇದರ ಸುವಾಸನೆಯು ನಾಡಿನಾದ್ಯಂತ ಹರಡಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ರಾಜ್ಯಪಾಲರಾದಂಥ ನಮ್ಮ ರೋನಲ್ಡ್ ಗೋಮ್ಸ್ ಅವರಿಗೆ ಎಸ್ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಪ್ರಾಂತ್ಯಾಧ್ಯಕ್ಷರಾದಂಥ ಯಶವಂತ್ ಪೂಜಾರಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿ ಲೋಕೇಶ್ ಶೆಟ್ಟಿ ಇನ್ನೊಂದು ವಲಯಾಧ್ಯಕ್ಷರು ದಯವಿಟ್ಟು ಬಂದು ಒಂದು ಕಾರ್ಯಕ್ರಮವನ್ನು ಅತಿ ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ನಿರ್ವಹಿಸಿದ
ನಮ್ಮ ಲಯನ್ ಪ್ರೀತಿ ಮೇಡಮ್ ಅವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತೇನೆ. ಅವರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಆಸ್ವಾಲ್ಡ್ ಪುಟ್ಟ ಮತ್ತು ಪ್ರೀತಿ ಮೇಡಮ್. ಅದೇ ರೀತಿ ನಮ್ಮ ಕ್ಲಬ್ಬಿನ ಒಂದು ಆತ್ಮೀಯ ಸದಸ್ಯರಾದ ಅಜೀಜ್ರವರೇ, ನಿಮಗೆ ನಾಳೆಯ ದಿನ ಅಪ್ರತಿಮ ಭಾರತೀಯ ಪ್ರಶಸ್ತಿಗೆ ನೀವು ಆಯ್ಕೆಯಾಗಿದ್ದೀರಿ, ಸಿಗುವುದರಲ್ಲಿದೆ ನಾನು ಭಾವಿಸ್ತೇನೆ. ನೀವು ಕೂಡ ವೇದಿಕೆಗೆ ಬಂದು ನಮ್ಮಿಂದ ಒಂದು ಹೂವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳ್ತೇನೆ. ಅಪ್ರತಿಮ ಭಾರತೀಯ ಪ್ರಶಸ್ತಿಗೆ ಇವರು ಆಯ್ಕೆಯಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ನೇರ ಪ್ರಸಾರ ಮತ್ತು ಪ್ರೆಸ್ ರಿಪೋರ್ಟ್ ನಮ್ಮ ಮಾಧ್ಯಮ ಸ್ನೇಹಿತರಿದ್ದಾರೆ. ದಯವಿಟ್ಟು ನೀವು ಕೂಡ ನಮ್ಮ ಒಂದು ಕಾರ್ಯಕ್ರಮದ ಪಾಲುದಾರರು. ನೀವು ಕೂಡ ನಮ್ಮ ಒಟ್ಟಿಗೆ ವೇದಿಕೆಗೆ ಬಂದು ನಮ್ಮ ಒಂದು ಗುಲಾಬಿ ಗಿಡವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರ ಮನವಿ. ನಮ್ಮ ಒಂದು ಸ್ನೇಹಿತ ಸಕಲೇಶ್ಪುರದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಇಸ್ಮಾಯಿಲ್ ಅವರು. ದಯವಿಟ್ಟು ನೀವು ಕೂಡ ವೇದಿಕೆಗೆ ಬಂದು ಗಿಡವನ್ನು ಸ್ವೀಕರಿಸಬೇಕು. ಇಸ್ಮಾಯಿಲ್ ಅವರು. ನನ್ನ ಒಂದು ಕರೆಗೆ ಹೋಗ್ಬಿಟ್ಟು ಇವತ್ತಿನ ಬೆಳಗ್ಗೆ ತನಕ ಸಕಲೇಶ್ಪುರದ ಇವಾಗ ಜಸ್ಟ್ ರೀಚ್ ಆಗಿದ್ದು. ದಯವಿಟ್ಟು ಮಾಧ್ಯಮ ಸ್ನೇಹಿತರು ದಯವಿಟ್ಟು ವೇದಿಕೆ ಬನ್ನಿ. ಆಯ್ತಾ? ಇದೇ ಸಂದರ್ಭದಲ್ಲಿ ಈ ನೂತನ ಕ್ಲಬ್ಬಿನ ಸದಸ್ಯರಾದ ಶ್ರೀಯುತ ಅನಿಲ್ ಪೆರ್ಮಾಯಿ, ಇನ್ನು ಮುಂದೆ ಲಯನ್ ಅನಿಲ್ ಅಂತ ಗುರುತಿಸಲ್ಪಡುತ್ತಾರೆ. MCC ಬ್ಯಾಂಕ್ನ ಚೇರ್ಮನ್ ಕೂಡ ಅವರಾಗಿದ್ದಾರೆ. ಅವರಿಂದ 2 ಮಾತುಗಳು. ಅನಿಲ್ ಪೆರ್ಮಾಯಿ. ಲಯನ್ಸ್ ಕ್ಲಬ್ ಪೆರ್ಮಣ್ಣೂರು ಫೋಕಸ್ ಈ ಕ್ಲಬ್ಬಿನ ಈಗಾಗಲೇ ಉದ್ಘಾಟನೆ ಕಾರ್ಯಕ್ರಮ ಈಗಾಗಲೇ ಮುಗಿದಿದೆ. ಈ ಸಂಘಟನೆ ಇದರ ಮುಂದಾಳತ್ವವನ್ನು ವಹಿಸಿದ್ದ ನನ್ನ ಆತ್ಮೀಯರಾದ ಈ ಸಂಘಟನೆ ಸ್ಥಾಪನೆ ಮಾಡಲಿಕ್ಕೆ ಶ್ರೀಯುತ ಪ್ರಶಾಂತ್ ರವರೇ, ಹಾಗೆಯೇ ಈ ಸಂಘಟನೆಯ ಅಧ್ಯಕ್ಷರಾದ ನನ್ನ ಮಿತ್ರರಾದ ಶ್ರೀಯುತ ಅರುಣ್ ಮೊದ್ದವರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಲಯನ್ಸ್ ಶ್ರೀಯುತ ವಸಂತ್ ಕುಮಾರ್ ಶೆಟ್ಟಿಯವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಲಯನ್ಸ್ಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಈ ಸಂಘಟನೆಯ ಈ ಲಯನ್ಸ್ ಕ್ಲಬ್ ಪೆರ್ಮಣ್ಣೂರು ಫೋಕಸ್ ಇದರ ಸದಸ್ಯರೇ, ಹಾಗೂ ಇಲ್ಲಿ ನೆರೆದಿಂತುವ ಎಲ್ಲ ನನ್ನ ಮಿತ್ರರೇ, ಇವತ್ತು ಸಂತೋಷ ಆಗ್ತದೆ ತಮ್ಮನ್ನೆಲ್ಲ ನೋಡುವಾಗ. ನನಗೆ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನನಗೆ ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ನಾನು ಕಳೆದ 20 ವರ್ಷದಿಂದ ಸುಮಾರು ಸಂಘಟನೆಯಲ್ಲಿ ಕೆಲಸ ಮಾಡಿ ಗುರುತಿಸಿಕೊಂಡವ. ಯಾಕಂತ ಹೇಳಿದರೆ ನನಗೆ ಗೊತ್ತುಂಟು ಸಂಘಟನೆ ಎಂತ ಅಂತ. ಸಂಘಟನೆಯಿಂದ ನಾವು ಗುರುತಿಸುವುದು ಯಾವಾಗಲೂ, ಸಂಘಟನೆಯಲ್ಲಿ ಇದ್ದವರು ಭಾವಿಸುವುದು ಸಂಘಟನೆಗೆ ನಾವು ಗುರುತಿಸಿಕೊಳ್ಳುವುದಂತ. ಹಾಗೆ ಅಲ್ಲ, ಸಂಘಟನೆ ನಮಗೆ ಗುರುತಿಸಿಕೊಳ್ತಿದೆ. ಯಾವಾಗ ಅಂತ ಹೇಳಿದರೆ ಸಂಘಟನೆದ ಧ್ಯೇಯ ವಾಕ್ಯ ಏನುಂಟು, ಅದರ ಉದ್ದೇಶ ಏನುಂಟು, ಮತ್ತು ಅದರ ಕಾರ್ಯಕ್ರಮ ಯಾರಿಗೆ ಮುಟ್ಟಿಸಬೇಕು, ಯಾವ ದಾರಿ ಹೇಗೆ ಹೋಗಬೇಕು, ಏನು ನಾವು ವಿಷನನ್ನು ಇಟ್ಟುಕೊಂಡಿದ್ದೇವ ಈ ಸಂಘಟನೆ, ಅದರ ಮುಖಾಂತರ ಹೋದರೆ ಖಂಡಿತ ಸಂಘಟನೆ ನಮ್ಮನ್ನು ಗುರುತಿಸಿ ಒಳ್ಳೆಯ ಒಂದು ವೇದಿಕೆಗೆ ಕೊಂಡೊಯ್ಯುತ್ತದೆ ಅಂತ ನನಗೆ ಅನುಭವ ಆಗಿದೆ. ಆದ್ದರಿಂದ
ಈ ಲಯನ್ಸ್ ಕ್ಲಬ್ ಸಂಘಟನೆ ಒಂದು ಒಳ್ಳೆಯ ಸಂಘಟನೆ. ನಾನು ಸುಮಾರು ಕೇಳಿದ್ದೇನೆ, ನೋಡ್ತೇನೆ, ಇಂಟರ್ನ್ಯಾಷನಲ್ ಸಂಘಟನೆ. ಇಂಥ ಸಂಘಟನೆಯಲ್ಲಿ ಈ ಲಯನ್ಸ್ ಕ್ಲಬ್ ಈ ಕಾರ್ಯಕ್ರಮಕ್ಕೆ ನಾನು ನನ್ನ ಈ ಚರಿತ್ರೆಯಲ್ಲೇ ನಾನು ಫಸ್ಟ್ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸುವುದು ನನಗೆ ಒಂದು ಸಂತೋಷ ದಿನ. ಯಾಕಂತ ಹೇಳಿದ್ರೆ ನನ್ನ ಮಿತ್ರರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಹಾಗೆ ಇವರು ಪ್ರಶಾಂತ್ ರವರು ಈ ಸಂಘಟನೆಯ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಹಾಗೆ ವೇದಿಕೆಯಲ್ಲಿದ್ದಾರೆ ನಮ್ಮ ರಿಚರ್ಡ್ ಅವರಿದ್ದಾರೆ, ಓಸ್ವಾಲ್ಡ್ ಅವರಿದ್ದಾರೆ. ಹಾಗೆ ನಮ್ಮ ಹಿರಿಯರು ಲಾರೆನ್ಸ್ ಇವರು ರೊನಾಲ್ಡ್ ಗೋಮ್ಸ್ ನಮ್ಮ ಮಿತ್ರರು. ನಾವು ತುಂಬ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೇವೆ ಇದಕ್ಕಿಂತ ಮುಂಚೆ. ಅವರು ಗವರ್ನರ್ ಆಗಿದ್ದರು. ಹಾಗೆ ಈಗಿನ ಗವರ್ನರ್ ಮೆಲ್ವಿನ್, ಓಕೆ, ಅವರು ಸಹ ನಮ್ಮ ಮಿತ್ರರಾಗಿದ್ದಾರೆ. ಆದ್ದರಿಂದ ಈ ಸಂಘಟನೆ, ಈ ಪೆರ್ಮಣ್ಣೂರು ಫೋಕಸ್ ಸಂಘಟನೆ, ಈ ಲಯನ್ಸ್ ಕ್ಲಬ್ ಒಳ್ಳೆಯದು ಕಾರ್ಯಕ್ರಮ ಮಾಡುವ ಮುಖಾಂತರ ಬಡವರಿಗೆ, ಸಂಘಟನೆಯಲ್ಲಿ ಇರುವುದೇ ಒಂದೇ ಉದ್ದೇಶ ಏನಂದರೆ ನಾವು ಬಡವರಿಗೆ ಏನು ಅಗತ್ಯ ಉಂಟೋ ಅವರ ಮುಖಾಂತರ ನಾವು ದೇವರನ್ನು ಕಾಣುವುದು. ಆದ್ದರಿಂದ ಅದು ಕಾರ್ಯಕ್ರಮ ಆಗಬೇಕು ಈ ಸಂಘಟನೆಯಿಂದ. ಜಾನ್ ಕೆನಡಿಯ ಒಂದು ಮಾತುಗಳುಂಟು. ಜಾನ್ ಕೆನಡಿಯ ಒಂದು ಮಾತು ನನಗೆ ನೆನಪು ಬರ್ತದೆ. ತಮ್ಮಲ್ಲಿದ್ದ ಕೆಲವೇ ಜನರಿಂದ ನಾವು ನಮ್ಮ ಪ್ರಪಂಚದ ಚರಿತ್ರೆಯನ್ನು ರಚಿಸಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ ಚರಿತ್ರೆ ರಚನೆ ಮಾಡಬೇಕಾದ್ರೆ ನಾವು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಹಾಗೆ ಗುರುತಿಸ್ಕೊಳ್ಬೇಕು. ಆದ್ದರಿಂದ ಈ ಮಾತುಗಳಿಂದ ಈ ಲಯನ್ಸ್ ಕ್ಲಬ್ ಈ ಚರಿತ್ರೆ ಲಯನ್ಸ್ ಇದರಿದ್ದು ಆಗಿದೆ. ಆದ್ದರಿಂದ ಈ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವ ಧೈರ್ಯ, ಆತ್ಮವಿಶ್ವಾಸ ಇದ್ದವರು ಈ ಲಯನ್ಸ್ನಲ್ಲಿ ಸದಸ್ಯರಾಗಿರ್ತಾರೆ. ಆದ್ದರಿಂದ ನಮಗೆ ಗಟ್ಟಿ ಧೈರ್ಯ ಉಂಟು, ಒಳ್ಳೆಯ ಮುಖಂಡರು ಇಲ್ಲಿದ್ದಾರೆ. ಇದು ಏನು ಯೋಜನೆ ಈ ಲಯನ್ಸ್ ಕ್ಲಬ್ ಇದು ಉಂಟು ಅದನ್ನು ಯಶಸ್ವಿಯಾಗಿ ಮಾಡುವ ತಾಕತ್ತು ನಮ್ಮ ಈ ಸದಸ್ಯರಿಗಿದೆ, ನಮ್ಮ ಮಿತ್ರರಿಗೆ ಅಂತ ನನಗೆ ಧೈರ್ಯ ಉಂಟು. ಆದ್ದರಿಂದ ತಮಗೆಲ್ಲರಿಗೂ ಒಳ್ಳೆಯ ಆಶಿಸುತ್ತೇನೆ. ಲಯನ್ಸ್ ಕ್ಲಬ್ ಪೆರ್ಮಣ್ಣೂರು ಈ ಫೋಕಸ್ ಸಂಘಟನೆ, ಈ ಲಯನ್ಸ್ ಕ್ಲಬ್ ಒಳ್ಳೆಯ ಕಾರ್ಯಕ್ರಮವಾಗಲಿ. ಈಗ ಗಿಡವಾಗಿದೆ, ಚಿಕ್ಕ ಗಿಡ ಇವತ್ತು ನೆಟ್ಟಿಸಿದ್ದಾರೆ, ಇದು ದೊಡ್ಡ ಮರವಾಗಿ ಬೆಳೆಯಲಿ. ಇದರಿಂದ ಸಮಾಜಕ್ಕೆ, ಈ ನಮ್ಮ ಯುವಜನರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡುವಂತಾಗಲಿ ಅಂತ ಆಶಿಸುತ್ತೇನೆ. ಈ ಸಂಘಟನೆಗೆ ದೇವರು ಆಯುಷ್ಯ, ಆರೋಗ್ಯ ಎಲ್ಲವನ್ನೂ ದಯಪಾಲಿಸಿ ದೇವರನ್ನು ಪ್ರಾರ್ಥಿಸುತ್ತಾ ನನ್ನ ಈ ಎರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಶ್ರೀಯುತ ಅನಿಲ್ ರವರು ರಾಜ್ಯಪಾಲರಿಂದ ದಯವಿಟ್ಟು ಒಂದು ಅದೇ ರೀತಿ ಶ್ರೀಯುತ ರಾಮಣ್ಣರವರು ನಮ್ಮೊಂದಿಗಿದ್ದಾರೆ. ಅವರು ಸಹ ವೇದಿಕೆಗೆ ಬಂದು ಹೂಗಿಡವನ್ನು ತೆಗೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಶಸ್ತಿ ರಾಷ್ಟ್ರಪತಿ ಪ್ರಶಸ್ತಿ ಮುಖ್ಯಮಂತ್ರಿ ಪದಕ ವಿಜೇತರು, ಮುಖ್ಯಮಂತ್ರಿ ಪದಕ ವಿಜೇತರಾದ ಪೊಲೀಸ್ ಶ್ರೀಯುತ ರಾಮಣ್ಣರವರಿಗೆ ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸೋಣ. ಕ್ಷಮೆ ಮತ್ತು ಧನ್ಯವಾದ ತುಂಬ ಚಿಕ್ಕ ಪದಗಳು ಎಂದೆನಿಸಿದರೂ ಎಷ್ಟೋ ಸಂಬಂಧಗಳನ್ನು ಒಡೆಯದಂತೆ ನೋಡಿಕೊಳ್ಳುವುದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಇಂದಿನ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ ಎಲ್ಲರನ್ನೂ ಸ್ಮರಿಸಿ ಧನ್ಯವಾದಗಳನ್ನು ಸಮರ್ಪಿಸಲು ಬಯಸುತ್ತಾರೆ ನೂತನ ಕ್ಲಬ್ಬಿನ ಕಾರ್ಯದರ್ಶಿ ಲಯನ್ ಜೆಸಿಂತಾ ಮೆಂಡೋನ್ಸಾರವರು. And divided we fall. That is why success is achieved not by one single person, but it includes hard work of a lot of people. I, Jacinta Mendonça, the club secretary, on behalf of Lions Club Permanur, would like to thank all our leaders and club members for making this event a great success. It has been a great privilege for me to stand before all of you today and propose the oath of thanks on this special occasion. A big thank you to our district governor, Lion Basant Kumar Shetty, who has inspired us to do our best and who has stood by us as a strong pillar of support all along this way to bring up this team successfully. I am grateful to you, sir. Special thanks to Second Vice District Governor Lion Melvin D'Souza for felicitating today's event. I strongly believe that everyone truly deserves it. I am very thankful to you, sir.
I must mention my deep sense of appreciation to District Cabinet Secretary Lion Shashidhar Marla, DJ Coordinator Lion Moidin Kunni, PRO Lion Jairam Sir for being with us today in this occasion. Thank you all. Chappale. I also like to thank GMP Coordinator Lion Praveen Shetty, RC Lion Sorupa Shetty, ZC Lion Vijaya Shetty for joining us today and backing us up. Thank you all, sir. I take immense pleasure in extending my sincere thanks to Extension Chairperson Lion Prashant D'Souza, who has worked very hard to build this team for Square One. He has given all of us newcomers the courage to dream and the passion to bring forth a talent, and making this club the highest member club all around Mangalore. I am very grateful to you, sir. Further, we are grateful to President Lion Richard D'Souza, Secretary Lion Thomas Prasad D'Souza, Treasurer and Guiding Lion Oswald Furtado, Guiding Lion Preeti Maria D'Souza for being with us and guiding us throughout the entire process of this club installation. We are grateful to you all. I would also like to thank Lion Preeti Maria D'Souza for being the master of ceremony for today's event. She has done a great job. Thank you, Preeti Madam. I must specifically mention the hard works done by Lion Arun Montero, President of Lion Club, Permanuru, and Treasury Lion Roshan Ferrao, without whom we couldn't have pulled off this event. I am very grateful to you, sir. Last but not the least, special thank to Lion Club Permanur Committee, members and dear guests. This event would be impossible without your cooperation. Thank you very much. I also extend my thanks to arrangers, caterers and photography who have helped us to make this happen. I want to conclude my talk by wishing and praying this unity of us goes a long way and grows stronger and stronger by day. Once again, thank you everyone for being with us and participating in this occasion. Have a good evening. ಎಲ್ಲರನ್ನು ಸ್ಮರಿಸಿದ ಲಯನ್ ಜಸಿಂತಾರ್ ಅವರೇ, ನಿಮಗೂ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. Arun Montero, President of Lions Club Permanuru, I adjourn the meeting, fellowship and dinner.